हेलो 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 ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕಾಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಆದರಣೀಯರು ಶ್ರೀ ದೇವರಾಜ್ ಜೈನ್ ಅವರಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ವೇದಿಕೆಗೆ ಕರ್ಕೊಂಡು ಬರುವಂತಹ ಕಾರ್ಯಕ್ರಮ ಇದೆ. ಆನಂತರ ಒಂದು 5 ನಿಮಿಷಗಳ ಕಾಲ ಒಂದು ಸ್ವಾಗತ ನೃತ್ಯ ಇರ್ತದೆ. ಅದಾದ್ಮೇಲೆ ನಮ್ಮ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳಬೇಕು ಹೇಳುವಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಮ್ಯೂಟ್ ಮಾಡೋಣ.
ಮಹನೀಯರೇ,
ನಡೆಸುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನು ಕೂಡ ವೇದಿಕೆ ಮುಂಭಾಗದಲ್ಲಿ ತಮಗಾಗಿ ಆಸನವನ್ನು ನಿಗದಿಪಡಿಸಿದ್ದೇವೆ. ತಾವೆಲ್ಲರೂ ಕೂಡ ಆಸನವನ್ನು ಸ್ವೀಕರಿಸಬೇಕು ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೊಂದು ಸಂಭ್ರಮದ ಕ್ಷಣ. ಇಂತಹ ಒಂದು ಸುಂದರ ಕ್ಷಣವನ್ನು ನಮ್ಮನ್ನಾಗಿಸಿಕೊಳ್ಳುವುದಕ್ಕೆ ನಾವೆಲ್ಲರೂ ಕೂಡ ಕಾತರರಾಗಿದ್ದೇವೆ. ನಡೆಯಲಿಕ್ಕಿದೆ. ಈ ಸುಂದರ ಸ್ವಾಗತ ನೃತ್ಯದ ಸಾಹಿತ್ಯವನ್ನು ರಚಿಸಿದವರು ಈ ಸಂಸ್ಥೆಯ ಕನ್ನಡ ಪ್ರಾಧ್ಯಾಪಕರು, ಒಬ್ಬ ಶ್ರೇಷ್ಠ ಯಕ್ಷಗಾನ ಕಲಾವಿದರು ಹೋದರು ಡಾಕ್ಟರ್ ವಾದಿರಾಜ ಕಲ್ಲುರಾಯ ಅವರು ವಿರಚಿತ, ಜೊತೆಯಲ್ಲಿ ಸುಧೀಂದ್ರ ಕಾರ್ಕಳ ಅವರು ಸಂಗೀತವನ್ನ ನೀಡಿದ್ದಾರೆ. ಇದೀಗ ಈ ಸುಂದರ ವೇದಿಕೆಯಲ್ಲಿ ಅತಿಥಿಗಳನ್ನು ಸ್ವಾಗತಿಸುವಂತ ಒಂದು ಸ್ವಾಗತ ನೃತ್ಯ ಎಕ್ಸಲೆಂಟ್ ವಿದ್ಯಾರ್ಥಿಗಳು, ಈ ವಿದ್ಯಾರ್ಥಿನಿಯರು ಈ ಸುಂದರ ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಯಶಗಾಥೆಯಿದು ಅಭಿನಂದನೆಯಿದು ಅಭಿವಂದನೆಯಿದು ಹಾರೈಕೆಯ ಝೇಂಕಾರವಿದು. ಯುವರಾಜ ಜೈನ್ ಅವರ ಯಶೋಗಾಥೆಯನ್ನ ಕಿವಿಯಾರೆ ಕೇಳಿಸಿಕೊಂಡಿದ್ದೇವೆ. ಈ ಭವ್ಯ ಸಮಾರಂಭವನ್ನು ನಾವೀಗ ಎಲ್ಲರೂ ಕೂಡ ನೋಡಲಿಕ್ಕಿದ್ದೇವೆ. ಬಂಧುಗಳೇ, ಇವತ್ತಿನ ಸಮಾರಂಭದ ಪ್ರಧಾನ ಅತಿಥಿಗಳು ಸನ್ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವವರು ಶ್ರೀ ಕೆ ಅಭಯಚಂದ್ರ ಜೈನ್ ಅವರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು. ಇವತ್ತು ಘನ ಉಪಸ್ಥಿತಿಯನ್ನು ಒದಗಿಸಿ ಶುಭಾಶಂಸನೆಗೊಯ್ಯಲಿಕ್ಕಿರುವಂತಹ ನಮ್ಮ ಮೂಡುಬಿದಿರೆಯ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಉಮನಾಥ್ ಕೋಟ್ಯಾನ್ ಅವರು, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಕೊಡಲಿಕ್ಕಿರುವಂತಹ
ಈ ಸಂಸ್ಥೆಯ ಕಾರ್ಯದರ್ಶಿಗಳು ಶ್ರೀಮತಿ ರಶ್ಮಿತಾ ಜೈನ್ ಅವರು, ಅಭಿನಂದನಾ ನುಡಿಯನ್ನು ಆಡಲಿಕ್ಕಿರುವಂತಹ ನಮ್ಮೆಲ್ಲರ ಹಿರಿಯ ಮಿತ್ರರು ಶ್ರೀ ರಾಜೇಂದ್ರ ಭಟ್ ಅವರು. ಅದೇ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ವಿವಿಧ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಆಯೋಜನೆ ಮಾಡಿದ್ದೇವೆ, ಜೊತೆಯಾಗಿ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಮೂಡುಬಿದಿರೆಯ ತ್ರಿಭುವನ್ ಜೇಸಿ, ಜೈನ್ ಮಿಲನ್ ಮೂಡುಬಿದಿರೆ ಮತ್ತು ರೋಟರಿ ಕ್ಲಬ್, ಈ ಮೂರು ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಇವರೆಲ್ಲರನ್ನು ಕೂಡ ಶ್ರೀಮತಿ ರಶ್ಮಿತಾ ಮೇಡಮ್ ಅವರು ವೇದಿಕೆಗೆ ಕರೆದುಕೊಂಡು ಬರಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಎಕ್ಸಲೆಂಟ್ ವಿದ್ಯಾಸಂಸ್ಥೆಯನ್ನು ಕಟ್ಟಿದಂತಹ ಶೈಕ್ಷಣಿಕ ಹರಿಕಾರ, ಕನಸುಗಳ ಬೆನ್ನತ್ತುವ ಸರದಾರ, ಮಾತಿನ ಮೋಡಿಗಾರ, ಸಂಘಟನೆಯ ಜಾದುಗಾರ, ದಣಿವರಿಯದ ದುಡಿತ, ಸಾಧನೆಯ ತುಡಿತ, ಸ್ಫೂರ್ತಿಯ ಚಿಲುಮೆ, ಚೈತನ್ಯದ ಒಲುಮೆ, ಕನಸುಗಳ ಬೆನ್ನತ್ತುವ ಸರದಾರ, ಎಕ್ಸಲೆಂಟ್ ಸಾಮ್ರಾಜ್ಯದ ಬಾಹುಬಲಿ ಅಂತ ಕರೀತೇನೆ. ಯುವರಾಜ ಜೈನರಿಗೆ ನಾವೆಲ್ಲರೂ ಅತ್ಯಂತ ಪ್ರೀತಿ ಗೌರವಗಳಿಂದ ಸಮರ್ಪಿಸುವಂತಹ ಅಭಿನಂದನೆ. ಎಲ್ಲ ಸಂಘ ಸಂಸ್ಥೆಗಳು ಜೊತೆಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಅತಿಥಿಗಳು ಜೊತೆಯಲ್ಲಿ JCI ಮೂಡುಬಿದಿರೆ, ರೋಟರಿ ಕ್ಲಬ್, ಅದೇ ರೀತಿಯಲ್ಲಿ ಜೈನ್ ಮಿಲನ್ ಅಧ್ಯಕ್ಷರಾದ ಶ್ರೀ ದಿನೇಶ್ ಆನಡ್ಕ ಇವರುಗಳು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯೋ ಪುರುಷೋ ನಾಸ್ತಿ, ಯೋಜಕಸ್ತತ್ರ ದುರ್ಲಭ. ಮಂತ್ರಗಳಾಗದಂತಹ ಅಕ್ಷರಗಳಿಲ್ಲ, ಔಷಧೀಯ ಗುಣಗಳನ್ನು ಹೊಂದಿರದಂತಹ ಸಸ್ಯ ರಾಶಿ ಈ ಪ್ರಪಂಚದಲ್ಲಿ ಇಲ್ಲ, ಅಯೋಗ್ಯರು ಹೇಳುವಂಥವ್ರು ಈ ಜಗತ್ತಿನಲ್ಲಿ ಇಲ್ಲ. ಹಾಗಿದ್ರೆ ಯಾಕೆ ಕೆಲವರು ಸಾಧನೆ ಮಾಡ್ತಾರೆ, ಇನ್ನು ಕೆಲವರು ಯಾಕೆ ಹಿಂದೆ ಉಳಿತಾರೆ ಅಂತ ಹೇಳಿದರೆ, ಯೋಜಕಸ್ತತ್ರ ದುರ್ಲಭ. ಸರಿಯಾದ ಯೋಚನೆ, ಸರಿಯಾದ ಯೋಜನೆಯನ್ನು ಯಾರು ಮಾಡ್ತಾರೆ ಅವರು ಸಾಧನೆಯನ್ನು ಮಾಡ್ತಾರೆ ಅಂತ ಶಾಸ್ತ್ರ ಹೇಳ್ತದೆ. ಇವತ್ತು ಮೂಡುಬಿದಿರೆಯಿಂದ ಸುಮಾರು 20 ಕಿಲೋಮೀಟರ್ ದೂರದ ಒಂದು ಪುಟ್ಟ ಊರು ನಾರಾವಿಯ ಗುಡ್ದಾಪು ಮನೆಯಲ್ಲಿ ಜನಿಸಿದಂತಹ ಒಬ್ಬ ಕನಸು ಕಂಗಳ ಹುಡುಗ ತನ್ನೆಲ್ಲ ಕನಸುಗಳನ್ನು ಈಡೇರಿಸಿಕೊಂಡು ಎಕ್ಸಲೆಂಟ್ ಹೇಳುವಂತಹ ಈ ಮಹಾ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದು ಇದೀಗ ಇತಿಹಾಸ. ಅನೇಕ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದಿವೆ. ಆದರೆ ಈ ವರ್ಷ ವಿಶೇಷವಾಗಿ ಸಮಾಜ ಮಂದಿರ ಪುರಸ್ಕಾರ 2023 ಮತ್ತು ನವದೆಹಲಿಯ ಗ್ಲೋಬಲ್ ಅಂಬಾಸಿಡರ್ ಆಫ್ ಎಜುಕೇಷನ್ ಎಕ್ಸಲೆನ್ಸ್ ಅವಾರ್ಡ್, ಈ ಪ್ರಶಸ್ತಿಯನ್ನು ನಮ್ಮ ಪ್ರೀತಿಯ ಯುವರಾಜರು ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಗೌರವಿಸಬೇಕು ಹೇಳುವಂಥದ್ದು ವಿವಿಧ ಸಂಘ ಸಂಸ್ಥೆಗಳ ಮತ್ತು ಈ ಸಂಸ್ಥೆಯ ಎಲ್ಲ ಉದ್ಯೋಗಿಗಳ ಅತ್ಯಂತ ಆತ್ಮೀಯವಾದಂತಹ ಅಭಿಪ್ರಾಯವಾಗಿತ್ತು. ಹಾಗಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಸಂಸ್ಥೆಯ ವಿದ್ಯಾರ್ಥಿನಿಯರು ನಮ್ಮ
ಕಾರ್ಯದರ್ಶಿಗಳು ಮತ್ತು ಎ ಒ ಹರೀಶ್ ಅವರು ಮತ್ತು ನಾವೆಲ್ಲ ಹರ್ಷಣ್ಣನವ್ರನ್ನ ಭೇಟಿ ಮಾಡಿ ಇಂಥ ಒಂದು ಆಲೋಚನೆ ನಮ್ಮ ಹತ್ರ ಇದೆ, ಅವ್ರನ್ನ ನಮ್ಮ ಸಂಸ್ಥೆ ಅಧ್ಯಕ್ಷರನ್ನು ಗೌರವಿಸುವಂಥ ಒಂದು ಯೋಚನೆ ಅಂತ ಹೇಳಿ ಅವ್ರ ಮುಂದೆ ನಾವು ಅದಕ್ಕೆ ಒಂದು ಬೇಡಿಕೆಯನ್ನು ಅವ್ರ ಮುಂದೆ ಇಟ್ಟೆವು. ಈ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ, ಆದರೆ ನೀವು ಇದಕ್ಕೆ ಬರಬೇಕು, ನಿಮ್ಮ ಒಂದು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡಿಬೇಕು ಅಂತ ಹೇಳುವಂಥ ಒಂದು ಒತ್ತಾಸೆಯನ್ನು ನಾವು ಮಾಡಿದೆವು. ಹರ್ಷಣ್ಣನವರು ಅದಕ್ಕೆ ತಮ್ಮ ಒಪ್ಪಿಗೆಯನ್ನು ಕೊಟ್ಟು ಈ ದಿನ ಇಲ್ಲಿಗೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಾನ್ಯ ಹರ್ಷಣ್ಣಾಜಿಯವರು ಶಿಸ್ತು ಅಚ್ಚುಕಟ್ಟುತನಕ್ಕೆ ಹೆಸರಾದಂಥ ದಕ್ಷ ಆಡಳಿತಗಾರರು. ಇತರರ ಕಷ್ಟಗಳಿಗೆ ಅವರು ಶೀಘ್ರ ಮನಸ್ಸನ್ನು ಹೊಂದಿದಂಥವರು. ಒಂದು ರೀತಿಯಲ್ಲಿ ನಾವು ಅವರನ್ನು ಆಪತ್ ಬಾಂಧವರು ಅಂತಲೇ ಕರಿತೀವಿ. ಯಾರೇ ಕಷ್ಟದಲ್ಲಿದ್ದರೆ, ಆಸ್ಪತ್ರೆಯಲ್ಲಿದ್ದರೆ ಅವರಿಗೆ ನೆರವು ನೀಡುವಂಥದ್ದು, ಕಷ್ಟಗಳಿಗೆ ಅವರು ನೆರವು ನೀಡ್ತಕ್ಕಂಥ ಮನೋಭಾವನೆ. ಯಾಕೆಂದರೆ ಅವರು ಮಾತು ಕಡಿಮೆ ದುಡಿಮೆ ಹೆಚ್ಚು ಅಂತ ಹೇಳಿ ನಂಬಿಕೊಂಡವರು. ಕ್ಷೇತ್ರದ ವಸತಿ ಗೃಹಗಳಿರ್ಬೋದು, ಅನ್ನಛತ್ರಗಳಿರ್ಬೋದು, ಕಟ್ಟಡಗಳ ಕಾಮಗಾರಿಗಳಿರ್ಬೋದು, ಅಥವಾ ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಧರ್ಮಸ್ಥಳದ ಮೂಲಕ ಸುಮಾರು ಒಂದು 50ಕ್ಕಿಂತ ಹೆಚ್ಚು ಅತ್ಯುತ್ಕೃಷ್ಟವಾದಂಥ ಶಿಕ್ಷಣ ಸಂಸ್ಥೆಗಳು ನಾಡಿನಾದ್ಯಂತ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಎಲ್ಲ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾಗಿ ಆ ಶ್ರೇಷ್ಠತೆಯನ್ನು ಕಾಯ್ದುಕೊಳ್ಳುವಲ್ಲಿ ಅವರು ಮಹತ್ತರ ಪಾತ್ರವನ್ನು ವಹಿಸ್ತಾ ಬಂದಂಥವರು. ಕ್ಷೇತ್ರದ ಸ್ವಚ್ಛತೆಯನ್ನು ಕೋರ್ಟ್ ಕೂಡ ಗುರುತಿಸಿ ಧರ್ಮಸ್ಥಳಕ್ಕೆ ನೀವು ಹೋಗಿ ಅದನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳಿದಂಥ ಉದಾಹರಣೆಗಳಿದ್ದಾವೆ. ಆ ಸ್ವಚ್ಛತೆಯ ಹಿಂದೆ ಆ ಯಾತ್ರಿಕರಿಗೆ ಅಲ್ಲಿ ಬರ್ತಕ್ಕಂಥ ಯಾತ್ರಿಕರಿಗೆ ನೀಡ್ತಕ್ಕಂಥ ಸಕಲ ಸೌಲಭ್ಯಗಳ ಹಿಂದೆ ಮಾನ್ಯ ಹರ್ಷಣ್ಣಾಜಿಯವರ ಚಿಂತನೆಗಳು ಇದ್ದಾವೆ. ಅವರು ಯುವಕರಿಗೆ ಯಾವಾಗಲೂ ಒಂದು ಮಾತನ್ನು ಹೇಳುವಂಥದ್ದಿದೆ, ಅಡಗಿಸಿಕೊಳ್ಳಬೇಡಿ, ತೊಡಗಿಸಿಕೊಳ್ಳಿ ಅಂತ ಹೇಳಿ. ಆ ತತ್ವ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಬಗೆಗೆ ಅಪಾರವಾದಂಥ ಪ್ರೀತಿ ಅಭಿಮಾನವನ್ನು ಹೊಂದಿದಂಥವರು. ಅವರನ್ನು ಈ ಸಮಾರಂಭಕ್ಕೆ ಅವರು ಆಗಮಿಸಿರುವಂಥದ್ದು ಈ ಸಮಾರಂಭದ ಘನತೆ ಮತ್ತು ಗೌರವಗಳನ್ನು ಹೆಚ್ಚಿಸಿದೆ. ನಮಗೆಲ್ಲ ತುಂಬ ಸಂತೋಷ ಆಗಿದೆ. ನಾವು ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮಾನ್ಯರಿಗೆ ಈ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವಂಥ ಶ್ರೀ ಅಭಯ್ ಚಂದ್ರ ಜೈನ್ ಅವರು ಹಾರಾರ್ಪಣೆ ಮಾಡಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ರಶ್ಮಿತಾ ಅವರು ಫಲವನ್ನು ನೀಡಿ ಅವರನ್ನು ಸ್ವಾಗತಿಸ್ತಾರೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂಥ ಶ್ರೀ ಅಭಯ್ ಚಂದ್ರ ಜೈನ್ ಅವರು ನಮ್ಮ ಸಂಸ್ಥೆಯ ಸರ್ವತೋಮುಖ ಬೆಳವಣಿಗೆಯಲ್ಲಿ ನಮ್ಮೊಂದಿಗೆ ಸದಾ ಇರುವಂಥವರು. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿ, ಪ್ರಾಮಾಣಿಕ ರಾಜಕಾರಣಿಯಾಗಿ, ಎಲ್ಲರ ಪ್ರೀತಿ ಗೌರವಗಳಿಗೆ ಪಾತ್ರರಾಗಿರುವಂಥವರು. ಇತ್ತೀಚೆಗಷ್ಟೇ ಮೂಡುಬಿದಿರೆಯ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿಯ 70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ 23 ಇದರಲ್ಲಿ ಕಲ್ಪವೃಕ್ಷ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ನಾವು ಅಭಿನಂದಿಸ್ತಾ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಶಾಸಕರಾಗಿರುವಂಥ ಮೂಡುಬಿದಿರೆ ಶಾಸಕರಾಗಿರುವಂಥ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರು ಉಪಸ್ಥಿತರಿದ್ದಾರೆ. ಶಿಸ್ತು, ಸಮಯ ಪ್ರಜ್ಞೆ, ಕಾರ್ಯದಕ್ಷತೆ, ಜನಸೇವೆಗಳ ಮೂಲಕ ಮೂಡುಬಿದಿರೆಯ ಅಭಿವೃದ್ಧಿಗೆ ಬಹುದೊಡ್ಡ ಕಾಣಿಕೆಯನ್ನು ನೀಡ್ತಾ ಇರುವಂಥವರು. ನಮ್ಮ ಸಂಸ್ಥೆಯ ಬಗೆಗೂ ಅವರಿಗೆ ಪ್ರೀತಿ ಕಾಳಜಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ನಮ್ಮ ಆಹ್ವಾನವನ್ನು ಮನ್ನಿಸಿ ಭಾಗವಹಿಸಿ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾ ಇದ್ದಾರೆ. ಮಾನ್ಯರನ್ನು ಈ ಸಮಾರಂಭಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಶ್ರೀ ರಾಜೇಂದ್ರ ಭಟ್ ಅವರು ಉಪಸ್ಥಿತರಿದ್ದಾರೆ. ರಾಜೇಂದ್ರ ಭಟ್ ಅವರು JCI ರಾಷ್ಟ್ರೀಯ ತರಬೇತುದಾರರಾಗಿ ಪ್ರಸಿದ್ಧರಾಗಿರುವಂಥವರು. ಪ್ರಶಸ್ತಿ ವಿಜೇತ ಶಿಕ್ಷಕರು ಕೂಡ, ಲೇಖಕರಾಗಿ ನಮಗೆ ಪರಿಚಿತರು, ಅತ್ಯುತ್ತಮ ಭಾಷಣಕಾರರು ಕೂಡ. ಸುಮಾರು 5,000ಕ್ಕಿಂತ ಹೆಚ್ಚು ತರಬೇತಿಗಳನ್ನು ಅವರು ನಡೆಸಿಕೊಟ್ಟಿದ್ದಾರೆ ದೇಶದಾದ್ಯಂತ. ಸುಮಾರು 7,000ಕ್ಕಿಂತ ಹೆಚ್ಚು ಅವರು ನೀಡಿದ ಭಾಷಣಗಳನ್ನು ಮಾಡಿದ್ದಾರೆ. 7,000ಕ್ಕಿಂತ ಹೆಚ್ಚು TV ಕಾರ್ಯಕ್ರಮಗಳ ಲೈವ್ ಕಾರ್ಯಕ್ರಮಗಳ ನಿರೂಪಕರಾಗಿಯೂ ಕೂಡ ಅವರು ಜನಪ್ರಿಯರಾಗಿದ್ದಾರೆ. ಸುಮಾರು 5,000 ಪ್ರೇರಣಾದಾಯಕ ಲೇಖನಗಳನ್ನು, ಬರಹಗಳನ್ನು ವಿವಿಧ ಪತ್ರಿಕೆಗಳಲ್ಲಿ ಅವರು ಬರೆದಿದ್ದಾರೆ. ಅವರು ಈ ದಿನ ನಮ್ಮ ಕೋರಿಕೆಯನ್ನು ಮನ್ನಿಸಿ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ.
ಶ್ರೀ ಆತ್ಮೀಯರಾದಂಥ ಶ್ರೀ JCI ರಾಜೇಂದ್ರ ಭಟ್ ಅವರನ್ನು ಹೃತ್ಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದ ಕೇಂದ್ರ ವ್ಯಕ್ತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಯುವರಾಜ್ ಜೈನ್ ಅವರು. ಕಳೆದ 10-11 ವರ್ಷಗಳಲ್ಲಿ ಇಷ್ಟೊಂದು ಶ್ರೇಷ್ಠ ಗುಣಮಟ್ಟದ ಈ ಶಿಕ್ಷಣ ಸಂಸ್ಥೆ ಇಲ್ಲಿ ತಲೆ ಎತ್ತಿ ನಿಲ್ಲಕ್ಕೆ ಕಾರಣಕರ್ತರಾಗಿರುವಂಥವ್ರು. ಇದನ್ನು ಕಲ್ಲಬೆಟ್ಟು ಅಂತ ಕರೀತಾರೆ. ಈ ಕಲ್ಲಬೆಟ್ಟುವಿನಲ್ಲಿ ಈಗ ಹೂವು ಅರಳುವ ಹಾಗೆ ಅವರು ಮಾಡಿದಂಥವ್ರು. ಅವ್ರನ್ನ ನೋಡಿದಂಥವ್ರಿಗೆಲ್ಲರಿಗೂ ಗೊತ್ತಿದೆ, ಅವ್ರನ್ನ ಹತ್ತಿರದಿಂದ ನೋಡಿದವರಿಗೆ ಅವರ ವ್ಯಕ್ತಿತ್ವ ಪರಿಚಯವಾಗಿದೆ. ಕಷ್ಟಗಳಿಗೆ ಕುಗ್ಗದ, ಪ್ರಶಸ್ತಿ ಪುರಸ್ಕಾರಗಳು ಯಾವುದೇ ಬರಲಿ ಅವುಗಳಿಗೆ ಹಿಗ್ಗದ ಒಂದು ರೀತಿಯ ಸಮತೂಕದ ಸಮಚಿತ್ತದ ವ್ಯಕ್ತಿತ್ವವನ್ನು ನಾವು ಅವರಲ್ಲಿ ಕಾಣುತ್ತೇವೆ. ಪಂಪ ಮಹಾಕವಿ ಒಂದು ಕಡೆಯಲ್ಲಿ ಬರೀತಾನೆ, ಪ್ರಾಯಂ ಕೂಸಾದೊಡೆ ಅಭಿಪ್ರಾಯಂ ಕೂಸಕ್ಕುಮೆ ಅಂಥೇಳಿ. ಅವರು ಹರ್ಷಣ್ಣ ತಮಾಷೆ ಮಾಡ್ತಾ ಇದ್ರು, ನೀವೀಗ ಯುವಕರ ಗುಂಪಿಗೆ ಸೇರ್ತಿರೋ ಅಥವಾ ವಯಸ್ಸಾದವ್ರ ಗುಂಪಿಗೆ ಸೇರ್ತಿರೋ ಅಂಥೇಳಿ ಈಗಷ್ಟೇ. ಆಗ ಅವ್ರು ಹೇಳ್ತಾರೆ, ನಾನೀಗ ಯಾವ ಗುಂಪಲ್ಲಿ, ನಾನು ಮಧ್ಯದ ಗುಂಪಿನಲ್ಲಿ ಇದ್ದೇನೆ ಅಂಥೇಳಿ ಅವರು ತಮಾಷೆ ಮಾಡ್ತಾಯಿದ್ರು. ಈಗ ವಯಸ್ಸಿನಲ್ಲಿ ಚಿಕ್ಕವರಾಗಿ ಕಾಣಿಸಿದ್ರು ಕೂಡ ಅವರ ಅನುಭವದಲ್ಲಿ, ಚಿಂತನೆಗಳಲ್ಲಿ, ಆ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಾಮರ್ಥ್ಯದಲ್ಲಿ ಅವರು ಪ್ರಬುದ್ಧರಾಗಿದ್ದಾರೆ. ಹಾಗಾಗಿ ಇಷ್ಟು ಒಳ್ಳೆಯ ಸಂಸ್ಥೆಯನ್ನು ಇಲ್ಲಿ ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ. ಯಾವಾಗಲೂ ಅವರು ತನಗೆ ಉಜಿರೆ ಸಿದ್ಧವನ ಗುರುಕುಲ, ಉಜಿರೆ ಕಾಲೇಜು ಆದರ್ಶ ಅಂತ ಹೇಳಿಕೊಳ್ತಾರೆ. ಆ ಗುರುಕುಲದ ಮಾದರಿಯನ್ನು ಈ ಸಂಸ್ಥೆಯಲ್ಲಿ ಅವರು ತರುವಂಥ ಪ್ರಯತ್ನವನ್ನು ಸದಾ ಮಾಡಿದವರು. ಈ ದಿನ ಅವರಿಗೆ ನಾವು ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು, JC ರೋಟ್ರಿ ಜೈನ್ ಮಿಲನ್ ಸಂಸ್ಥೆಯವರು ಸೇರಿ ಪ್ರೀತಿಯಿಂದ ಈ ಸನ್ಮಾನವನ್ನು ಅಭಿನಂದನೆಯನ್ನು ನಡೆಸುವಂಥದ್ದು. ನಯವಾಗಿ ಅದು ಯಾವುದು ಬೇಡ ಅಂತ ಹೇಳಿ ಅವರೆಲ್ಲವನ್ನು ನಿರಾಕರಣೆ ಮಾಡಿದವರು. ಆದರೆ ನಮ್ಮ ಒತ್ತಾಸೆಗೆ ಅವರು ಇಲ್ಲಿ ಬಂದಿದ್ದಾರೆ, ನಮ್ಮ ಈ ಪ್ರೀತಿಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಜಿರೆಯಲ್ಲಿ ನಾನು ಅವರಿಗೆ ಶಿಕ್ಷಕನಾಗಿದ್ದೆ, ಅವರು ನನ್ನ ವಿದ್ಯಾರ್ಥಿಯಾಗಿದ್ದರು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತುಂಬ ಹೆಮ್ಮೆಯಿಂದ, ಒಬ್ಬ ಅಧ್ಯಾಪಕನಿಗೆ ಇದಕ್ಕಿಂತ ಹೆಚ್ಚು ಸಂತೋಷ ಇನ್ನೊಂದು ಇರಲಿಕ್ಕಿಲ್ಲ ಅಂತ ಒಂದು ಸಾರ್ಥಕ ಭಾವನೆ ನನಗಿದೆ. ಈ ಸಂಸ್ಥೆಯ ಕಾರ್ಯದರ್ಶಿಗಳು ಅವರಿಗೆ ಪುಷ್ಪವನ್ನು ನೀಡಿ, ಎಸ್ ಇವತ್ತು ನೀವು ಕಾರ್ಯದರ್ಶಿ, ಅವರ ಅಧ್ಯಕ್ಷರು ಶ್ರೀಮತಿ ವೇದಿಕೆಯಲ್ಲಿ ಶ್ರೀಮತಿ ರಶ್ಮಿತಾ ಜೈನ್ ಅವರು ಕಾರ್ಯದರ್ಶಿಗಳಿದ್ದಾರೆ. ಈ ಸಂಸ್ಥೆಗೆ ಮಾತೃತ್ವದ ಮಮತೆಯನ್ನು ಧಾರೆ ಎರೆದಂಥವರು, ದಕ್ಷ ಸಂವೇದನಶೀಲ ಆಡಳಿತಗಾರರಾಗಿ ಅವರು ಗುರುತಿಸಿಕೊಂಡವರು. ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳ ಕಾಳಜಿ, ಅದರ ಬಗ್ಗೆ ಅವರಿಗೆ ಅಪಾರವಾದಂಥ ಕಾಳಜಿ ಇದೆ. ಇಂದಿನ ಕಾರ್ಯಕ್ರಮದ ಹಿಂದಿನ ಪ್ರೇರಕರಾಗಿ, ಮಾರ್ಗದರ್ಶಕರಾಗಿ ಅವರು ದುಡಿದಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಶೈಕ್ಷಣಿಕ ನಿರ್ದೇಶಕರಾದ ಶ್ರೀ ಪುಷ್ಪರಾಜ್ ಅವರು ಆಗಮಿಸಿ ಅವರಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ನಮ್ಮ ಸಮಾರಂಭಕ್ಕೆ ವಿಶೇಷ ಮೆರುಗು ಪ್ರಾಪ್ತವಾಗಿದೆ. ಯಾಕೆಂದರೆ ಈ ಮೂಡುಬಿದಿರೆಯ 3 ಪ್ರತಿಷ್ಠಿತ ಸಂಸ್ಥೆಗಳ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ನಾವು ಇಂಥ ಒಂದು ಸಮಾರಂಭವನ್ನು ಮಾಡುವ ಯೋಚನೆ ಮಾಡಿದಾಗ ಅವರು ತುಂಬ ಸಂತೋಷದಿಂದ, ನಾವು ಕೂಡ ನಿಮ್ಮ ಜೊತೆಯಲ್ಲಿದ್ದೇವೆ, ನಾವು ಈ ಸಮಾರಂಭವನ್ನು, ಅವರು ತಮ್ಮ ಸಂತೋಷವನ್ನು ನಮ್ಮೊಂದಿಗೆ ವ್ಯಕ್ತಪಡಿಸಿ ಸಹಭಾಗಿತ್ವವನ್ನು ನೀಡಿ ಈ ದಿನ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ರೋಟ್ರಿ ಟೆಂಪಲ್ ಟೌನ್ ಇದರ ಅಧ್ಯಕ್ಷರಾಗಿರುವಂಥ ರೋನಿ ಫರ್ನಾಂಡಿಸ್ ಅವರು, ಹಾಗೆಯೇ ಜೈನ್ ಮಿಲನ್ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ದಿನೇಶ್ ಆನಡ್ಕ ಅವರು, JCI ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ನವೀನ್ ಕುಮಾರ್ ಅವರು, ಇವರನ್ನು ನಾವು ಆದರದಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಈ
ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಸಂಸ್ಥೆಯ ಶೈಕ್ಷಣಿಕ ನಿರ್ದೇಶಕರಾದ ಶ್ರೀ ಪುಷ್ಪರಾಜ್ ಅವರಿಗೆ, ಪ್ರಾಂಶುಪಾಲರಾದ ಶ್ರೀ ಪ್ರದೀಪ್ ಕುಮಾರ್ ಅವರಿಗೆ, ಶ್ರೀಮತಿ ದಿವ್ಯಾ ನಾಯಕ್ ಅವರಿಗೆ, ಮುಖ್ಯೋಪಾಧ್ಯಾಯರಾದ ಶ್ರೀ ಶಿವಪ್ರಸಾದ್ ಭಟ್ ಅವರಿಗೆ, ಆಮೇಲೆ ನಮ್ಮ ಆಡಳಿತಾಧಿಕಾರಿಯಾದಂಥ ಶ್ರೀ ಹರೀಶ್ ಅವರಿಗೆ, PRO ಆಗಿರುವಂಥ ಚೈತ್ರ ಅವರಿಗೆ, ವಿವಿಧ ವಿಭಾಗಗಳ ಮುಖ್ಯಸ್ಥರಿಗೆ, ಉಪನ್ಯಾಸಕರಿಗೆ, ಶಿಕ್ಷಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಮತ್ತು ವಿದ್ಯಾರ್ಥಿ ಬಂಧುಗಳು ನಿಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಖ್ಯವಾಗಿ ಈ ಸಮಾರಂಭಕ್ಕೆ ತುಂಬ ಗೌರವವನ್ನು ತಂದುಕೊಟ್ಟಂಥ ಊರಿನ ಹಿರಿಯರು ಇಲ್ಲಿ ಆಗಮಿಸಿದ್ದೀರಿ. ನಾನು ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ತುಂಬ ನಿಮ್ಮ ಉಪಸ್ಥಿತಿ, ನಿಮ್ಮ ಒಂದು ಭಾಗವಹಿಸುವಿಕೆಯಿಂದಾಗಿ ಈ ಸಮಾರಂಭಕ್ಕೆ ಒಂದು ಘನತೆ, ಗೌರವ ಹೆಚ್ಚಿದೆ ಅಂಥೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಈ ನಮ್ಮ ಕೋರಿಕೆಯನ್ನು ಮನ್ನಿಸಿ ನೀವು ಆಗಮಿಸಿರೋದಕ್ಕಾಗಿ ಈ ಊರಿನ ಎಲ್ಲ ಗಣ್ಯರಿಗೆ, ಪರ ಊರಿನ ಗಣ್ಯರಿಗೆ, ಹಾಗೆಯೇ ಹೆತ್ತವರಿಗೆ, ವಿದ್ಯಾರ್ಥಿಗಳ ಪೋಷಕರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲ ಹಿರಿಯರಿಗೆ ನಾನು ಅತ್ಯಂತ ಆದರದ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ಮಾಧ್ಯಮದ ಬಂಧುಗಳಿದ್ದಾರೆ. ಸಂಸ್ಥೆಯಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮಗಳಿರಲಿ, ಅದರ ಉದ್ದೇಶ ಮತ್ತು ಔಚಿತ್ಯಗಳನ್ನು ಸಮಾಜಕ್ಕೆ ತಲುಪಿಸ್ತಾ ಸಂಸ್ಥೆಯ ಘನತೆ ಗೌರವಗಳನ್ನು ಸಮಾಜದ ಎಲ್ಲರಿಗೂ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಹಿತಚಿಂತಕರಾದ ಮಾಧ್ಯಮದ ಬಂಧುಗಳು ಮಾಡ್ತಾ ಬಂದಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಮಸ್ಕಾರ. ಬಂಧುಗಳೇ, ಪ್ರತಿಯೊಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಹೇಳುವುದು ನಾನು ನೋಡಿ. ಈ ಸಮಾರಂಭದಲ್ಲಿ ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಇವರು ಆಗಮಿಸಿದ್ದಾರೆ. ಈಗಾಗಲೇ ಸಂಪತ್ ಸರ್ ಅವರ ಬಗ್ಗೆ ಹೇಳಿದ್ದಾರೆ. ಆದರೂ ಕೂಡ ನಾವು ಅವರ ಅಪ್ಪಟ ಅಭಿಮಾನಿಗಳು. ನಾವು ಕಾಲೇಜ್ ಪ್ರಾರಂಭ ಮಾಡುವ ಹಂತದಲ್ಲಿ ನಾವು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಾಗ ನಮ್ಮನ್ನು ತುಂಬ ಪ್ರೀತಿಯಿಂದ ಅವರ ಅಮೂಲ್ಯ ಸಮಯವನ್ನು ವಿನಿಯೋಗಿಸಿ ಆಡಳಿತದ ಬಗ್ಗೆ ತುಂಬ ಒಳ್ಳೆಯ ರೀತಿಯಲ್ಲಿ ನಮಗೆ ತಿಳಿ ಹೇಳಿದ್ದಾರೆ, ಗೌರವ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತು ತುಂಬ ಅವರಿಗೆ ಕಾರ್ಯಕ್ರಮದ ಒತ್ತಡ ಇದ್ದರೂ ಕೂಡ ತುಂಬ ಪ್ರೀತಿಯಿಂದ ಆಗಮಿಸಿ, ಆಗ ಹೇಳಿದರು ನೀವು ಮದುಮಗಳು ಅಂತೇಳಿ, ಈಗ ಹಾರವೇ ಹಾಕಿಸಿ ಬಿಟ್ಟರು. ಸೊ ಇಂಥ ಒಂದು ಪ್ರೀತಿ ಆಧಾರಗಳಿಗೆ ನಾವು ಯಾವತ್ತೂ ಗೌರವ ಅಭಿಮಾನದಿಂದ ನಿಮ್ಮನ್ನು ನಾವು ಸ್ಮರಿಸ್ತೇವೆ. ಹಾಗೆ ನಿಮ್ಮ ಒಂದು ಪ್ರೀತಿಗೆ ನಾನು ತಲೆ ಬಾಗ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀಯುತ ಅಭಯಚಂದ್ರ ಜೈನ್ ಸರ್ ಅವರು ಈ ಸಂಸ್ಥೆಯ ಹಿಂದಿರುವ ಮಹಾನ್ ಶಕ್ತಿಯವರು. ಪ್ರತಿಯೊಂದು ನಮ್ಮ ಏಳಿಗೆಯ ಹಂತಗಳಲ್ಲಿ ನಮಗೆ ಬೆನ್ನು ತಟ್ಟಿದ್ದಾರೆ. ಹಾಗೆಯೇ ನಮ್ಮ ಮೂಡುಬಿದ್ರೆಯ MLA ಆದಂತಹ ಶ್ರೀಯುತ ಉಮನಾಥ್ ಕೋಟ್ಯನ್ ಸರ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅಭೂತಪೂರ್ವಕವಾಗಿ ಸಹಕಾರವನ್ನು ನೀಡಿದ್ದಾರೆ. ಹಾಗೆಯೇ ರಾಜೇಂದ್ರ ಭಟ್ ಸರ್, JC ರಾಜೇಂದ್ರ ಭಟ್ ಸರ್ ಟ್ರೈನರ್ಸ್ನ ಟ್ರೈನರ್. ಅವರು ಪ್ರಪಂಚದಲ್ಲಿ ಅಂದರೆ ಈ ಜಗತ್ತಿನ ಯಾರೇ ಒಂದು ಸಾಧಕರ ಹೆಜ್ಜೆಯನ್ನು ಪ್ರಪಂಚಕ್ಕೆ ತುಂಬ ಖುಷಿಯಲ್ಲಿ ಪರಿಚಯಿಸ್ತಾರೆ. ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ಸಂಘ ಸಂಸ್ಥೆಗಳು ನಾವು ಮೂಡುಬಿದ್ರೆಗೆ ಬಂದಾಗ ಜೈನ್ ಮಿಲನ್ ಮೂಡುಬಿದ್ರಿ ಇರ್ಬೋದು, ರೋಟರಿ ಟೆಂಪಲ್ ಟೌನ್ ಇರ್ಬೋದು, JCI ಮೂಡುಬಿದ್ರಿ ಇರ್ಬೋದು, ಇವರು ನಮ್ಮನ್ನು ಪ್ರೀತಿಯಿಂದ ಅವರ ಸಂಘಗಳಿಗೆ ನಮ್ಮನ್ನು ಬರಮಾಡಿಕೊಂಡು ನಮ್ಮ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಸಹಕಾರಿಯಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ಸಹಭಾಗಿತ್ವವನ್ನು ನೀಡಿದ್ದಾರೆ. ಯಾವಾಗಲೂ ನನಗೆ ಯಾವುದೇ ಕಾರ್ಯಕ್ರಮಗಳಿಗೆ ಮಾತಾಡಲಿಕ್ಕೆ ನಾನು ತಯಾರಿ ಮಾಡ್ತಿರಲಿಲ್ಲ. ಆದರೆ ಈ ಕಾಲೇಜಿನ ಅಧ್ಯಕ್ಷರಾದಂತಹ ಯುವರಾಜ್ ಜೈನ್ರವರ ಬಗ್ಗೆ ಮಾತಾಡಲಿಕ್ಕೆ ನಾನು ತಯಾರಿ ಮಾಡಿಕೊಂಡೆ. ಸಾಧನೆ ಮಾಡುವಂಥದ್ದು ಬರೀ ಕೈಗಳಿಂದಲ್ಲ,
ಸಾಧನೆ ಮಾಡುವಂಥದ್ದು ಕಠಿಣ ಪರಿಶ್ರಮದ ದುಡಿಮೆಯ ಕೈಗಳಿಂದ ಮತ್ತು ಅವರು ಯಾವತ್ತೂ ಕೈಗಳ ಅದೃಷ್ಟ ರೇಖೆಯನ್ನು ನಂಬಲಿಲ್ಲ. ತಂದೆಯ ನಿಸ್ವಾರ್ಥ ಭಾವ, ಕಷ್ಟದ ಬದುಕು, ತಾಯಿಯ ಗಟ್ಟಿತನ. ಇಲ್ಲಿ ಮುಂದೆ ಕೂತಿದ್ದಾರೆ, ಅವರಿಗೆ ಸ್ಟೇಜಲ್ಲಿ ಕೂತ್ಕೊಳ್ಳಿಕ್ಕೆ ಕಷ್ಟ ಅಂತ ಹೇಳಿ ನಾವು ಅಲ್ಲಿ ಕೂತ್ಕೊಳ್ಳಿಸಿದ್ದೇವೆ. ಮಾತೃಶ್ರೀಯವರ ಒಂದು ಸಹನಶೀಲತೆ ಅವರಿಗೆ ಅಚಲವಾಗಿ ಅದು ಬಂದು ಬಿಟ್ಟಿದೆ. ಹಾಗೆಯೇ ಒಂದು ಗೆಳೆಯರ ಬಳಗ ಕೂಡ ಅವರನ್ನು ಪ್ರೋತ್ಸಾಹ ಮಾಡಿದೆ. ಹಾಗೆಯೇ ಕುಟುಂಬದ ಎಲ್ಲರ ಹಾರೈಕೆಗಳು, ಹಾಗೆಯೇ ಪ್ರಾಥಮಿಕ ಹಂತದಿಂದ MSc ಮಾಡುವವರೆಗೆ ಇರುವಂಥ ಎಲ್ಲ ಗುರುಗಳ ಆಶೀರ್ವಾದ, ಅವರು ಕೊಟ್ಟಿರುವಂಥ ಜ್ಞಾನ, ಮುಖ್ಯವಾಗಿ SDM ಶಿಕ್ಷಣ ಸಂಸ್ಥೆಯ ಒಂದು ಸಿದ್ಧವನ ಗುರುಕುಲ ಅವರು ಯಾವಾಗಲೂ ಸ್ಮರಿಸ್ತಾರೆ. ನಮ್ಮನ್ನಾದರೂ ಮರಿಬೋದು, ಆದರೆ ಗುರುಕುಲ, ಸಿದ್ಧವನ ಗುರುಕುಲವನ್ನು ಅವರು ದಿನ ಸ್ಮರಿಸ್ಕೊಳ್ತಾರೆ. ಅದು ಅವರ ಬಾಳಿಗೆ ಒಂದು ಮಹತ್ವಾಕಾಂಕ್ಷೆ, ಬದುಕಿಗೆ ಒಂದು ಅರ್ಥವನ್ನು ಕೊಟ್ಟಿದೆ, ತನ್ನ ಜೀವನವನ್ನೇ ಬದಲಾಯಿಸಿದೆ ಅಂತ ಹೇಳಿಕೊಂಡು ಯಾವಾಗಲೂ ಧನ್ಯತಾ ಭಾವದಿಂದ ಇರ್ತಾರೆ. ಇದೆಲ್ಲದೂ ಕೂಡ ಅವರಿಗೆ ಒಂದು ಭದ್ರ ಬುನಾದಿ ಅಂತ ನಾನು ಅಂದುಕೊಂಡಿದ್ದೇನೆ. SDM ಶಿಕ್ಷಣ ಸಂಸ್ಥೆ ಮತ್ತು ಜೈನ್ ಪದವಿ ಪೂರ್ವ ಕಾಲೇಜಲ್ಲಿ ಮ್ಯಾಥ್ಸ್ ಉಪನ್ಯಾಸಕರಾಗಿ, ಹಾಗೆ ಮಕ್ಕಳಿಗೆ ಒಂದು ಒಳ್ಳೆಯ ಕೋಚಿಂಗ್ ನೀಡಬೇಕು ಅಂತ ಹೇಳಿ ಉಜಿರೆಯಲ್ಲಿ ಒಂದು ಕೋಚಿಂಗ್ ಸಂಸ್ಥೆಯನ್ನು ಸ್ಥಾಪಿಸಿ 2003ರಲ್ಲಿ ನಮ್ಮ ವಿವಾಹ ಆಯಿತು. ಆಗ ನನ್ನ ಗೆಳತಿಯರೆಲ್ಲ ನನ್ನನ್ನು ರೇಗಿಸಿದ್ರು, ಹೋಗಿ ಹೋಗಿ ಲೆಕ್ಚರರನ್ನು ಮದುವೆ ಆದಿಯಲ್ಲ ಅಂತ ಹೇಳಿ. ನನಗೆ ಮದುವೆ ಆದ ಮೇಲೆ ಅದು ನಿಜವಾಗಿಯೂ ಅನುಭವ ಆಯಿತು. ಯಾಕೆಂತ ಹೇಳಿದರೆ ಇವರು ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಯಾವುದೇ ಸಂಡೇ, ಯಾವುದೇ ರಜೆಗಳು ಯಾವುದು ಇಲ್ಲ, ಫುಲ್ ಎಂಗೇಜ್ಡ್ ಇನ್ ಕೋಚಿಂಗ್. ಆಮೇಲೆ ನೋಡಿ ನೋಡಿ ನಾನು ಕೂಡ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡೆ. ಯಾಕೆಂದರೆ ನಾನು ಬದುಕಬೇಕಲ್ಲ. ಮುಂದೆ ಅವರು ಮೂಡುಬಿದ್ರಿಯಲ್ಲಿ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವರು ಯಾವಾಗಲೂ ಥ್ರೆಟ್ಸನ್ನು ಅಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡುವಂಥದ್ದು ನನಗೆ ಖುಷಿ ಕೊಡುವಂಥದ್ದು. ಯಾವಾಗ ಕೋಚಿಂಗ್ಗಳಿಗೆ ವಿದ್ಯಾರ್ಥಿಗಳು ಹೋಗಬಾರ್ದು ಅನ್ನುವ ಸಂಸ್ಥೆಗಳಿಂದ ನಿರ್ಬಂಧ ಬಂದಾಗ 2011ರಲ್ಲಿ ಕಾಲೇಜನ್ನು ಆ ಕನಸನ್ನು ಕಟ್ಟಿ ಇಲ್ಲಿ ಕಲ್ಲಬೆಟ್ಟುವಿನಲ್ಲಿ ಸ್ಥಾಪನೆ ಮಾಡಿದ್ರು. ಈ ಕಲ್ಲಬೆಟ್ಟು ಪರಿಸರವನ್ನು ಇವಾಗ ಎಲ್ಲರೂ ಹೊಗಳ್ತಾರೆ, ಎಲ್ಲರೂ ಖುಷಿ ಪಡ್ತಾರೆ. ನಾನು ತುಂಬ ಖುಷಿ ಪಡ್ತೀನಿ. ಯಾಕೆಂದರೆ ಸೂರ್ಯೋದಯ ಇರ್ಬೋದು, ಚಂದ್ರೋದಯ ಇರ್ಬೋದು, ತುಂಬ ಚೆಂದಾಗಿ ಕಾಣ್ತದೆ. ಆದರೆ ಪ್ರಾರಂಭಿಕ ಕಾಲೇಜಿನ ಹಂತದಲ್ಲಿ ಈ ಕಲ್ಲು ಮುಳ್ಳು ಇವುಗಳನ್ನೆಲ್ಲ ಅದರೊಟ್ಟಿಗೆ ಬೇರೆ ಬೇರೆ ಸವಾಲುಗಳು, ಬೇರೆ ಬೇರೆ ಸಂಕಷ್ಟಗಳನ್ನು ಎದುರಿಸಿ ಈ ಕೊಣಾಜೆ ಕಲ್ಲು ಹೇಗೆ ದಿಟ್ಟತನದಲ್ಲಿ ನಿಂತಿದೆ ಅಲ್ಲ, ಹಾಗೆ ಆ ಎದೆಗಾರಿಕೆಯಿಂದ ಅವರು ನಿಂತು ಬಿಟ್ಟರು. ಹಾಗೆ ಅದಕ್ಕೆ ಸಜ್ಜನರ ಸಹಕಾರವೂ ದೊರೆಯಿತು. ಹಾಗಾಗಿ ಈ ಕಾಲೇಜ್ ಯಾವಾಗಲೂ ಕೂಡ ಈ ಕಾಲೇಜಿನ ಒಂದು ಬೆಳವಣಿಗೆಯ ಹಂತ, ಒಂದು ಗುಣಮಟ್ಟ, ಉತ್ಕೃಷ್ಟ ಮಟ್ಟದ ಒಂದು ಎಜುಕೇಷನನ್ನು ಕೊಡಬೇಕು ಅಂತ ಹೇಳಿ ಅವರು ಯಾವಾಗಲೂ ಹಂಬಲ ಪಡ್ತಾ ಇದ್ರು. ಒಂದು ಗುಣಮಟ್ಟದ ಎಜುಕೇಷನ್ ಕೊಡುವಂಥದ್ದು ನಿಜವಾಗಿಯೂ ಚಾಲೆಂಜ್. ಒಳ್ಳೆಯ ವಿದ್ಯಾರ್ಥಿಗಳು, ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಬರಬೇಕು, ಒಳ್ಳೆಯ ಉಪನ್ಯಾಸಕರು ಬೇಕು. ಅದರಲ್ಲಿ ನಮಗೆ ತೊಡಕುಗಳು ಎಲ್ಲ ಬಂದಾಗ ಅದನ್ನು ಸಮಚಿತ್ತದಿಂದ ಅವರು ತಗೊಂಡು ಹೋಗ್ತಾ ಇದ್ರು. ಯಾವುದೇ ರೀತಿಯ ಹೋಗುವಾಗ ಏನು ತಗೊಂಡು ಹೋಗ್ಲಿಕ್ಕಿಲ್ಲ ಅನ್ನುವಂಥ ಭಾವದಿಂದ ದಿನಾಲೂ ಅವರ ಕರ್ತವ್ಯವನ್ನು ಭಾರಿ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ತಾ ಇದ್ರು. ಈ ಒಂದು ಸಮಚಿತ್ತತೆ ಅವರನ್ನು ಇವತ್ತು ಈ ಮಟ್ಟಕ್ಕೆ ಎಷ್ಟೋ ಟ್ವಿಸ್ಟ್, ಎಷ್ಟೋ ಇವುಗಳನ್ನೆಲ್ಲ ಅವರಿಗೆ ಕೊಟ್ಟಿದೆ. ಬಟ್ ಒಂದು ಚಾಂಪಿಯನ್ ಆಗಿ ಇವತ್ತು ಒಂದು ಎಜುಕೇಷನ್ ರಂಗದಲ್ಲಿ ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಯಾವತ್ತೂ ಕೂಡ ಯಾವುದಕ್ಕೂ ನಾನು ಯಾಕಾದರೂ ಈ ಸಂಸ್ಥೆ ಮಾಡಿದ್ನೋ, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸಬೇಕಾ ಅಂತ ಹೇಳಿಕೊಂಡು ಯಾವತ್ತು ನಿರಾಶರಾದ ಎಲ್ಲ ವಿದ್ಯಾರ್ಥಿಗಳ ಪೋಷಕರನ್ನು ನಾನು ಯಾವತ್ತೂ ಕೂಡ ಸ್ಮರಿಸ್ತಾ ಇರ್ತೇವೆ. ಹಾಗೆ ಇವತ್ತು ಈ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಇಲ್ಲಿಯ ಪ್ರಾಂಶುಪಾಲರು ಇರ್ಬೋದು, ಮುಖ್ಯೋಪಾಧ್ಯಾಯರು, ನಮ್ಮ ಡೈರೆಕ್ಟರ್ಸ್ಗಳು ಇರ್ಬೋದು, ಹಾಗೆ ಬೋಧಕೇತರ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆಯೋಜಿಸುವಲ್ಲಿ ಅವರ ಒಂದು ಪಾತ್ರ ಬಹುದೊಡ್ಡದು. ಅವರೆಲ್ಲರ ಪರವಾಗಿ ನಾನಿವತ್ತು ಇಲ್ಲಿ ಮಾತಾಡ್ತಾ ಇದ್ದೇನೆ.
ಎಲ್ಲ ಎಂಪ್ಲಾಯೀಸ್ಗಳು ನಿಜವಾಗಿಯೂ ಸಂಸ್ಥೆಯ ಆಧಾರ ಸ್ತಂಭ. ಅವರ ಸೇವಾ ಮನೋಭಾವ ಅವರಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ಸಂಸ್ಥೆಯ ಪ್ರಗತಿಗೆ ಅವರ ಪಾತ್ರ ಬಹು ದೊಡ್ಡದು. ಅವರ ಒಂದು ಈ ಅಭಿನಂದನಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಹಾಗೆ ಅಧ್ಯಕ್ಷರು ಅದಕ್ಕೆ ಪೂರಕವಾಗಿ ಎವ್ರಿ ಮಂತ್ ಫಸ್ಟ್ ಡೇನೇ ಸ್ಯಾಲರಿ ಇವುಗಳೆಲ್ಲ ನಮ್ಮನ್ನು ಒಂದು ಒಳ್ಳೆಯ, ಇವತ್ತು ತುಂಬ ಜನ ಆಗಮಿಸಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಯಿಂದ. ಅವರೆಲ್ಲರ ಒಡನಾಟ, ಅವರೆಲ್ಲರ ಪ್ರೀತಿ ಆಧಾರಗಳು ನಮ್ಮನ್ನು ಬೆಳೆಸಿವೆ. ಹಾಗೆ ಎಲ್ಲ ನಮ್ಮ ಹಿತೈಷಿಗಳು, ಬಂಧು ಮಿತ್ರರು, ಅವರ ಪ್ರೀತಿಯ ಹಾರೈಕೆಗಳು, ಆಶಯಗಳು ಇವತ್ತು ಕಾಲೇಜಿನ ಅಧ್ಯಕ್ಷರಿಗೆ ಬಹುದೊಡ್ಡ ಒಂದು ಸಹಕಾರವನ್ನು ನೀಡಿದೆ ಅಂತ ನಾನು ಅದಕ್ಕೆಲ್ಲ ತಲೆಬಾಗ್ತಾ, ಹಾಗೆ ಕಾಲೇಜಿನ ವಿದ್ಯಾರ್ಥಿಗಳು, ನಮ್ಮ ಸೆಕೆಂಡ್ PUC ವಿದ್ಯಾರ್ಥಿಗಳು ಇವತ್ತು ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಸಾಧನೆಯ ಹಂತವನ್ನು ಏರ್ಲಿಕ್ಕಿದ್ದಾರೆ. ಈ ಪುಟ್ಟ ಹೃದಯಗಳು ನಮ್ಮೊಟ್ಟಿಗೆ ಓಡಾಡಿಕೊಂಡು ಈ ಸಂಸ್ಥೆಯನ್ನು ಇನ್ನಷ್ಟು ಇದಕ್ಕೆ ಚಂದವನ್ನು ಕೊಟ್ಟಿದೆ. ಅವರೆಲ್ಲರಿಗೂ ನಾನು ತಲೆಬಾಗಿ ವಂದಿಸುತ್ತಾ, ಹಾಗೆ ಮಾಧ್ಯಮ ಮಿತ್ರರು ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತಾ ವಂದನೆಗಳು. ಜಗತ್ತಲ್ಲಿ ಯಾರ ಬಾಯಿಂದಾದರೂ ಕೂಡ ಹೊಗಳಿಸಿಕೊಳ್ಬೋದಂತೆ, ಹೆಂಡತಿಯ ಬಾಯಿಂದ ಹೊಗಳಿಸಿಕೊಳ್ಳೋದು ಸುಲಭ ಅಲ್ಲ. ಹಾಗಾಗಿ ಇದು ನಿಜವಾದ ಯುವರಾಜರಿಗೆ ಅಭಿನಂದನೆ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ, ಬಂಧುಗಳೇ, ಇವತ್ತು ನಮ್ಮ ಜೊತೆಲಿರುವಂಥವರು JC ರಾಜೇಂದ್ರ ಭಟ್ ಅವರು, ಭಾರತೀಯ ಜೂನಿಯರ್ ಚೇಂಬರ್ ಇದರ ರಾಷ್ಟ್ರೀಯ ತರಬೇತುದಾರರು, ನಮ್ಮಂಥ ಅನೇಕ ಮಾತುಗಾರರನ್ನು ಬೆಳೆಸಿದವರು, ರಾಜಮಾರ್ಗ ಹೇಳುವಂತಹ ಅಂಕಣ ಬರಹಗಳ ಮೂಲಕ ಇಡೀ ಜಗತ್ತಿನ ಯಾವುದೇ ಒಂದು ಸ್ಫೂರ್ತಿಯ ವಿಚಾರವನ್ನು ಕೂಡ ನಮ್ಮ ಗಮನಕ್ಕೆ ತಂದು ನಮ್ಮಲ್ಲಿ ಸ್ಫೂರ್ತಿಯ ಚಿಲುಮೆಯನ್ನು ಹತ್ತಿಸಿದವರು. ಬಹುಶಃ ಯುವರಾಜ್ ಜೈನರಿಗೂ ಕೂಡ ಅವರು ಸ್ಫೂರ್ತಿಯನ್ನು ನೀಡಿದವರು. ಹಾಗಾಗಿ ಅವರೀಗ ಅಭಿನಂದನಾ ನುಡಿಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀಯುತ ರಾಜೇಂದ್ರ ಭಟ್ ಅವರಿಂದ ಅಭಿನಂದನಾ ನುಡಿಗಳು. ಅತ್ಯಂತ ಸುಂದರವಾಗಿರತಕ್ಕಂತಹ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರತಕ್ಕಂತಹ ಮಾಜಿ ಸಚಿವರು ಆಗಿರತಕ್ಕಂಥ ಅಭಯಚಂದ್ರ ಜೈನ್ ಅವರೇ, ವೇದಿಕೆಯಲ್ಲಿರ್ತಕ್ಕಂತಹ ಮೂಡುಬಿದಿರೆ ಶಾಸಕರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಹರ್ಷೇಂದ್ರ ಕುಮಾರ್ ಅವರೇ, ಮತ್ತು ಇವತ್ತು ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರ್ತಕ್ಕಂತಹ, ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕಿರ್ತಕ್ಕಂತಹ ಯುವರಾಜ್ ಜೈನ್ ದಂಪತಿಗಳೇ ಮತ್ತು ಅವರ ಅಭಿಮಾನಿಗಳೇ, ಪ್ರೀತಿ ವಿದ್ಯಾರ್ಥಿಗಳೇ, ನನಗೆ ಒಂದಿಷ್ಟು ಸಮಯ ಕೊಟ್ಟಿದ್ದಾರೆ. ಅದಕ್ಕಿಂತ ನಾನೊಂದು 5 ನಿಮಿಷ ಜಾಸ್ತಿ ಮಾತಾಡ್ತೇನೆ. ಬಟ್ ನಾನು ಆಡುವಂಥ ಮಾತುಗಳು ಎದುರು ಕೂತಿರ್ತಕ್ಕಂಥ ಗಣ್ಯರಿಗೆ ಖಂಡಿತ ಅಲ್ಲ, ವೇದಿಕೆಯಲ್ಲಿ ಕೂತವರಿಗೂ ಅಲ್ಲ. ನಾನಿವತ್ತು ವಿದ್ಯಾರ್ಥಿಗಳನ್ನ ಅಡ್ರೆಸ್ ಮಾಡ್ಕೊಂಡು ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಪ್ರತಿಯೊಂದು ಮಾತುಗಳು ಕೂಡ ವಿದ್ಯಾರ್ಥಿಗಳಿಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಮುಂದೆ ಕೂತವರಿಗೆ ಯುವರಾಜ್ ಜೈನ್ ಏನಂತ ಗೊತ್ತಿದೆ. ವಿದ್ಯಾರ್ಥಿಗಳು ಅವರನ್ನು ಒಂದೊಂದು ಅಂಶ ಇವತ್ತು ಯುವರಾಜ್ ಜೈನ್ ಹತ್ರ ಇದೆ. ನಾನು ಯಾರ ಬಗ್ಗೆ ಲೇಖನಗಳನ್ನು ಬರೀತೇನೆ, ಅವರ ಗುಣಗಳ ಬಗ್ಗೆ ಬರೀತೇನೆ, ಅದರ ಒಂದೊಂದು ಟ್ರೈಟ್ಸ್ಗಳನ್ನು ಅವರು ತಗೊಂಡು ಬೆಳೀತಾ ಇದ್ದಾರೆ ಅಂತ ಹೇಳುವಂಥ ಭಾಳ ಅದ್ಭುತ ಅಂತ ನಂಗೆ ಅನಿಸ್ತಾ ಇದೆ. ಒಬ್ಬ ಅದ್ಭುತವಾದ ಸ್ನೇಹಿತ, ಅದ್ಭುತ ಶಿಕ್ಷಣ ತಜ್ಞ, ಒಬ್ಬ ಶ್ರೇಷ್ಠವಾದ ಮಾನವತಾವಾದಿ, ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ನಾಯಕ, ಒಬ್ಬ ಒಳ್ಳೆಯ ತರಬೇತುದಾರ, ಒಬ್ಬ ಒಳ್ಳೆಯ ಮಾನವೀಯ ಸ್ಪಂದನೆಯ ವ್ಯಕ್ತಿ ಇವತ್ತು ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾಳ ಸಂತೋಷ ಆಗುತ್ತೆ, ನನಗೆ ಬಹಳ ಹೆಮ್ಮೆ ಆಗ್ತದೆ. ಇದು ಎಕ್ಸಲೆಂಟ್ ಕಾಲೇಜ್ ಇವತ್ತು ಕರ್ನಾಟಕದ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಗಳಲ್ಲಿ ಸ್ನೇಹಿತರೆ ಮೊದಲ 4-5 ರ್ಯಾಂಕಲ್ಲಿದೆ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯುವರಾಜ್ ಜೈನ್ ಅವರು ಮತ್ತು ಇಲ್ಲಿ ಕಲಿಸ್ತಕ್ಕಂಥ ಅಧ್ಯಾಪಕರು. ನಾನು ಎಕ್ಸಲೆಂಟ್ ಕಾಲೇಜನ್ನು ಶಿಕ್ಷಣ ರಂಗದ ಮುಕುಟಮಣಿ ಅಂತ ಕರೆದೆ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಯುವರಾಜ್ ಜೈನ್ ಅವರ ದೂರದರ್ಶಿತ್ವ ಮತ್ತು ಪ್ರೀತಿ ಅಂತ ಹೇಳುವಂಥದ್ದು. ನಾನು ಖಂಡಿತವಾಗಿ ಈ ಮಾತನ್ನು ಪ್ರಜ್ಞಾಪೂರ್ವಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ನೇಹಿತರೆ, ನಾನು ನನ್ನ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ನನ್ನ ಜೀವನದಲ್ಲಿ ಬಹಳ ಖುಷಿ ಕೊಟ್ಟ ಕೆಲವು ಸಂಗತಿಗಳಿದೆ, ಅದನ್ನು ಹೇಳಬೇಕು ಅಂತ ಹೇಳುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 50ನೇ ವರ್ಷ ಆಗುವಾಗ ಮೈಸೂರಲ್ಲಿ ಅವರಿಗೆ ಅಭಿನಂದನಾ ಭಾಷಣ ಮಾಡಿದ್ದೆ ನಾನು. ತುಂಬ ಖುಷಿಯಾಗಿತ್ತು. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಧರ್ಮಸ್ಥಳದಲ್ಲಿ ಅಭಿನಂದನಾ ಭಾಷಣವನ್ನು ಮಾಡಿದ್ದೆ. ಡಾಕ್ಟರ್ ಮೋಹನ್ ಆಳು ಅವರಿಗೆ ಅಭಿನಂದನಾ ಭಾಷಣ ಮಾಡಿದ್ದೆ ಮೂಡುಬಿದಿರೆಯಲ್ಲಿ. ಇವತ್ತು ಅಷ್ಟೇ ತೂಕ ಇರತಕ್ಕಂಥ ಒಂದು ಅಭಿನಂದನಾ ಭಾಷಣ, ಅಷ್ಟೇ ಭಾವನೆ ಇರತಕ್ಕಂಥ ಅಭಿನಂದನಾ ಭಾಷಣ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ.
ಕನಸುಗಳ ಹಿಂದೆ ಓಡೋದು ಹೇಗೆ ಅಂತ ನಾನು ಯುವರಾಜ್ ಜೈನ್ ಅವರ ಮೂಲಕ ಕಲ್ತ್ಕೊಂಡಿದ್ದೇನೆ. ನಾರಾವಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಅವರ ಜರ್ನಿ ಇವತ್ತು ಎಲ್ಲಿ ತನಕ ಮುಟ್ಟಿತ್ತು ಅಂತ ನೋಡ್ಕೊಳ್ಳಿ ಸ್ಟಾರ್ಟ್ ಮಾಡಿ. ಹೊರಗೆ ನಿಂತಿರ್ತಕ್ಕಂಥ ಒಂದು ಬೈಕ್ ಇದೆ, ಆ ಬೈಕನ್ನು ನೀವು ಟಚ್ ಮಾಡಿ ನೋಡಬೇಕು. ಆ ಬೈಕಲ್ಲಿ ಯುವರಾಜ್ ಜೈನ್ ಅವರು ವರ್ಷಾನುಗಟ್ಟಲೆ ಓಡಾಡಿದ್ದಾರೆ. ಮೂಡುಬಿದಿರೆಯಿಂದ ಉಜಿರೆ ತನಕ 45 ಮಿನಿಟಲ್ಲಿ ಹೋಗೋದು ಹೇಗೆ ಅಂತ ಅವರನ್ನು ಕೇಳಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಅವರ ದಿನಚರಿ ಹೇಗಿತ್ತು, ಜೈನ್ ಹೈಸ್ಕೂಲ್ ಪಾಠ ಮಾಡ್ತಾ ಇರೋ ದಿನಚರಿ ಹೇಗಿತ್ತು ಅಂತ ಹೇಳಿದ್ರೆ, ಅವ್ರು ಬೆಳಿಗ್ಗೆ 5:45ಕ್ಕೆ 6 ಗಂಟೆಗೆ ಮನೆಯಿಂದ ಹೊರಡ್ತಾ ಇದ್ರು. ಉಪಹಾರ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ನನಗೆ. 7 ಗಂಟೆಗೆ ಅವರ ಹತ್ರ ಮಕ್ಕಳು ಡೌಟ್ಸ್ ಕೇಳಲಿಕ್ಕೆ ಅಂತ ಬರ್ತಾ ಇದ್ರು. 7:15 ಅವರ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. 8:45 ಅವರ ಕ್ಲಾಸನ್ನು ಮುಗಿಸ್ಕೊಂಡು ಬೈಕಲ್ಲಿ ಓಡ್ಕೊಂಡು ಜೈನ್ ಕಾಲೇಜಿಗೆ ಬರ್ತಾ ಇದ್ರು. ಅವರು ಮಾಡಿದ್ದು MSc ಫಿಸಿಕ್ಸ್ ಅನ್ನ, ಬಟ್ ಅವರಿಗೆ ಮ್ಯಾಥ್ಸ್ ಬಹಳ ಇಂಟ್ರೆಸ್ಟಿಂಗು. ಅವರ ಮ್ಯಾಥ್ಸ್ ಟೀಚರ್ ಆಗಿ ಬಹಳ ಜನಪ್ರಿಯರು, ಮಕ್ಕಳ ಪ್ರೀತಿಯ ಒಬ್ಬ ಶಿಕ್ಷಕರು ಅಂತ ಹೇಳುವಂತದ್ದು. ಅವರು 9 ಗಂಟೆಗೆ ಜೈನ್ ಹೈಸ್ಕೂಲಿಗೆ ಬಂದ್ರೆ ಉಪಹಾರ ಬೆಳಿಗ್ಗೆ ಮಿಸ್ ಆಗ್ತಿತ್ತು ಅವರಿಗೆ. ಅವ್ರು ಬೇಸರ ಮಾಡ್ಕೊಳ್ತಿರ್ಲಿಲ್ಲ. ಸಂಜೆ 3:45ಕ್ಕೆ ಕಾಲೇಜ್ ಬಿಟ್ಟು ಕೂಡಲೇ ಮತ್ತೆ ಅದೇ ಬೈಕನ್ನು ಏರ್ಕೊಂಡು 45 ಮಿನಿಟ್ ಅಲ್ಲರೂ ಉಜ್ರೆ ಮುಡ್ತಾ ಇದ್ರು. ಗಾಳಿ ಬರಲಿ, ಸುಂಟ್ರಗಾಳಿ ಬರಲಿ, ಸುನಾಮಿ ಬರಲಿ, ಯಾವತ್ತೂ ಅವ್ರ ಕ್ಲಾಸನ್ನು ಮಿಸ್ ಮಾಡ್ಕೊಂಡದ್ದು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಒಮ್ಮೆ ಕೊಡೋರ್ ಕ್ಲಾಸ್ ಮಿಸ್ ಮಾಡ್ಕೊಳ್ಳದೆ ಉಜ್ರೆಗೆ ಹೋಗಿದ್ದಾರೆ. 2 ಗಂಟೆ ಕ್ಲಾಸನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಅವರು ಮಲಗುವಾಗ ರಾತ್ರಿ 11:30-12 ಗಂಟೆ ಆಗ್ತಿತ್ತು. ನಾನಿವತ್ತು ಹೇಳ್ತೇನೆ, ಯುವರಾಜ್ ಸರ್ ಅವರ ಅಭಿನಂದನಾ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಯುವರಾಜ್ ಸರ್ ಇದು ಮಾತ್ರ ಅಲ್ಲ, ರಶ್ಮಿತಾ ಅವರ ಅಭಿನಂದನೆ ಕೂಡ. ಎಷ್ಟೋ ಜನ ಹೇಳಿದ್ರು ರಶ್ಮಿತಾ ಮೇಡಮ್ ಅವರು ಗಂಡನ ಬೆನ್ನ ಹಿಂದೆ ನಿಂತ್ಕೊಂಡಿದ್ರು ಅಂತ ಹೇಳಿ. ಖಂಡಿತ ಅಲ್ಲ ಸರ್, ಇಟ್ ಈಸ್ ಬೆನ್ನ ಹಿಂದೆ ಅಲ್ಲ, ಅವರ ಜೊತೆಗೆ ನಿಂತ್ಕೊಂಡಿದ್ರು ಅಂತ ಹೇಳುವಂತದ್ದು. ಯಶಸ್ವಿ ಪುರುಷನ ಹಿಂದೆ ಹೆಂಡತಿ ಇಲ್ಲೋದಲ್ಲ ಸರ್, ಯಶಸ್ವಿ ಪುರುಷನ ಪಕ್ಕದಲ್ಲಿ ಹೆಂಡತಿ ಇರ್ತಾಳೆ. ಆ ಹೆಂಡತಿ ರಶ್ಮಿತಾ ತರ ಇದ್ರೆ ಬಹಳ ಅದ್ಭುತ ಅಂತ ಹೇಳುವಂತದ್ದು. ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಈ ಕಷ್ಟಗಳ ಮಧ್ಯೆ, ಸವಾಲುಗಳ ಮಧ್ಯೆ ಇಡೀ ಜಗತ್ತು ತಿರುಗಿ ನಿಂತರೂ ಪರವಾಗಿಲ್ಲ, ಹೆಂಡತಿ ಪಕ್ಕದಲ್ಲಿದ್ದಾಳೆ ಅಂತ ಹೇಳಿದ್ರೆ ಗಂಡ ಅದ್ಭುತಗಳನ್ನ ಕ್ರಿಯೇಟ್ ಮಾಡ್ತಾನೆ. ಹೌದಲ್ಲ? ಸಮಸ್ಯೆಗಳಿಗೆ ಬದುಕಬೇಕು ಅಂತ ಹೇಳೋದನ್ನ ಹೆಂಡತಿ ಸಿಟ್ಟು ಮಾಡ್ಕೊಂಡಾಗ ಹೇಗೆ ವಿಕೆಟ್ ತೆಗಿಬೇಕಂತ ಹೇಳ, ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ನನ್ನ ಸಕ್ಸಸ್ ಬಾಯನ್ನೇ ಕೊಡೋರು ತುಂಬಾ ಪ್ರೀತಿ ಮಾಡಿದ್ದಾರೆ. ಇದು ಹೌದು ಅಂತ ಆದ್ರೆ ಎಂಪ್ಲಾಯೀಸ್ಗಳು ಇವತ್ತು ಚಪ್ಪಾಳೆ ಸುರಿಬೇಕು ಅಂತ ಹೇಳುವಂತಾರೆ. ಬೇರೆ ಎಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಶ್ಚರ್ಯ ಅಂತ ಹೇಳಿದ್ರೆ ಕೊರೋನಾ ಟೈಮಲ್ಲಿ ಕೂಡ ಸ್ಯಾಲರಿ ಕೊಟ್ಟಿದ್ದಾರೆ. ಗ್ರೇಟ್ ಅಲ್ಲ? ಹೌದಲ್ಲ? ಒಬ್ಬ ವ್ಯಕ್ತಿ ಯಾವ ರೀತಿ ಬೆಳಿಬೇಕಂತ ಹೇಳೋದನ್ನ ಯಶೋಗಾಥೆಗಳ ಮೂಲಕ ಅವರು ತೋರಿಸ್ಕೊಡ್ತಾ ಹೋಗಿದ್ದಾರೆ. ಸ್ನೇಹಿತರೆ, ತುಂಬಾ ಹೇಳಲಿಕ್ಕಿದೆ. ನಾನು ಸಾಲಮರ ತಿಮ್ಮಕ್ಕ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ ಅವರ ಮನೆಗೆ. ಅಂದುಕೊಂಡು ಆ ಮಹಿಳೆ ಸಾಧನೆ ಮಾಡಿದ್ದನ್ನು ಹೇಳ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ, ಯಾಕೆ ಅಜ್ಜಿ ಮರಗಳನ್ನಿಟ್ರಿ ಅಂತ ಕೇಳಿದಾಗ ಸಾಲಮರ ತಿಮ್ಮಕ್ಕ ಹೇಳ್ತಾರೆ, ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕಲ್ಲ ಮಗ, 103 ವರ್ಷ ಅಜ್ಜಿಗೆ ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕಲ್ಲ ಮಗ ಅಂತ ಹೇಳ್ತಾರಲ್ಲ, ಆ ಸಮಾಜಕ್ಕೆ ಏನಾದ್ರು ಕೊಡ್ಬೇಕಂತ ಹೇಳುವಂತ ತಾತ್ಪರ್ಯಕ್ಕೆ ಒಂದು ಅನ್ವರ್ಥವಾದ ಹೆಸರು ಯುವರಾಜ್ ಜೈನ್ ಅವರು. ಸಮಾಜ ಅವರಿಗೆ ಏನು ಕೊಟ್ಟಿದೆ ಅದರ 100 ಪಟ್ಟು 200 ಪಟ್ಟು ಸಮಾಜಕ್ಕೆ ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳುವಂತದ್ದು. ಸೇವೆ ಅಂದ್ರೆ ಏನು, ಸರ್ವಿಸ್ ಅಂದ್ರೆ ಏನು, ಬಹಳ ಅದ್ಭುತವಾದ ಎಕ್ಸಾಂಪಲ್ ಇದೆ. ರಾಕ್ಷಸರ ದೇವತೆಗಳ ಮಧ್ಯೆ ಗಲಾಟೆ ಆಯ್ತಂತೆ, ಸೇವೆ ಅಂದ್ರೇನು ಅಂತ ಹೇಳಿ. ಅದಕ್ಕೆ ಬ್ರಹ್ಮ ಪರಿಹಾರ ಮಾಡ್ತಾನೆ. ನದಿಗಳ ಈ ಜಗತ್ತನ್ನು ಬೆಳಗಿಸಿರ್ತಕ್ಕಂಥ ಅದ್ಭುತವಾದ ನೇತ್ರಾವತಿ ನದಿಯಾಗಿದ್ದಾರೆ. ಹೌದಲ್ಲ? ಅದ್ಭುತವಾಗಿ ನೇತ್ರಾವತಿ ನದಿಯಾಗಿ ಹರಿದಿದ್ದಾರೆ. ಯಾವ ಹೊತ್ತಲ್ಲಿ ಕೂಡ ಯುವರಾಜ್ ಜೈನ್ ಅವರನ್ನ ಮಾತಾಡಿಸಿ ನಿಮ್ಮ ಐಕಾನ್ ಯಾರು, ಮಧ್ಯರಾತ್ರಿ ಎಬ್ಬಿಸಿ ಅವರ ಮುಂದೆ ಮೈಕ್ ಹಿಡಿದು ಕೇಳಿ ನಿಮ್ಮ ಐಕಾನ್ ಯಾರು, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅಂತ ಹೇಳ್ತಾರೆ. ಈ ನಿಷ್ಠೆ ಇದುವರೆಗೆ ಬದಲಾಗಿಲ್ಲ ಅಂತ ಹೇಳುವಂತದ್ದು. ಅದರ ಮೂಲಕ ಅವರು ಬೆಳೆದಿದ್ದಾರೆ. ಅವರು ಕಾಲೇಜಲ್ಲಿ ಕಲಿತಾ ಇರುವಾಗ ಆಧುನಿಕ ಹಾಸ್ಟೆಲ್ ಮೂಲಕ ಕಲ್ತವರಲ್ಲ, ಸಿದ್ಧವನ ಗುರುಕುಲ ಅಂತ ಹೇಳುವಂತ ಆಶ್ರಮದ ಮೂಲಕ ಕಲ್ತಿರ್ತಕ್ಕಂಥವ್ರು. ರಕ್ತದ ಕಣಕಣದಲ್ಲಿ ಇವತ್ತು ಸಿದ್ಧವನ ಸ್ನೇಹಿತರೆ ಬಿಂದುಗಳಿದೆ ಸರ್, ಗಮನಿಸಬೇಕು ವಿದ್ಯಾರ್ಥಿಗಳು. ಆ ವ್ಯಕ್ತಿ ಯಾವ ರೀತಿ ಬದುಕಬೇಕು, ಎಷ್ಟು ಸರಳವಾಗಿ ಬದುಕಬೇಕಂತ ಹೇಳೋದನ್ನ. ಇವತ್ತು ಲೇಖನವನ್ನ ಕೊಡುವಾಗ ಹೆಡ್ಡಿಂಗ್ ಕೊಟ್ಟೆ. ಮೊದಲು ನಾನು ಹೆಡ್ಡಿಂಗ್ ಮತ್ತೆ ಚೇಂಜ್ ಮಾಡ್ಕೊಂಡೆ. ಯಾವ ಹೆಡ್ಡಿಂಗ್ ಕೊಟ್ಟೆ ಅಂತ ಹೇಳಿದ್ರೆ, ಹೀರೋ ಹೊಂಡದಿಂದ ಸ್ನೇಹಿತರೆ BMW ತನಕ ಅಂತ ಹೆಡ್ಡಿಂಗ್ ಕೊಟ್ಟೆ. ನಾನು ಚೇಂಜ್ ಮಾಡ್ಕೊಂಡೆ. ಯಾಕಂದ್ರೆ ಅವರು ಅದಕ್ಕೆ ಅಂಟಿಕೊಂಡು ಬೆಳೆದವರಲ್ಲ, ಯಾವುದೇ ಆಧುನಿಕತೆಗೆ ಅಂಟಿಕೊಂಡು ಬೆಳೆದವರಲ್ಲ. ಸ್ನೇಹಿತರೆ, ಸಮಾಜವನ್ನ ಕಟ್ಟುವಂತ ಕೆಲಸಗಳನ್ನ ಬಹಳ ಪ್ರೀತಿಯಿಂದ ಮಾಡಿರ್ತಕ್ಕಂಥವ್ರು. ಕೆನರಾ ಲೈಟಿಂಗ್ ಸಂಸ್ಥೆ ಇದೆ ಕಿನ್ನಿಗೋಳಿನಲ್ಲಿ. ಅಲ್ಲೊಬ್ಬರು ಕಾಮತ್ರು ಅಂತಿದ್ದಾರೆ, 80 ವರ್ಷ ದಾಟಿರ್ತಕ್ಕಂಥವ್ರಿಗೆ. ಆ ಮನುಷ್ಯ ಹೇಗಿದ್ದಾರೆ ಅಂತ ಹೇಳಿದ್ರೆ, ಅವರ ಮನೆಯಲ್ಲಿ ಒಂದು ಕತ್ತಲೆಯ ಕೋಣೆ ಇದೆ. ಆ ಕೋಣೆ ಒಳಗಡೆ ಅವರ ಬಾಲ್ಯದ ವಸ್ತುಗಳನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ಬಾಲ್ಯದ ಹಸಿವು, ಬಾಲ್ಯದ ಬಡತನ ಮರಿಬಾರದಲ್ಲ, ಆ ವಸ್ತುಗಳನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ದಿನ ಕಚೇರಿಗೆ ಹೋಗೋ ಮೊದಲು ಆ ವಸ್ತುಗಳನ್ನು ಟಚ್ ಮಾಡಿ ಹೋಗ್ತಾರೆ. ಹೌದಲ್ಲ?
ಆ ಎಲ್ಲ ವಸ್ತು ಟಚ್ ಮಾಡಿ ನಾನು ಕೇಳಿದೆ ಯಾಕೆ ಮಾತ್ರ ಹಾಗೆ ಮಾಡ್ತಾ ಇದ್ದೀರಿ? ಅವ್ರು ಹೇಳ್ತಾರೆ ಅಹಂಕಾರ ಬರಬಾರ್ದಲ್ಲ, ನನಗೆ ಅಹಂ ಬರಬಾರದಲ್ಲ. ಸೊ ಯುವರಾಜ್ ಜೈನ್ ಅವರ ಪಕ್ಕದಲ್ಲಿ ಸ್ನೇಹಿತರೆ ಇವರಿಗೆ ಅಹಂಕಾರ ಬಂದಿಲ್ಲ ಅಂತ ಹೇಳೋದಕ್ಕೆ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಅಂತ ಹೇಳುವಂತದ್ದು. ಅವರ ಅಹಂ ಅವರ ಹತ್ರ ಕೂಡ ಬಂದಿಲ್ಲ ಸ್ನೇಹಿತರೆ, ಈಗೋ ಅವರ ಹತ್ರ ಬಂದಿಲ್ಲ. ಅವರ ಮನುಷ್ಯತ್ವದ ಅದ್ಭುತವಾಗಿರ್ತಕ್ಕಂಥ ಮಾನವೀಯತೆಯ ಅದ್ಭುತವಾಗಿರ್ತಕ್ಕಂಥ ಹರಿಕಾರರಾಗಿ ಮೂಡಿ ಬಂದಿದ್ದಾರೆ. ಅವರ ಬೈಕಲ್ಲಿ ಅವರ ಹಿಂದೆ ಕೂತ್ಕೊಂಡು ಸ್ನೇಹಿತರೆ ಮೈಲ್ಗಟ್ಟಲೆ ಓಡಾಡಿದ್ದೇನೆ, ಅವ್ರ ಜೊತೆ ಮಾತಾಡಿದ್ದೇನೆ. ಒಂದು ದಿವಸ ಆದ್ರೂ ಕೂಡ ಯುವರಾಜ್ ಜೈನರು ಯಾರ ಬಗ್ಗೆ ಆದ್ರೂ ಕಮೆಂಟ್ಸ್ ಮಾಡಿದನ್ನ, ಯಾರ ಬಗ್ಗೆ ಆದ್ರೂ ಬೈದದನ್ನ, ಯಾರ ಬಗ್ಗೆ ಆದ್ರೂ ಕೂಡ ಕಮೆಂಟ್ಸ್ ಮಾಡಿದನ್ನ, ಯಾರ ಬಗ್ಗೆ ಆದ್ರೂ ಕ್ರಿಟಿಸೈಸ್ ಮಾಡಿದ್ದನ್ನ, ಯಾರ ಬೇಕಾದ್ರೂ ಆಕ್ಷೇಪಣೆ ಮಾಡಿದ್ದನ್ನ ಸ್ನೇಹಿತರೆ ದೇವರಾಣ ನಾನು ಕೇಳಿಲ್ಲ. ಚಪ್ಪಾಳಿ ಬೇಕು ಮಕ್ಕಳದು, ನನಗೆ ಮಕ್ಕಳು ಕಲಿಬೇಕಿದ್ದಾರೆ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಯಾರ ಬಗ್ಗೆ ಕಮೆಂಟ್ಸ್ಗಳನ್ನ ಮಾಡೋದಿಲ್ಲ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಸಿಬ್ಬಂದಿಗಳು, ಎಷ್ಟೋ ಜನ ಕೆಲಸ ಬಿಟ್ಟು ಹೋದ್ರು ಅವರ ಬಗ್ಗೆ ಕೂಡ ಕಮೆಂಟ್ಸ್ ಮಾಡೋದಿಲ್ಲ, ಪ್ರೀತಿಯಿಂದ ವ್ಯವಹರಿಸ್ತಾರೆ. ಕಳೆದ ವರ್ಷ ಸ್ಕೂಲ್ ಡೇ ಆಗುವಾಗ ಸ್ಕೂಲ್ ಡೇ ಒಂದು ಪೆಂಡಾಲ್ ಕೆಳಗೆ ಬಿದ್ದು ಹೋಯ್ತು ಸ್ನೇಹಿತರೆ. ಸುಮಾರು 20 ಲಕ್ಷ ಸಂಸ್ಥೆಗೆ ಲಾಸ್ ಆಯಿತು. ಯುವರಾಜ್ ಏನ್ ಹೇಳ್ತಾರೆ, ಆಗೋದೆಲ್ಲ ಒಳ್ಳೆದಕ್ಕೆ, ಆಗೋದೆಲ್ಲ ಒಳ್ಳೆದಕ್ಕೆ. ತಲೆಬಿಸಿ ಮಾಡೋ ಜನ ಅಲ್ಲ, ಯಾವುದನ್ನು ತಲೆಗೆ ಹಚ್ಕೊಳ್ಳೋದಿಲ್ಲ, ಯಾವುದನ್ನು ತಲೆಗೆ ಹಚ್ಕೊಳ್ಳೋದಿಲ್ಲ. ಇದರೊಬ್ಬ ಶಿಕ್ಷಕ ದಿವಸಕ್ಕೆ 10 ಗಂಟೆ ಪಾಠ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಾವೆಲ್ಲ ಹೈಸ್ಕೂಲ್ ದಿವಸಕ್ಕೆ 4 ಗಂಟೆ ಪಾಠ ಮಾಡ್ತೇವೆ ಸರ್. ಕಷ್ಟ ದುಡಿತೇವೆ, ಬೆವರ ಹರಿಸ್ತೇವೆ ನಾವು. ಬಟ್ ಈ ವ್ಯಕ್ತಿ ನಿಮ್ಮ ಚೇರ್ಮನ್ ದಿವಸಕ್ಕೆ 10 ಗಂಟೆ ಪಾಠ ಮಾಡ್ತಾ ಇದ್ರು ಸರ್. ಗ್ರೇಟಾ? ಇಲ್ಲಿ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅವರ ಕಸ್ಟಮರ್ಗಳಾಗಿ ನೋಡ್ತಾ ಇಲ್ಲ, ದುಡ್ಡಿನ ಆಸೆ ಮಾಡ್ತಾ ಇಲ್ಲ ಸರ್. ಪ್ರತಿಯೊಬ್ಬರನ್ನ ಬಂಧುವಾಗಿ, ಪ್ರತಿಯೊಬ್ಬರನ್ನ ಕೌಟುಂಬಿಕ ಬಂಧುವಾಗಿ ನೋಡ್ತಾ ಇರಲ್ಲ. ಇದು ಬಹಳ ಗ್ರೇಟ್ ಅಂತ ನಮ್ಗೆ ಅನಿಸ್ತಾ ಇದೆಯಾ? ಬಹಳ ಅದ್ಭುತ ಅಂತ ನಮ್ಗೆ ಅನಿಸ್ತಾ ಇದೆಯಾ? ನನ್ನ ಮನೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರು ನನ್ನ ಕಾಗದ ಕೊಟ್ಟಾಗ ಬಂದು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸ್ನೇಹಿತರೆ. ಯಾವತ್ತೂ ಮಿಸ್ ಆಗಿಲ್ಲ, ಯಾವತ್ತೂ ಮಿಸ್ ಆಗಿಲ್ಲ ಅಂತ ಹೇಳುವಂಥದ್ದು ಯುವರಾಜ್ ಜೈನ್ ಅವರ ಶ್ರೇಷ್ಠತೆ ಅಂತ ಹೇಳ್ತೇನೆ. ಕಳೆದ ವರ್ಷ ನಾನೊಂದು ಪಾಪದ ಕುಟುಂಬಕ್ಕೆ ಒಂದು ಮನೆಯನ್ನ ಮಾಡಿಕೊಟ್ಟೆ, ದುಡ್ಡು ಸಂಗ್ರಹ ಮಾಡಿ ಮನೆ ಮಾಡಿಕೊಟ್ಟೆ. ಅವರ ಕಚೇರಿ ಒಂದು ಕಾಗದ ಕೊಟ್ಟೆ. ಯುವರಾಜ್ ಜೈನ್ ಇರಲಿಲ್ಲ, ಆ ಕಾರ್ಯಕ್ರಮ ಆ ಕಚೇರಿ ಅವರು ಇರಲಿಲ್ಲ. ಕಾಗದ ಕೊಟ್ಟು ಹೋದೆ. ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ಉಡುಪಿ ತನಕ ಅವರು ಆ ಗೃಹ ಪ್ರವೇಶದ ಕಾರ್ಯಕ್ರಮಕ್ಕೋಸ್ಕರ ಬಂದು ಕಾರ್ಯಕ್ರಮ ಬ್ಲಸ್ ಮಾಡಿ ಹೋಗಿದ್ದಾರೆ ಸರ್. ನಾನು ನಿರೀಕ್ಷೆ ಮಾಡಲಿಲ್ಲ ಯುವರಾಜ್ ಜೈನ್ ಬಂದಿದ್ದಾರೆ, ಬೇರೆ ಯಾರು ಬರ್ತಾ ಇರಲಿಲ್ಲ, ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಗಮನಿಸ್ಕೊಳ್ಳಿ, ನನ್ನ ಸ್ಪಂದನ ಟಿವಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಸಂಜೆ ಒಂದು ಕಾರ್ಯಕ್ರಮ ಆಗ್ತಿತ್ತು ಸ್ನೇಹಿತರೆ, ಲೈವ್ ಕಾರ್ಯಕ್ರಮ. ಯುವರಾಜ್ ಸರ್ ಬರಬೇಕಾಗಿತ್ತು. ರಾತ್ರಿ 8 ಗಂಟೆ ಕಾರ್ ಡ್ರೈವ್ ಮಾಡ್ಕೊಂಡು ಅವರಲ್ಲಿ ಬಂದಿದ್ದಾರೆ. ಏನಾಗಿದೆ, ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ, ಸಿಬ್ಬಂದಿಗಳೆಲ್ಲ ಮನೆಗೆ ಹೋಗಿ ಆಗಿದೆ, ಕಾರ್ಯಕ್ರಮ ಕ್ಯಾನ್ಸಲ್ ಆಯಿತು. ನಾನು ಮುಖವನ್ನ ಸಣ್ಣದು ಮಾಡಿ ಅಳ್ತಾ ನಿಂತ್ಕೊಂಡಿದ್ದೆ. ಯುವರಾಜ್ ಸರ್ ಹೇಳ್ತಾರೆ, ಏನು ಪರವಾಗಿಲ್ಲ ಸರ್, ಇನ್ನೊಮ್ಮೆ ಮಾಡೋಣ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ರು ಮಂಗಳೂರಿಗೆ ಸ್ನೇಹಿತರೆ. ವಾಪಸ್ ಬಂದ್ರು, ಒಂದಿಷ್ಟು ಬೇಜಾರು ಅವರು ತೋರಿಸ್ಕೊಂಡು ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಎಲ್ಲೂ ಅವರು ದುಃಖವನ್ನ ಪಡೋದಿಲ್ಲ, ಎಲ್ಲ ಕಡೆ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ತಾರೆ. ಇದು ಅದ್ಭುತ ಅಂತ ಅನಿಸುವಂತಹದ್ದು. ಮಕ್ಕಳು ಗಮನಿಸಬೇಕಾದ ಸಂಗತಿಗಳು ತುಂಬಾ ಇದೆ ಅವರಲ್ಲಿ. ಸೇವಾ ಮನೋಭಾವ ಅವರಿಂದ ಕಲಿಯಬೇಕು. ದುಡಿಮೆಯಲ್ಲಿ ಯಾವತ್ತು ಶಾರ್ಟ್ಕಟ್ ಹುಡುಕಿಲ್ಲ, ಅದನ್ನ ಕಲಿಯಬೇಕು ನಾವು. ಕಠಿಣವಾಗಿ ದುಡಿಯೋದನ್ನು ಹೇಗೆ, ದುಡಿಮೆಯ ಮಂತ್ರ ಹೇಗೆ ಅಂತ ಹೇಳೋದನ್ನ ಅವರಿಂದ ಕಲಿಯಬೇಕು. ಇವತ್ತಿಗೂ ಅವರು ಅದ್ಭುತವಾದ ಲೆಕ್ಚರರ್ ಆಗಿದ್ದಾರೆ, ಅದ್ಭುತವಾದ ಗಣಿತ ಪಾಠಗಳನ್ನ ಮಾಡ್ತಾರೆ. ಇದನ್ನ ಕಲಿಯಬೇಕು. ರಶ್ಮಿತಾ ಮೇಡಮ್ ಒಂದು ಮಾತನ್ನು ಹೇಳಿದ್ರು, ಆರಂಭದಲ್ಲಿ ಬಹಳ ಕಷ್ಟ ಆಯ್ತು ಅಡ್ಜಸ್ಟ್ ಆಗ್ಲಿಕ್ಕೆ ಅಂತ ಹೇಳಿ. 100ಕ್ಕೆ 100 ನಿಜ ಸರ್. ರಶ್ಮಿತಾ ಮೇಡಮ್ ಹೇಳ್ತಾರೆ, ನನಗೆ ಮೊದಲ ಹೆರಿಗೆ ನೋವು ಸ್ಟಾರ್ಟ್ ಆಗಿತ್ತು, ಅವರ ನೋವಲ್ಲಿ ಮಲಗ್ತಾ ಇದ್ದಾರೆ. ಯುವರಾಜ್ ಸಿಂಗ್ ಅವರಿಗೆ ಆ ದಿವಸ 8 ಕ್ಲಾಸ್ಗಳಿದೆ, ಅವರ ಕ್ಲಾಸ್ಗಳನ್ನು ಆಯ್ಕೆ ಮಾಡ್ಕೋತಾರೆ. ಹೆಂಡತಿಗೆ ಧೈರ್ಯ ತುಂಬಿಸ್ತಾರೆ, ಏನಾಗೋದಿಲ್ಲ, ನಾನಿದ್ದೇನೆ, ಹೆರಿಗೆ ಸುಸೂತ್ರ ಆಗ್ತದೆ ಅಂತ ಹೇಳಿ ಕ್ಲಾಸ್ ಮಾಡ್ಲಿಕ್ಕಂತ ಹೊರಡ್ತಾರೆ ಸರ್. ಕ್ಲಾಸ್ಗಳು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ರಶ್ಮಿತಾ ಮೇಡಮ್ ಧೈರ್ಯ ಕಳ್ಕೊಳ್ಳಿಲ್ಲ, ಗಂಡನ ಜೊತೆಗೆ ನಿಂತ್ಕೊಂಡಿದ್ದಾರೆ, ಗಂಡನಿಗೆ ಸಪೋರ್ಟ್ ಮಾಡಿದ್ದಾರೆ. ಆದ್ರಿಂದ ಇವತ್ತು ಯುವರಾಜ್ ಜೈನ್ ಅವರು ಎತ್ತರದಲ್ಲಿ ನಿಂತ್ಕೊಂಡಿದ್ದಾರೆ. ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನ ಫೇಸ್ ಮಾಡೋದು ಹೇಗೆ ಅಂತ ಅವ್ರ ಹತ್ರ ಕಲಿಬೇಕು. ಕಷ್ಟಗಳ ಮೂಲಕ ಬದುಕನ್ನ ಕಟ್ಕೊಳ್ಳೋದು ಹೇಗೆ ಅಂತ ಅವ್ರ ಹತ್ರ ಕಲಿಬೇಕು. ತನಗೆ ಉಪಕಾರ ಮಾಡಿದ ಸಣ್ಣ ಉಪಕಾರ ಮಾಡಿ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿ, ಉಪನ್ಯಾಸಕರಾಗಿ ಹಾಗೂ ಶ್ರೀ ಸಿದ್ದವನ ಗುರುಕುಲದಲ್ಲಿದ್ದು ತಮಗೆ ಸಿಕ್ಕಿದ ಎಲ್ಲ ಅವಕಾಶಗಳ ಸದುಪಯೋಗ ಪಡೆದು ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಂಡಿರುವುದು ನಮಗೆ ತುಂಬ ಸಂತೋಷ ಮತ್ತು ಅಭಿಮಾನವನ್ನು ಉಂಟು ಮಾಡಿದೆ. ತಮ್ಮ ಆಸಕ್ತಿ, ಅನುಭವ ಹಾಗೂ ಪ್ರತಿಭೆಯನ್ನು ಬಳಸಿ ತಾವೇ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿರುವುದು ಶ್ಲಾಘನೀಯವಾಗಿದೆ. ಅವರ ಭಗೀರಥ ಪ್ರಯತ್ನ ಮತ್ತು ಸಾಧನೆಗೆ ಅಭಿನಂದನೆಗಳು ಹೇಳುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇಂತಹ ಅಭಿನಂದನೆಯ ಮಾತುಗಳಿಗೆ ಪೂಜ್ಯರಿಗೆ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಅವರ ಅಭಿನಂದನೆಯ ಸಾಕ್ಷ್ಯಚಿತ್ರ ತಮ್ಮ ಮುಂದೆ. ಮೂಡುಬಿದಿರೆಯ ವೈಡ್ ರೀಚ್ ಮೀಡಿಯಾದವರು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಾವಿದನ್ನು ವೀಕ್ಷಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಿಕ್ಷಣ ಮತ್ತು ಸಮಾಜ
ಸೇವೆಯ ಕ್ಷೇತ್ರದಲ್ಲಿ ಅಚ್ಚಳಿಯದ ಛಾಯೆಯನ್ನು ಹೊಂದಿರುವವರಾಗಿದ್ದಾರೆ. ಅಳಗಪ್ಪ ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರ, ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರದಲ್ಲಿ ಎಂಎಸ್ಸಿ, ಇಗ್ನೋ ಅದರಾಚೆಗಿನ 2150ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಹೊಂದಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. 2014ರಲ್ಲಿ ಅವರು ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಶಾಲೆಯನ್ನ ಸ್ಥಾಪಿಸಿದರು. ಇದು ಸುಮಾರು 715 ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿದೆ. ಇದಲ್ಲದೆ ಅವರು ಇತ್ತೀಚೆಗೆ ಎಂಕೆ ಶೆಟ್ಟಿ ಶಾಲೆಯನ್ನ ತಮ್ಮ ಸಂಸ್ಥೆಯ ಆಡಳಿತಕ್ಕೆ ತೆಗೆದುಕೊಂಡು ತಮ್ಮ ಶಿಕ್ಷಣ ಕ್ರಾಂತಿಯ ವ್ಯಾಪ್ತಿಯನ್ನು ಹೆಚ್ಚಿಸಿದ್ದಾರೆ. 1997ರಲ್ಲಿ ಸ್ಥಾಪಿಸಲಾದ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿ ಇಂದು ಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನ ನೀಡಿದೆ. ಇದೀಗ ಇದು ದೀರ್ಘಾವಧಿಯ ನೀಟ್ ಕೋಚಿಂಗ್ ಅನ್ನ ಮೂಡುಬಿದಿರೆಯ ಕಲ್ಲಬೆಟ್ಟುವಿನಲ್ಲಿ ನೀಡುತ್ತಿದೆ. ಸಮಾಜಮುಖಿಯಾದ ಶ್ರೀ ಯುವರಾಜರು ಮೂಡುಬಿದಿರೆ ತ್ರಿಭುವನ್ ಜೇಸಿಸ್ನ ಅಧ್ಯಕ್ಷರಾಗಿ ಅಂತಾರಾಷ್ಟ್ರೀಯ ಸಮಾವೇಶಗಳಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದಾರೆ. ಅವರ ಯೋಜನೆಗಳಾದ ಈಚ್ ಒನ್ ರೀಚ್ ಒನ್ ಮತ್ತು ಸಾರ್ವಜನಿಕ ಬಸ್ ತಂಗುದಾಣಗಳ ಕೊಡುಗೆಯಂತಹ ಕಾರ್ಯಕ್ರಮಗಳು ಸಾಮಾಜಿಕವಾಗಿ ತಮ್ಮ ಪ್ರಭಾವವನ್ನ ಬೀರಿವೆ. ಶ್ರೀಯುತರ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೇವೆಗಳು ಸಮಾಜದ ಗಮನಕ್ಕೆ ಬಾರದೇ ಹೋಗಲಿಲ್ಲ. ಏಕೆಂದರೆ ಅವರನ್ನ ಈ ಕಾರ್ಯಗಳಿಗಾಗಿ ಹಲವಾರು ಪ್ರಶಸ್ತಿಗಳು ಅರಸಿಕೊಂಡು ಬಂದಿವೆ. ರಾಜ್ಯ ಮಟ್ಟದ ಶಿಕ್ಷಣ ರತ್ನ ಪ್ರಶಸ್ತಿ ಮತ್ತು ಮಿಲನಶ್ರೀ ಪ್ರಶಸ್ತಿಗಳು ಸೇರಿದಂತೆ ಶಿಕ್ಷಣ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರಕ್ಕೆ ಅತ್ಯುತ್ತಮ ಕೊಡುಗೆಗಾಗಿ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಇವೆಲ್ಲದಕ್ಕೂ ಕಿರೀಟಪ್ರಾಯವೆಂಬಂತೆ ತಮ್ಮ ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರದ ಸಾಧನೆಗಾಗಿ ಶ್ರೀ ಯುವರಾಜ್ ಜೈನ್ ಅವರಿಗೆ 2023ರಲ್ಲಿ ಗ್ಲೋಬಲ್ ಅಂಬಾಸಿಡರ್ ಆಫ್ ಎಜುಕೇಷನ್ ಎಕ್ಸಲೆನ್ಸ್ ರಾಷ್ಟ್ರಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಜೊತೆಗೆ ಮೂಡುಬಿದಿರೆಯ ಸಮಾಜ ಮಂದಿರ ಸಭಾದ ವತಿಯಿಂದ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿಯಾದ ಸಮಾಜ ಮಂದಿರ ಪುರಸ್ಕಾರ 2023ಕ್ಕೂ ಶ್ರೀಯುತರು ಭಾಜನರಾಗಿದ್ದಾರೆ. ಶಿಕ್ಷಣ, ಸಮುದಾಯ ಸೇವೆ, ಅಚಲವಾದ ಬದ್ಧತೆ ಹಾಗೂ ಸಹಾನುಭೂತಿಯನ್ನು ತುಂಬಿರುವ ಶ್ರೀ ಯುವರಾಜರು ತನ್ನ ಸುತ್ತಲಿರುವವರಿಗೆ ಸ್ಫೂರ್ತಿ ಮತ್ತು ಉತ್ತೇಜನ ನೀಡುವುದನ್ನು ಮುಂದುವರೆಸಿದ್ದಾರೆ. ಅವರ ಪ್ರಯಾಣವು ಸಮರ್ಪಣೆ, ಕಠಿಣ ಪರಿಶ್ರಮವಿದ್ದರೆ ಏನನ್ನೂ ಸಾಧಿಸಬಹುದು ಮತ್ತು ಶಿಕ್ಷಣಕ್ಕೆ ಜೀವನವನ್ನು ಬದಲಾಯಿಸುವ ಶಕ್ತಿ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಶ್ರೀ ಯುವರಾಜರ ಜೀವನ ಮತ್ತು ಕೊಡುಗೆಗಳನ್ನು ಆಚರಿಸಲು ನಮ್ಮೊಂದಿಗೆ ಸೇರಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮಹನೀಯರೇ ಮತ್ತು ಮಹಿಳೆಯರೇ, ಯುವರಾಜರ ಯಶೋಗಾಥೆಯನ್ನು ನಾವೆಲ್ಲರೂ ಕೂಡ ಡಿಜಿಟಲ್ ಮಾಧ್ಯಮದ ಮೂಲಕ ನೋಡಿದ್ದೇವೆ. ಇದೀಗ ಕರಾವಳಿಯ ಗಂಡುಕಲೆ ಯಕ್ಷಗಾನದ ಮೂಲಕ ಅವರಿಗೆ ಯಕ್ಷಾಭಿನಂದನ ನಡೆಸುವಂಥ ಕಾರ್ಯಕ್ರಮ ಈ ಸಂಸ್ಥೆಯ ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀತ ಶಿವಪ್ರಸಾದ್ ಹಾಗೂ ಉಪನ್ಯಾಸಕರಾಗಿರುವಂತಹ ಚುಳ್ಪುಳೆಯವರ ಹಿಮ್ಮೇಳದೊಂದಿಗೆ ಯಕ್ಷಾಭಿವಂದನ ಕಾರ್ಯಕ್ರಮ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಇದನ್ನು ವೀಕ್ಷಿಸಿ.
ಸಾಧನೆಯ ಗೈದ ಯುವರಾಜರಿಗಿದೋ ಅಭಿನಂದನೆ. ಸಾಧನೆಯ ಯುವರಾಜರಿಗಿದೋ ಮೋದದಿವು ಅಭಿನಂದನೆ ಅಭಿವಂದನೆ. ಗುರುಕುಲ ಮಾದರಿಯಂತೆಯ ಸಂಸ್ಕೃತಿ ವಿದ್ಯಾದಾನದ ಗಂಬಲದಿ. ಗುರುಕುಲ ಮಾದರಿಯಂತೆಯ ಸಂಸ್ಕೃತಿ ವಿದ್ಯಾದಾನದ ಗಂಬಲದಿ. ನಿರತವು ಶ್ರಮಿಸುತ್ತ ಬೆಳೆಸಿದಿರಿಂದಿಲಿ. ನಿರತವು ಶ್ರಮಿಸುತ್ತ ಬೆಳೆಸಿದಿರಿಂದಿಲಿ. ಎಕ್ಸಲೆಂಟ್ ವಿದ್ಯಾ ಸಂಸ್ಥೆಯನ್ನು ಎಕ್ಸಲೆಂಟ್ ವಿದ್ಯಾ ಸಂಸ್ಥೆಯನ್ನು. ಶಿಕ್ಷಣ ರತ್ನರೇ ಸಾಧನ ಶ್ರೀಗಳೇ. ಶಿಕ್ಷಣ ರತ್ನರೇ ಸಾಧನ ಶ್ರೀಗಳೇ. ದಕ್ಷತೆಯುಳ್ಳ ಸಜ್ಜನರೇ ಸಾಮಾಜಿಕದ ಧಾರ್ಮಿಕ ಸೇವಕರೇ. ತುಂಬ ಹೃದಯದಿ ಗೌರವಿಸುವೆವು ಹಂಬಲಿಸುತ್ತ ಸಾಧನೆಯ. ಅಭಿನಂದನೆ ಅಭಿವಂದನೆ ಯುವರಾಜರಿಗಿದೋ ಅಭಿನಂದನೆ. ಆಗೆ 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 ಅಭಿನಂದನೆ. ಯಕ್ಷಗಾನದ ದಿಂಗಿಣದ ಮೂಲಕ ಅಭಿನಂದನೆಗಳನ್ನು ಕಲಾವಿದರು ಸಲ್ಲಿಸಿದ್ದಾರೆ. ಇದೀಗ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತಹ ಸಂದರ್ಭ. ರಾಜೇಂದ್ರ ಭಟ್ ಅವರು ಇವತ್ತು ಬೆಳಿಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ ಯುವರಾಜ್ ಜೈನ್ ಅವರ ಬಗ್ಗೆ. ಅವರು ಹೇಳ್ತಾರೆ, ಯುವರಾಜ್ ಜೈನ್ ಅವರ ದುಡಿಮೆಗೆ ಕಲ್ಲಬೆಟ್ಟಿನ ಕಲ್ಲು ಕರಗಿತು, ವಾಸ್ತುಶಿಲ್ಪವಾಯಿತು ಅಂತ ಹೇಳಿ. ಅಂತಹ ವಾಸ್ತುಶಿಲ್ಪವನ್ನು ಅರಳಿಸಿದಂತಹ ಒಬ್ಬ ಸಾಧಕನನ್ನ ಸನ್ಮಾನ ಪೀಠವನ್ನು ಏರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಸೇರಿರುವಂಥ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ, ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅವರನ್ನು ಗೌರವಿಸುವಂತಹ ಸನ್ಮಾನಿಸುವಂತಹ ಸಂದರ್ಭ. ಹಾಗಾಗಿ ಶ್ರೀಯುತ ಯುವರಾಜ್ ಜೈನ್ ಅವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕೆಂಬುದಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಕೈಯ ಚಪ್ಪಾಳೆಯ ಮೂಲಕ ಸನ್ಮಾನ ಪೀಠವನ್ನು ಅಲಂಕರಿಸ್ತಾ ಇದ್ದಾರೆ. ಎಲ್ಲ ಅತಿಥಿಗಳು ಅಲ್ಲೇ ದಯವಿಟ್ಟು ಕುಳಿತುಕೊಳ್ಳಬೇಕು. ಸನ್ಮಾನ ಕಾರ್ಯಕ್ರಮ ಈ ರೀತಿ ಇರ್ತದೆ. ಸನ್ಮಾನ ಪೀಠವನ್ನು ಅಧ್ಯಕ್ಷರು ಅಲಂಕರಿಸಿದ ನಂತರ ಸನ್ಮಾನ ಪತ್ರವನ್ನು ವಾಚನೆ ಮಾಡಲಿಕ್ಕಿದ್ದೇವೆ. ಆನಂತರ ಅತಿಥಿ ಗಣ್ಯರಿಂದ ಸನ್ಮಾನ ಕಾರ್ಯಕ್ರಮ ನಡೀತದೆ. ಮೊದಲಿಗೆ ಶ್ರೀ ಪ್ರದೀಪ್ ಕುಮಾರ್ ಅವರು, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಶ್ರೀ ಯುವರಾಜ್ ಜೈನ್ ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಯುವರಾಜ್ ಜೈನ್ ಅವರು ಮೂಡುಬಿದಿರೆಯ ಕಲ್ಲಬೆಟ್ಟುವಿನಲ್ಲಿರುವ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಿಗೆ ನೀಡಿದ ಅನುಪಮ ಕೊಡುಗೆಯನ್ನು ಪರಿಗಣಿಸಿ ಶ್ರೀಯುತರಿಗೆ ನವದೆಹಲಿಯ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯವರು ಸೆಪ್ಟೆಂಬರ್ 30, 2023
ಗ್ಲೋಬಲ್ ಅಂಬಾಸಿಡರ್ ಆಫ್ ಎಜುಕೇಷನ್ ಎಕ್ಸಲೆನ್ಸ್ ಅವಾರ್ಡ್, ರಾಷ್ಟ್ರ ಪ್ರಶಸ್ತಿ ಹಾಗೂ ಸಮಾಜ ಮಂದಿರ ಸಬಾರಿ ಮೂಡುಬಿದ್ರೆ ಅವರು ಅಕ್ಟೋಬರ್ 19, 2023 ಘನತೆವೆತ್ತ ಸಮಾಜ ಮಂದಿರ ಪುರಸ್ಕಾರ 2023 ನೀಡಿ ಗೌರವಿಸಿರುವುದು ನಮಗೆಲ್ಲ ಹೆಮ್ಮೆ ತಂದಿದೆ. ಈ ಸಾಧನೆ ಗೌರವಗಳು ಅವಿಚ್ಛಿನ್ನವಾಗಿ ಮುಂದುವರಿಯಲಿ ಎಂದು ಶುಭ ಹಾರೈಸುತ್ತಾ 22 ನವೆಂಬರ್ 2023 ಎಕ್ಸಲೆಂಟ್ ಸಂಸ್ಥೆಯ ರಾಜಸಭಾಂಗಣದಲ್ಲಿ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ನಡೆದ ಆತ್ಮೀಯವಾದ ಅಭಿನಂದನಾ ಸಮಾರಂಭದಲ್ಲಿ ಶ್ರೀಯುತರನ್ನು ಗೌರವಿಸಿ ಸನ್ಮಾನಿಸಿ ಸಮರ್ಪಿಸಲಾದ ಮಾನಪತ್ರ ಕಾರ್ಯದರ್ಶಿಗಳು, ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು, ಎಕ್ಸಲೆಂಟ್ ಮೂಡುಬಿದ್ರೆ. ಸನ್ಮಾನ ಈ ರೀತಿ ನಡೀತದೆ. ಸನ್ಮಾನದಲ್ಲಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು, ಮಾನ್ಯ ಹರ್ಷೇಂದ್ರ ಕುಮಾರ್ ಅವರು ಶಾಲನ್ನು ಹೊದಿಸುವುದರ ಮೂಲಕ ಯುವರಾಜ್ ಜೈನ್ ಅವರನ್ನು ಸನ್ಮಾನಿಸಲಿಕ್ಕಿದ್ದಾರೆ. ಶ್ರೀ ಅಭಯ್ ಚಂದ್ರ ಜೈನ್ ಅವರು ಹಾರವನ್ನು ಸಮರ್ಪಿಸಲಿಕ್ಕಿದ್ದಾರೆ. ನಮ್ಮ ಮಾನ್ಯ ಶಾಸಕರು ಪೇಟವನ್ನು ತೊಡಿಸುವುದರ ಮೂಲಕ ಯುವರಾಜರನ್ನು ಇವತ್ತು ಮಹಾರಾಜ ಮಾಡಲಿಕ್ಕಿದ್ದಾರೆ. ಫಲವನ್ನು ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಅಧ್ಯಕ್ಷರುಗಳು ಸೇರಿಕೊಡಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಬೇಕು ಹೇಳುವಂಥ ಮಾತುಗಳನ್ನು ಹೇಳುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ವೇದಿಕೆ ಮುಂಭಾಗಕ್ಕೆ ಬಂದು ಶ್ರೀಯುತ ಯುವರಾಜ್ ಜೈನ್ ಅವರನ್ನು ಸನ್ಮಾನಿಸಬೇಕು ಎಂಬುದಾಗಿ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ಚೆಂಡೆಯ ವಾದನ ಪ್ರಾರಂಭ ಆಗಿದೆ. ಚೆಂಡೆಯ ವಾದನದೊಂದಿಗೆ ಸನ್ಮಾನವನ್ನು ನೆರವೇರಿಸುವಂತಹ ಒಂದು ಸುಂದರ ಕಾರ್ಯಕ್ರಮ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಶಾಲನ್ನು ಹೊದಿಸುವುದರ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ರಾಮಚಂದ್ರ ಆಚಾರ್ಯ ಸರ್ ಅವರು ವೇದಿಕೆಗೆ ಬರಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ರಾಮಚಂದ್ರ ಆಚಾರ್ಯ ಸರ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆರತಿಯನ್ನ ಬೆಳಗುವುದರ ಮೂಲಕ ಯುವರಾಜರನ್ನ ಗೌರವಿಸುವಂತಹ ಕಾರ್ಯಕ್ರಮ. ಆರತಿಯನ್ನು ಬೆಳಗಿ ಹಣೆಗೆ ತಿಲಕವನ್ನಿಟ್ಟು ಅವರನ್ನ ಗೌರವಿಸಿದ್ದಾರೆ.
ರಶ್ಮಿತಾ ಅವರು ಶ್ರೀ ಯುವರಾಜ್ ಜೈನ್ ಅವರನ್ನ ಗೌರವಿಸಿದ್ದಾರೆ. ಯುವರಾಜ್ ಜೈನ್ ಅವರು ದಯವಿಟ್ಟು ಅಲ್ಲೇ ಕೂತ್ಕೊಳ್ಬೇಕು. ಈಗ ಕಾವ್ಯಾಭಿನಂದನ ಕುಮಾರಿ ಮೌಲ್ಯ ಯುವರಾಜ್ ಜೈನ್ ಅವರಿಂದ ಕಾವ್ಯಾಭಿನಂದನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಶ್ರೀಯುತ ಯಶವಂತ್ ಅವರು ಸಂಯೋಜನೆ ಮಾಡಿರುವಂತಹ ಈ ಹಾಡನ್ನು ಕುಮಾರಿ ಮೌಲ್ಯ ಇವರು ಶ್ರೀ ಯುವರಾಜ್ ಜೈನ್ ಹಾಗೂ ರಶ್ಮಿತಾ ದಂಪತಿಗಳ ಸುಪುತ್ರಿ ಇದೀಗ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಚತುರ ನಡೆನುಡಿಯ ಸಂಸ್ಕಾರಭರಿತ ಪ್ರತಿಭಾ ಸಂಗಮದ ವಿದ್ಯಾರ್ಥಿನಿ ಕುಮಾರಿ ಮೌಲ್ಯ ಇದೀಗ ಕಾವ್ಯಾಭಿನಂದನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮರೆಯಿಂದ ಸರಿದು ಬೆಳದಿಂಗಳಿಳಿದು ಬೆಳಕಾಗಿ ಮುನ್ನಡೆಯುವ ಅಪ್ಪ, ಧರೆಗೆ ಇಳಿದು ಭುವಿಯಿಂದ ಪುಟಿದು ಜೀವನದ ಒಲವೇ ನನ್ನಪ್ಪ. ನಿನ್ನ ನಗುವೆ ಮುಗುಳು ನಗೆ ನುಡಿದಂತೆ ನಡೆವ ಅಪ್ಪ, ನಡೆದಂತೆ ನುಡಿವ ನನ್ನಪ್ಪ. ಮರೆಯಿಂದ ಸರಿದು ಬೆಳದಿಂಗಳಿಳಿದು ಬೆಳಕಾಗಿ ಮುನ್ನಡೆಯುವ ಅಪ್ಪ. ಸುರಿವ ಮಳೆಯಿಂದ ಕೊರೆವ ಚಳಿಯಿಂದ ಸೂರ್ಯ ರಶ್ಮಿಯಂತೆ ನಾ ಬೆಚ್ಚಗಾದೆ, ಮನುಜ ಮತವಂತೆ ವಿಶ್ವಪಥದಂತೆ ದಂತೆ ಯುವರಾಜರಂತೆ. ನೋವೇ ಇರಲಿ ನಲಿವೇ ಇರಲಿ ಸಾರ್ಥಕ್ಯದ ನೆನಪು ನನ್ನೊಂದಿಗೆ ಇರಲಿ. ನೋವೇ ಇರಲಿ ನಲಿವೇ ಇರಲಿ ಸಾರ್ಥಕ್ಯದ ನೆನಪು ನನ್ನೊಂದಿಗೆ ಇರಲಿ. ಮರೆಯಿಂದ ಸರಿದು ಬೆಳದಿಂಗಳಿಳಿದು ಜೀವನದ ಒಲವೇ ನನ್ನಪ್ಪ. ಹರಸಿದ ಮನವು ಒರೆಸಿದ ಕೈಯು ಮನದಾಗ ಮೂಡಿಸಿದ ಭಾವಯಾನ. ಮುಗಿಲಂತೆ ಮನವು ಸಿಡಿಲಂತೆ ಮುನಿಸು ಸಿಡಿಲಲ್ಲಿ ಪುಟಿದೆದ್ದ ಪ್ರೀತಿಯ ಮಿಂಚು. ಕಣ್ಮಿಂಚಲ್ಲೇ ಹೊಳೆವ ಹೊಳಪು ಕಣ್ಣಿಂಚಲ್ಲೇ ಮಿಡಿವ ಬಿಳುಪು. ಮನದ ಸಾಹುಕಾರ ಅಪ್ಪ, ಬಾಳಿನ ಬೇಹುಗಾರ ನನ್ನಪ್ಪ.
ಮರೆಯಿಂದ ಸರಿದು ಬೆಳದಿಂಗಳಿಳಿದು ಜೀವನದ ಒಲವೇ ನನ್ನಪ್ಪ. ನಾನಗುವೆ ಮುಗುಳು ನಗೆ ನುಡಿದಂತೆ ನಡೆವ ಅಪ್ಪ. ನಿನ್ನ ನಗುವೆ ಮುಗುಳು ನಗೆ ನುಡಿದಂತೆ ನಡೆವ ಅಪ್ಪ. ನಡೆದಂತೆ ನುಡಿವ ನನ್ನಪ್ಪ. ಮರೆಯಿಂದ ಸರಿದು ಭುವಿಯಿಂದ ಪುಟಿದು ಜೀವನದ ಒಲವೇ ನನ್ನಪ್ಪ. ಪ್ರತಿಭಾನ್ವಿತ ಹಾಡುಗಾರ್ತಿ, ಕಲಾವಿದೆ, ಸಂಸ್ಕಾರದ ಮೂಲಕ ಸರ್ ದಯವಿಟ್ಟು ನೀವು ಕೂತ್ಕೊಳ್ಳಿ, ನಿಮ್ಮನ್ನಿವತ್ತು ಹೇಳಲಿಕ್ಕೆ ಬಿಡೋದಿಲ್ಲ. ಸಂಸ್ಕಾರದ ಮೂಲಕ ನಮ್ಮೆಲ್ಲರ ಗಮನವನ್ನು ಸೆಳೆದಂಥವಳು ಮೌಲ್ಯ. ಅವಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಶ್ರೀ ಯುವರಾಜರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ ಇದೆ. ದಯವಿಟ್ಟು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಇದನ್ನು ನೆರವೇರಿಸಿಕೊಡಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪೂಜ್ಯ ಹೆಗ್ಗಡೆಯವರ ಆಶೀರ್ವಾದದೊಂದಿಗೆ, ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಶ್ರೀಮತಿ ಪದ್ಮಲತಾ ನಿರಂಜನ್ ಅವರು ಧಾರವಾಡದಿಂದ ಕಳಿಸಿಕೊಟ್ಟಿದ್ದಾರೆ ಈ ಸನ್ಮಾನ ಆಗಬೇಕು ಅಂತ ಹೇಳಿ. ಹಾಗಾಗಿ ಆ ಸನ್ಮಾನವನ್ನು ಪೂಜ್ಯ ಶ್ರೀ ಡಿ ಹರ್ಷೇಂದ್ರ ಹೆಗ್ಗಡೆಯವರು ನೆರವೇರಿಸಿಕೊಡಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಕ್ಕಳಿಗೆ ದಿನ ಹಣ್ಣಿನಂತಿರುವ ಯುವರಾಜರಿಗೆ ಡ್ರೈ ಫ್ರೂಟ್ಸನ್ನು ನೀಡಿದ್ದಾರೆ. ಇದೀಗ ಸಂಘ ಸಂಸ್ಥೆಗಳು ಗೌರವಿಸುವಂಥ ಕಾರ್ಯಕ್ರಮ. ದಯವಿಟ್ಟು JC, ರೋಟರಿ ಹಾಗೂ ಜೈ ಮಿಲನ್ 3 ಸಂಸ್ಥೆಗಳು. ಇನ್ನು ಉಳಿದವರು ಯಾರಾದರೂ ಗೌರವಿಸಿದರೆ ದಯವಿಟ್ಟು ಕೊನೆಗೆ ಅವಕಾಶ ಕೊಡ್ತೇವೆ, ಸಮಯದ ಮಿತಿ ಇರುವುದರಿಂದ. ಹಾಗಾಗಿ ಮೊದಲಿಗೆ ಜೈನ್ ಮಿಲನ್ ಮೂಡಬಿದರೆ ಇದರ ಅಧ್ಯಕ್ಷರಾಗಿರುವಂಥ ವೀರ ದಿನೇಶ್ ಕುಮಾರ್ ಆನಾಡ್ಕ ಅವರು ಪೂಜ್ಯ ವೀರೇಂದ್ರ ಈ ಸಂದರ್ಭದಲ್ಲಿ ಯುವರಾಜ್ ಅವರನ್ನು ಗೌರವಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಧ್ಯಕ್ಷರ ಜೊತೆಯಲ್ಲಿ ಕಾರ್ಯದರ್ಶಿಗಳಿದ್ದಾರೆ, ವೀರ್ ರಾಜೇಶ್ ಎಂ ಅವರು, ಅದೇ ರೀತಿಯಲ್ಲಿ ಖಜಾಂಚಿಗಳಾಗಿರುವಂತಹ ವೀರ್ ಪುಷ್ಪರಾಜ್ ಹೆಗ್ಡೆ ಅವರಿದ್ದಾರೆ. ಜೊತೆಯಲ್ಲಿ ಜೊತೆ ಕಾರ್ಯದರ್ಶಿಗಳು ಅನಂತವೀರ್ ಜೈನ್ ಅವರಿದ್ದಾರೆ. ವೇದಿಕೆಗೆ ಬಂದು ಯುವರಾಜ್ ಜೈನ್ ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ. ಬಹಳ ದೊಡ್ಡ ಒಂದು ಸನ್ಮಾನ ಪತ್ರವನ್ನು ಕೂಡ ಇಟ್ಟಿದ್ದಾರೆ. ಯುವರಾಜರ ಎಲ್ಲ ಗುಣಗಾನಗಳನ್ನು ಮಾಡುವಂತಹ ಪತ್ರವನ್ನು ಅವರಿಗೆ ಒಪ್ಪಿಸ್ತಾ ಇದ್ದಾರೆ. ಇನ್ನು ಮುಂದೆ ರೋಟರಿಯ ಅಧ್ಯಕ್ಷರು ಮತ್ತು ಸದಸ್ಯರು ಬಂದು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ರೋಟರಿ ಟೆಂಪಲ್ ಟೌನ್ ಇದರ ಅಧ್ಯಕ್ಷರಾಗಿರುವಂತಹ ರೋನಿ ಫೆರ್ನಾಂಡಿಸ್ ಹಾಗೂ ಅವರ ಪದಾಧಿಕಾರಿಗಳು. ದಯವಿಟ್ಟು ಉಳಿದವರು ಮತ್ತೆ ಬನ್ನಿ. ದಯವಿಟ್ಟು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾತ್ರ ಬನ್ನಿ, ಉಳಿದವರನ್ನು ಮತ್ತೆ ನಾವು ಕರೀತೇವೆ. ವೇದಿಕೆಯಲ್ಲಿ ತುಂಬ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ, ಹಾಗಾಗಿ ಉಳಿದವರಿಗೆ ಮತ್ತೆ ಅವಕಾಶ ಕೊಡ್ತೇವೆ ನಾವು. ಯುವರಾಜರು ಸಮಾಜ ಸೇವೆಗೆ ತನ್ನ ತೊಡಗಿಸಿಕೊಂಡದ್ದು ರೋಟರಿ ಸಂಸ್ಥೆಯ ಮೂಲಕ. ಹಾಗಾಗಿ ರೋಟರಿ ಸಂಸ್ಥೆ ಎಲ್ಲ ಸದಸ್ಯರು ಅತ್ಯಂತ ಪ್ರೀತಿಯಿಂದ ಬಂದಿದ್ದಾರೆ. ಸ್ಥಾಪಕಾಧ್ಯಕ್ಷರು ಹೌದು, ಮೂಡಬಿದರೆ ಟೆಂಪಲ್ ಟೌನ್ ರೋಟರಿ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರು ಹೌದವರು. ವಂದನೆಗಳು. ಮುಂದೆ ವರ್ಧಮಾನ ವಿದ್ಯಾಸಂಸ್ಥೆ ಕಾರ್ಕಳ, ಇದರ ಕುಮಾರಯ್ಯ ಶಶಿಕಲಾ ಹೆಗ್ಡೆಯವರು, ಜೊತೆಯಲ್ಲಿ ಟ್ರಸ್ಟಿಗಳಾಗಿರುವಂಥ ಶ್ರೀ ಜಗದೀಶ್ ಹೆಗ್ಡೆಯವರು, ವಿನಯ್ ಚಂದ್ರ ಜೈನ್ ಅವರು ವೇದಿಕೆಗೆ ಬಂದು ಯುವರಾಜ್ ಜೈನ್ ಅವರನ್ನು ಗೌರವಿಸುವಂತಹ ಒಂದು ಸಂದರ್ಭ. ಉಳಿದವರಿಗೆ ಮತ್ತೆ ಅವಕಾಶ ಕೊಡ್ತೇವೆ. ಅತಿಥಿಗಳು ಮಾತನಾಡಲಿಕ್ಕಿರುವುದರಿಂದ ಮತ್ತೆ ತಮ್ಮೆಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ತೇವೆ ಹೇಳುವಂಥ ಮಾತನ್ನು ಹೇಳ್ತಾ ಬಂಧುಗಳೇ,
ಯುವರಾಜರ ಅಭಿನಂದನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮೊಟಕುಗೊಳಿಸಿ ಇದೀಗ ಮುಂದಿನ ಕಾರ್ಯಕ್ರಮ ನಾವು ಹೋಗ್ತಾ ಇದ್ದೇವೆ. ದಯವಿಟ್ಟು JC ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಆದಷ್ಟು ಬೇಗ ಬನ್ನಿ, ಈಗಾಗಲೇ ತಡ ಆಗಿದೆ. ಮತ್ತೆಲ್ಲ ಸನ್ಮಾನ ಅಭಿನಂದನೆಗಳನ್ನ ನಂತರ ಮಾಡ್ತೇವೆ ನಾವು. JC ಅವರು ಬನ್ನಿ ದಯವಿಟ್ಟು. ಅಂತಾರಾಷ್ಟ್ರೀಯ ಸಂಸ್ಥೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇದರಲ್ಲಿ ತರಬೇತುದಾರರಾಗಿ ಅನೇಕ ತರಬೇತಿಯಲ್ಲಿ ಭಾಗವಹಿಸಿ ಬಹಳಷ್ಟು ಗೌರವವನ್ನು ಪಡೆದವರು ಮಾನ್ಯ ಯುವರಾಜ್ ಜೈನ್ ಅವರು. ಹಾಗಾಗಿ JC ಕ್ಲಬ್ನವರು ದಯವಿಟ್ಟು ಬೇಗ ಬನ್ನಿ. ಇದು ಕೊನೆಯ ಅಭಿನಂದನೆ. ಮತ್ತೆ ನಾವು ಸಭೆ ಮುಗಿದ ಮೇಲೆ ಯುವರಾಜರು ಇಲ್ಲೇ ಇರ್ತಾರೆ, ಆ ಸನ್ಮಾನವನ್ನು ಅಲ್ಲಿ ನಾವು ನೆರವೇರಿಸಲಿಕ್ಕಿದ್ದೇವೆ. ಎಸ್, ಥ್ಯಾಂಕ್ ಯು ಸರ್. ಆಯ್ತಾ? ಯುವರಾಜರು ಈಗ ಸನ್ಮಾನ ಪೀಠದಿಂದ ವಿರಮಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತಾತ್ಕಾಲಿಕ ವಿರಮಿಸುವಿಕೆ. ಈಗ ಒಂದು ಪ್ರಧಾನ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ಯುವರಾಜರ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಶೀರ್ವಾದ ಇದೆ. ಮ್ಯೂಸಿಕ್ ಆಫ್ ಮಾಡಿ. ಬಂಧುಗಳೇ, ತಾವೆಲ್ಲರೂ ಕೂಡ ಒಂದು ಮಾತನ್ನು, ನನ್ನ ಹೃದಯಾಂತರಾಳದ ಮಾತು ಇದು. ಯುಗದ ಧನಾತ್ಮಕ ಸ್ಥಿತ್ಯಂತರಗಳಿಗೆ ಒಬ್ಬ ಯುಗಪುರುಷ ಕಾರಣನಾಗ್ತಾನೆ. ಅಂತಹ ಒಬ್ಬ ಯುಗಪುರುಷನೊಬ್ಬ ನಮ್ಮ ಜೀವಿತಾವಧಿಯಲ್ಲಿ ದೊರೆತಿರುವುದು ನಮ್ಮ ಭಾಗ್ಯ. ಅವರೇ ರಾಜರ್ಷಿ ಪದ್ಮವಿಭೂಷಣ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಯಾವ ರೀತಿಯಲ್ಲಿ ಯುವರಾಜರಿಗೆ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ಅನುಗ್ರಹ ಸಿಕ್ಕಿದೆಯೋ ಅದೇ ರೀತಿಯಲ್ಲಿ ಅವರ ಸಹೋದರರಾಗಿರುವಂಥ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನವೂ ಸಿಕ್ಕಿದೆ. ಬಹುಶಃ ಪೂಜ್ಯ ಹೆಗ್ಗಡೆಯವರು ತಮ್ಮ ಯಶಸ್ವಿ ಸಾಧನೆಯ ತೆರೆಮರೆಯ ಒಬ್ಬ ರೂವಾರಿಯನ್ನು ಪ್ರತಿಯೊಂದು ಸಂದರ್ಶನದಲ್ಲಿ ಹೇಳ್ತಾರೆ. ಆ ಹೆಸರು ಮತ್ತೆ ಯಾರೂ ಅಲ್ಲ, ಅವರ ಸಹೋದರರಾಗಿರುವಂಥ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು. ಬಂಧುಗಳೇ, ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷಾಂತರ ಜನ ಪ್ರತಿನಿತ್ಯ ಭೇಟಿ ಕೊಡುವಂಥ ಒಂದು ನಮ್ಮ ನಾಡಿನ ಪುಣ್ಯಕ್ಷೇತ್ರ. ಅಲ್ಲಿರುವಂತಹ ಊಟ ಉಪಚಾರಗಳು, ವಸತಿಯ ವ್ಯವಸ್ಥೆ, ಇನ್ನೆಲ್ಲಿಯೂ ಕಾಣದಂತಹ ಸ್ವಚ್ಛತೆಯ ಅದ್ಭುತ ಪರಿಕಲ್ಪನೆ, ಧರ್ಮಸ್ಥಳದ ಉದ್ಯಮಶೀಲತೆ, ಶಿಕ್ಷಣ ಸಂಸ್ಥೆಗಳ ಯಶಸ್ಸು, ಶಿಸ್ತು, ಅನ್ಯತ್ರ ಅಲಭ್ಯ ಹೇಳುವ ರೀತಿಯ ಈ ರೀತಿ ಎಲ್ಲ ಚಟುವಟಿಕೆಗಳ ಹಿಂದೆ ಇರುವಂತಹ ಒಬ್ಬ ಕಾರ್ಯವ್ಯಾಪ್ತಿಯ ನಾಯಕ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು. ಹಾಗಾಗಿ ಬಹುಶಃ ಪೂಜ್ಯ ಹೆಗ್ಗಡೆಯವರು ಏನು ಸಮಾಜದಲ್ಲಿ ಎಲ್ಲ ಗೌರವಗಳಿಗೆ ಕಾರಣಕರ್ತರಾಗಿದ್ದಾರೋ ಅವರೇ ಹೇಳಿದಂತೆ ಅದರ ಹಿಂದೆ ಇರುವಂತಹ ವ್ಯಕ್ತಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು. ಅಂತಹ ಅವರ ಮಾರ್ಗದರ್ಶನ ಬಹುಶಃ ಯುವರಾಜರಿಗೂ ಕೂಡ ಸಿಕ್ಕಿದೆ ಅಂತ ಹೇಳುವುದನ್ನು ಬಹಳ ಸಂದರ್ಭದಲ್ಲಿ ಅವರು ಹೇಳಿದವರು. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರೇ ಬರಬೇಕು ಅಂತ ಅವರು ವಿನಂತಿಸಿಕೊಂಡವರು, ಈ ಸಂಸ್ಥೆಯವರು ವಿನಂತಿಸಿಕೊಂಡವರು, ನಾವೆಲ್ಲರೂ ವಿನಂತಿಸಿಕೊಂಡವರು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಯುವರಾಜ್ ಜೈನ್ ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಈ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಆತ್ಮೀಯರೂ ಆದ ಗೌರವಾನ್ವಿತ ಅಭಯಚಂದ್ರ ಜೈನ್ ಅವರೇ, ಈ ತಾಲೂಕಿನ
ನೆಚ್ಚಿನ ಶಾಸಕರಾದ ಆತ್ಮೀಯರಾದ ಉಮಾನಾಥ್ ಕೋಟ್ಯಾನ್ರವರೇ, ಈಗ ತಾನೇ ಈ ಮದುವೆ ಮಾಡಿ ಬದಿಯಲ್ಲಿ ಕೂತದ್ದು, ಅವರು ಒಟ್ಟಿಗೆ ಕೂತ್ಕೊಳ್ಬೇಕಿತ್ತು. ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ರಶ್ಮಿತಾ ಜೈನ್ ಅವರೇ, ತುಂಬ ಯುವಕರನ್ನು ಪ್ರೋತ್ಸಾಹಿಸಿ ಅವರಿಗೆ ಉತ್ಸಾಹವನ್ನು ತುಂಬಿ ಎಲ್ಲ ಅವರ ಅನುಭವವನ್ನು ಕೊಟ್ಟಂಥ ರಾಜೇಂದ್ರ ಭಟ್ ಅವರೇ, ಈ ಅಧ್ಯಕ್ಷರು ಪದಾಧಿಕಾರಿಗಳು ರೋಟರಿ ಟೆಂಪಲ್ ಟೌನ್ ಮೂಡುಬಿದಿರೆ, ಜೈನ್ ಮಿಲ್ಲರ್ ಮೂಡುಬಿದಿರೆ ಮತ್ತು JC ಮೂಡುಬಿದಿರೆ ಮತ್ತು ಆಡಳಿತ ಮಂಡಳಿ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿನಿಯರು ಎಲ್ಲರನ್ನ ಗುರುತಿಸಿ ಇವತ್ತು ಬಹಳ ಒಂದು ಅದ್ಭುತ ದಿನ. ಯಾಕೆಂದರೆ 2011 ಇಸ್ವಿಯಲ್ಲಿ ಕಲ್ಲಬೆಟ್ಟನ್ನು ಒಂದು ಒಳ್ಳೆಯ ಪರಿಸರ ಮತ್ತು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸುವಂಥ ಒಂದು ಸಂಸ್ಥೆಯನ್ನು ಕಟ್ಟಿದಂತಹ ಯುವರಾಜ್ ಮತ್ತು ಶ್ರೀಮತಿ ಯುವರಾಜ್ ದಂಪತಿಗಳನ್ನು ನಾನು ತುಂಬು ಹೃದಯದಿಂದ ಅಭಿನಂದಿಸ್ತೇನೆ. ಜೀವನ, ನಾನೊಂದು ಮಾತು ಹೇಳಲಿಕ್ಕುಂಟು. ಜೀವನ ನಾವು ಎಲ್ಲರೂ ಹೇಳ್ತೇವೆ ಜೀವನ ಅಂಥೇಳಿ, ಆದರೆ ನಾನದನ್ನು ಅಕ್ಷರವನ್ನು ಸ್ವಲ್ಪ ಜಿ ಮತ್ತು ವನ. ವನ ಅಂದರೆ ನಾವು ಕಾಡಲ್ಲಿ ಬದುಕುವಂಥದ್ದು. ಜೀವನವನ್ನು ನಾವು ಅಲ್ಲಿ ಹೇಗೆ ನಾವು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು, ಪ್ರಥಮವಾಗಿ ಮಕ್ಕಳಾದಾಗ ಎಲ್ಲ ತಾಯಿಯ ಆರೈಕೆಯಲ್ಲಿರ್ತಾರೆ, ತಂದೆಯವರು ನೋಡ್ಕೊಳ್ತಾರೆ. ಇದೆಲ್ಲ ಕತೆ ಉದ್ದ ಹೇಳುವುದಿಲ್ಲ ನಾವು. ಆದರೆ ಒಂದು ವ್ಯಕ್ತಿ ಸಿದ್ಧವನದಲ್ಲಿ ಕಲಿತು ಈ ಮಟ್ಟಕ್ಕೆ ಬರ್ತಾರೆ ಅಂತ ಹೇಳುವಂಥದ್ದು ಬಹುಶಃ ಯುವರಾಜ್ ಜೈನಿಗೂ ಕಲ್ಪನೆ ಇಲ್ಲ. ಇದು ಈ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ಆದರ್ಶ ಪಾಠ. ಯಾಕೆಂದರೆ ಈಗ ನೀವುಗಳು ಕಲಿಯುವಂಥದ್ದು, ಚೇಷ್ಟೆ ಮಾಡುವಂಥದ್ದು, ಜಗಳ ಮಾಡುವಂಥದ್ದು, ಅದೆಲ್ಲ ಅದು ಆ ಪ್ರಾಯದ ದೋಷದಲ್ಲಿ ನೀವು ಮಾಡಲೇಬೇಕು. ಅದು ಮಾಡದಿದ್ದರೆ ನಿಮಗೆ ಜೀವನಾನುಭವ ಆಗೋದಿಲ್ಲ. ಆದರೆ ನಿಮ್ಮ ಹತ್ತಿರ ಒಂದು ಯಾವುದಾದ್ರೂ ಒಂದು ಸಂಕಲ್ಪ ಇದ್ದರೆ, ಅದು ನಿಮಗೆ ಸಿಗಬೇಕಾದ್ರೆ ಅಲ್ಲಿ ಬೇಕಾಗಿದ್ದು ಸಂಸ್ಕಾರ. ಯಾವಾಗ ಸಂಸ್ಕಾರ ಒಟ್ಟಿಗೆ ಇರ್ತದೆ, ಅದು ನಿಮ್ಮೊಟ್ಟಿಗೆ ಬೆಳವಣಿಗೆ ಆಗಿ ನಿಮ್ಮನ್ನು ಅದು ರಕ್ಷಣೆ ಮಾಡ್ತದೆ. ರಶ್ಮಿತಾ ಜೈನ್ ಅವರು ಅನ್ನಂದರು ಯಜಮಾನರು ಮಾತಾಡ್ತಾ ಎಲ್ಲ ಅವ್ರು ಏನಾದರೂ ಸ್ಥಿತಪ್ರಜ್ಞರು ಅಂತ ಹೇಳಿ. ಆದರೆ ಸ್ಥಿತಪ್ರಜ್ಞರಲ್ಲಿ ಬಹಳ ಬುದ್ಧಿವಂತಿಕೆ ಇರುತ್ತೆ. ಎಲ್ಲದನ್ನು ಎಲ್ಲ ಕೇಳ್ತಾರೆ. ಆ ಸೂಕ್ಷ್ಮಜೀವಿಯವರು ಅದನ್ನೆಲ್ಲ ನೋಡಿ ಸಂದರ್ಭಕ್ಕೆ ಸರಿಯಾಗಿ ಯಾವುದು ಫಾಸ್ಟ್ ಬಾಲ್ ಅಲ್ಲ, ಸ್ಪಿನ್ ಬಾಲ್ ಅಲ್ಲ, ಗೂಗ್ಲಿ ಹಾಕ್ತಾರೆ. ಗೂಗ್ಲಿಯನ್ನು ನಮಗೆ ರೀಡ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಎಲ್ಲರೂ ಇದನ್ನು ನಾನು ಅನುಭವಿಸಿದ್ದೇನೆ. ಕ್ಷೇತ್ರದಲ್ಲಿ ಪೂಜ್ಯರು ಯಾವ ಒತ್ತಡವೇ ಇರಲಿ, ಲಕ್ಷ ದೀಪೋತ್ಸವಕ್ಕೆ ನಾವು 80,000 1 ಲಕ್ಷ ಜನರಿಗೆ ನಾವು ಅನ್ನದಾನ ಮಾಡ್ತೇವೆ. ಆದರೂ ನಾವು ಸ್ಥಿತಪ್ರಜ್ಞರಾಗಿರ್ತೇವೆ. ಯಾಕೆಂದರೆ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗುತ್ತೆ. ಆದರೆ ಅದನ್ನು ನಾವು ಹೇಗೆ ಅನುಭವಿಸ್ಕೊಂಡು ಹೋಗ್ತೇವೆ ಅಂತ ಹೇಳುವಂಥದ್ದು ನಮ್ಮ ಬುದ್ಧಿವಂತಿಕೆ. ವಿದ್ಯಾರ್ಥಿಗಳಿಗೆ ಒಂದು ನನ್ನ ಮಾತು ಏನು ಅಂದರೆ, ನೀವುಗಳು ಮುಂದೆ ಏನು ಆಗಬೇಕು ಅಂತ ಹೇಳುವಂಥದ್ದು ಈಗ ನಿಮಗೆ ಗೊತ್ತಿಲ್ಲ. ಈಗ ಡಾಕ್ಟರ್ ಆಗಬೇಕು, ಮೆಡಿಕಲ್ ಆಗಬೇಕು, ಇದು ಇಂಜಿನಿಯರ್ ಆಗಬೇಕು, ಮತ್ತು ಏನೋ ನಿಮ್ಮ ತಂದೆ ತಾಯಂದರ ಕಲ್ಪನೆಯನ್ನು ನೀವು
ಸಾಕಾರಗೊಳಿಸ್ಲಿಕ್ಕೆ ಅವರು ಎಲ್ಲ ಬೇಕಾದಂಥ ವ್ಯವಸ್ಥೆ ನಾವು ಮಾಡ್ತಾರೆ. ಆದರೆ ನಾನೊಂದು ಸಣ್ಣ ಕತೆ ಹೇಳಲಿಕ್ಕುಂಟು. ಲರ್ನಿಂಗ್ ಸ್ಪೆಲ್ಲಿಂಗ್ ಏನು ಎಲ್ಲ ಗೊತ್ತಿದೆ, ಅದು ತುಂಬ ಕತೆ ಉಂಟು. ನಾನು ಈಗ ಸಮಯದ ಲರ್ನಿಂಗ್ ಅಂತ ಎಲ್ಲ ತೆಗೆದ್ರೇನು? ಸೊ ಇಫ್ ಲರ್ನಿಂಗ್ ಈಸ್ ಗುಡ್, ವಾಟ್ ಈಸ್ ಗುಡ್? ಇಫ್ ಲರ್ನಿಂಗ್ ಈಸ್ ವೀಕ್, ಇವರೇನು ಹುಡುಗರು ಮಾತಾಡ್ತಿಲ್ಲ, ಮರ್ಯಾದೆ ಉಳಿಸಿ ಮಾರಾಯ. ಏನು ನಿಮ್ದೇನು? ಈಗ ಅವರು ಚಪ್ಪಾಳೆ ಹೊಡಿತಾರೆ, ನೀವು ಗಡಿಬಿಡಿ ಮಾಡಬೇಡಿ, ನನ್ನ ಮರ್ಯಾದೆ ಉಳಿಸಿ, ಚಪ್ಪಾಳೆ ಹೊಡೀರಿ. ಒನ್ ಮಿನಿಟ್. ಈಗ ನಾನು ಯಾಕೆ ಹೇಳ್ತೇನೆ ಅಂದರೆ, ನಾವು ವೆನ್ ಲರ್ನಿಂಗ್ ಈಸ್ ಗುಡ್, ಅರ್ನಿಂಗ್ ಈಸ್ ಗುಡ್. Now you select what you want. Earning you want or learning? So if your learning is in your ನಿಮ್ಮ ನಾಲೆಜ್ ಇದ್ದರೆ ನೀವು ಎಲ್ಲಿಯೂ ಬದುಕಬಹುದು. That's what Yuvaraj Jain did. That's what this great man has done. It is not a simple thing. ನಿಮಗೆ ಕಾಣ್ಬೋದು ಅವರು BMW ಅಲ್ಲಿ ಬರ್ತಾರೆ ಅಂತ, ಅದಕ್ಕೆ ಸಾಲ ಎಷ್ಟು ಉಂಟು ಅಂತ ನಿಮಗೆ ಗೊತ್ತಿಲ್ಲ, ಅವರಿಗೆ ಮಾತ್ರ ಗೊತ್ತು. ಅಂದರೆ ನೋಡಲಿಕ್ಕೆ ಇಲ್ಲಿ ಎಷ್ಟೋ ಜನ ಹೇಳುವವರಿದ್ದಾರೆ, ಆಯ್ ಹೆಂಚಿನ ಮಾರೆ, ಆಯ್ ಅಲ್ಪ ದಾಲ ಕುಂದಿತ್ತನ ಐತೆ ಹೆಂಚ ಆತೆ ತೂಲ ಅಂತ ಹೇಳಿ. ಇದು ನಾನು ಐ ಹ್ಯಾವ್ ಎಕ್ಸ್ಪೀರಿಯನ್ಸ್. ನೀವೆಲ್ಲ ಹುಟ್ಟೋ ಮುಂಚೆ ನಾವು ಇಲ್ಲಿದ್ದೇವಮ್ಮ, ನೀವು ಹಾಗೆಲ್ಲ ಇದಲ್ಲ. ಬಟ್ ಐ ಆಮ್ ಟೆಲಿಂಗ್ ಪ್ರಾಕ್ಟಿಕಲ್ ಜೀವನಾನುಭವವನ್ನು ಅವರು ಕಾರ್ಯರೂಪಕ್ಕೆ ತಂದರು. ಅದಕ್ಕೆ ಸಾಥ್ ಕೊಟ್ಟದ್ದು ಅವರ ಶ್ರೀಮತಿ ಅವರು. ಇವರು ಸ್ಥಿತಪ್ರಜ್ಞರಾದರು, ಗೊತ್ತಾಯಿತು ಇದು ಏನು ಹೇಳಿದ್ರು ಇದು ಹೇಳುವುದಿಲ್ಲ, ದೋಸೆ ಕಾವಲಿಂದ ಹೇಳುವುದಿಲ್ಲ ಅಂತ. ಮತ್ತು ಅಷ್ಟೇ ಇವರು ಸಪೋರ್ಟ್ ಮಾಡಿದ ತಕ್ಷಣ ಇವರಿಗೆ ಅವರ ಅರ್ಥ ಆಯಿತು ಎಷ್ಟು ಒತ್ತಡಗಳಿರುತ್ತೆ. ಈ ಕಡೆಯಿಂದ ಪೇರೆಂಟ್ಸ್ ಒತ್ತಡ, ಈ ಕಡೆಯಿಂದ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಒತ್ತಡ, ಈ ಕಡೆ ಎಲ್ಲ ಕಡೆ ಒತ್ತಡವನ್ನು. ಯಾಕೆಂದರೆ ನಾನು ವಿದ್ಯಾಸಂಸ್ಥೆ 52 ಸಂಸ್ಥೆಯ ಕಾರ್ಯದರ್ಶಿ, ಸೆಕ್ರೆಟರಿ ಟು SDM ಸೊಸೈಟಿ. ನಮಗೆ ಅಲ್ಲಿ ಒತ್ತಡ ಏನಿದೆ ಅಂತ ನಮಗೆ ಗೊತ್ತಿದೆ. ಆದರೆ ಸಿಂಗಲ್ ಹ್ಯಾಂಡೆಡ್ಲಿ Yuvaraj Jain has handled this. Hats off to you. ಇದಕ್ಕೆ ಸಪೋರ್ಟಾಗಿ ನಮ್ಮ ಶಾಸಕರಿದ್ದಾರೆ, ನಮ್ಮ ಅಭಯಚಂದ್ರ ಜೈನರಿದ್ದಾರೆ, ಊರಿನವರಿದ್ದಾರೆ, ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು ಶಕ್ತಿಗಳಾಗಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ನೀವು ವಿದ್ಯಾರ್ಥಿನಿಯರು ಸಪೋರ್ಟ್ ಮಾಡಿದ್ದೀರಿ. ಸಪೋರ್ಟ್ ಯಾಕೆ ಮಾಡಿದ್ದೀರಿ ಅಂದರೆ, ರ್ಯಾಂಕ್ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಯು ಹ್ಯಾವ್ ಟು ಬಿ ಇನ್ ದ ಕಾಂಪಿಟೀಷನ್. ನಿಮಗೆ ಗೊತ್ತಿಲ್ಲ, ನಮಗೆಲ್ಲ ಚಳಿ ಜ್ವರ ಯಾವಾಗ ಶುರು ಆಗೋದು ಗೊತ್ತುಂಟ? ಯಾವಾಗ? ಜೂನ್ ಜುಲೈಯಲ್ಲಿ ರಿಸಲ್ಟ್ ಬರ್ತದೆ ಅಂತ ಹೇಳುವಾಗ ಶುರುವಾಗ್ತದೆ. ಹೌದಾ Yuvaraj Jainರೇ, ಶ್ರೀಮತಿ? ಯಾಕೆ ಅಂದರೆ ಹೋದ ವರ್ಷ ಇಷ್ಟು ಪರ್ಸೆಂಟ್ ತೆಗ್ದೇವೆ, ಈ ವರ್ಷ ಪರ್ಸೆಂಟ್ ಒಂಜಿ ಹುಡುಗಿ ಓದಿಜಿ ಒಂತ ಉದಾಸೀನ ಮಲ್ತೆ ಅಂತ ಹೇಳ್ತಾರೆ. 99.9 ಇಲ್ಲ ಅಂದರೆ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಚಿಲ್ಡ್ರನ್. ಐ ವಿಲ್ ಟೆಲ್ ಯು, don't take it easy. Ball is in your court. They are giving the best education available. ಇದನ್ನೆಲ್ಲ ನೀವು ಹೇಗೆ ಉಪಯೋಗಿಸ್ಕೊಳ್ತೀರಿ ಅಂತ ಹೇಳುವಂಥದ್ದು ನಿಮ್ಮ ಕೈಯಲ್ಲಿದೆ. ಯಾಕೆಂದರೆ ನಾವು ಬರ್ತೇವೆ. ಇನ್ನೊಂದು ಗಾದೆ, ನಾನೇ ಒಂದು ಸೃಷ್ಟಿ ಮಾಡಿದ ಗಾದೆ ಇದೆ. ಸಲಹೆ ಉಚಿತ. ಯಾವುದು? ಗಂಡಸರು ಸಲಹೆ ಉಚಿತ, ಸಮಸ್ಯೆ ಖಚಿತ. ಯಾವುದು? ನಾವು ಸುಲಭ ಹೇಳ್ತೇವೆ, ನಿನಗೆ 95% ತೆಗೆದವಳಿಗೆ 100% ತೆಗಿಲಿಕ್ಕೆ ಆಗಲಿಲ್ಲ ಅಂತ ಹೇಳೋದು ನಮ್ಮದು ಸಲಹೆ. ತೆಗೆಯೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಆದ್ದರಿಂದ ನೀವೆಲ್ಲರೂ ಓದಬೇಕು, ಚೆನ್ನಾಗಿ ಓದಬೇಕು. ನಾನು 4-5 ವರ್ಷದಿಂದ ಒಂದು ಹಾಸ್ಟೆಲ್ ಇನಾಗ್ರೇಷನ್ಗೆ ಬಂದಿದ್ದೆ.
ಆವಾಗಕ್ಕೂ ಇವತ್ತಿಗೂ ತುಂಬ ಚೇಂಜಸ್ ಇದೆ, ಭಾಳ ಬದಲಾವಣೆಗಳಾಗಿದೆ, ಭಾಳ ಖುಷಿ ಆಗ್ತದೆ. ನಮ್ಮ ನೋಡಿ, ವೈ ಐ ಆಮ್ ಪ್ರೌಡ್ ಆಫ್ ಹಿಮ್, ಬಿಕಾಸ್ ಹಿ ವಾಸ್ ಎ ಸ್ಟೂಡೆಂಟ್ ಇನ್ ಸಿದ್ಧವನ. 80 ವರ್ಷದ ಹಿಂದಿನ ಹಳೆಯ ಸಿದ್ಧವನ. ಆ ಸಿದ್ಧವನದೊಂದು ವಿದ್ಯಾರ್ಥಿ ಇಷ್ಟು ದೊಡ್ಡ ವಿದ್ಯಾರ್ಥಿ ಭವನವನ್ನು ಕಟ್ಟಿದ್ದಾನೆ ಅಂದರೆ ಇಟ್ಸ್ ನಾಟ್ ಎ ಜೋಕ್. ಇಟ್ಸ್ ನಾಟ್ ಎ ಜೋಕ್. ಅದರಿಂದ ಈ ಒಂದು ಅವಕಾಶ ಕೊಟ್ಟ ನಿಮಗೆ ಇನ್ನೂ ದೊಡ್ಡ ದೊಡ್ಡ ಎಂಥದ್ದು ಹೇಳ್ತೀರಿ, ಪ್ರಶಸ್ತಿಗಳು ಬರಲಿ. ಇನ್ನೂ ಪ್ರಶಸ್ತಿಗಳು ಬಂದರೆ ನಿಮಗೆ ಸ್ವಲ್ಪ ಒಳ್ಳೆಯದು. ಆದರೆ ನಿಮಗೆ ಇನ್ನೂ ಸಮಾಜದ ಹೆಚ್ಚಿನ ಜವಾಬ್ದಾರಿ ಬೀಳ್ತದೆ. ಇಷ್ಟು ಹೇಳ್ತಾ ಅವರು ಮತ್ತು ನಾವು ನಿಮಗೆಲ್ಲರಿಗೂ ನನ್ನ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸಮಾರಂಭವನ್ನು ಉದ್ದೇಶಿಸಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ. ಬಂಧುಗಳೇ, ನಮ್ಮ ಜೊತೆಯಲ್ಲಿ ಗೌರವಾನ್ವಿತ ಶಾಸಕರಿದ್ದಾರೆ. ಎಕ್ಸಲೆಂಟ್ ಸಹಾಯ ನಿಧಿ ಹೇಳುವಂತಹ ಒಂದು ಸಹಾಯ ನಿಧಿಯ ಘಟಕವನ್ನು ಇವತ್ತವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ನೆರವಾಗಬೇಕು ಹೇಳುವಂಥ ಉದ್ದೇಶದಿಂದ ಈ ಎಕ್ಸಲೆಂಟ್ ಸಹಾಯ ನಿಧಿಯನ್ನು ಆಡಳಿತ ಮಂಡಳಿ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಸಾಂಕೇತಿಕವಾಗಿ 4-5 ಜನರಿಗೆ ಅದನ್ನು ನೀಡುವವರಿದ್ದಾರೆ. ಮೊದಲನೇದಾಗಿ ಶ್ರೀಯುತ ರಾಜೇಶ್ ಪರಶುರಾಮ ಮಡ್ವಾಳ್ಕರ್ ಅವರು ವೇದಿಕೆಗೆ ಬರಬೇಕು. ಅವರು ಇಲ್ಲದಿದ್ದರೆ ಅವರ ಸಹೋದರ ಬರ್ಮಾನಿ ಮಡ್ವಾಳ್ಕರ್ ಅವರಿದ್ದರೆ ಕೂಡ ಆಗ್ಬೋದು. ದಯವಿಟ್ಟು ವೇದಿಕೆ ಬರಬೇಕು. ಮಾನ್ಯ ಶಾಸಕರಿಂದ ಈ ಸಹಾಯ ನಿಧಿ ಪತ್ರವನ್ನು ಸಾಂಕೇತಿಕವಾಗಿ ಸ್ವೀಕಾರ ಮಾಡಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿರಬೇಕಾದಂಥ ವಿಚಾರ, ಈ ವ್ಯಕ್ತಿ ರಾಜೇಶ್ ಪರಶುರಾಮ ಮಡ್ವಾಳ್ಕರ್ ಅವರು. ಬನ್ನಿ ಸರ್. ಇವರು AFMC ಆರ್ಮ್ಡ್ ಫೋರ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಸೀಟನ್ನು ಪಡ್ಕೊಂಡಂಥ ಪ್ರತಿಭಾನ್ವಿತ ವಿದ್ಯಾರ್ಥಿ. ಎಕ್ಸಲೆಂಟ್ ಸಂಸ್ಥೆಯಲ್ಲಿ PU ಶಿಕ್ಷಣವನ್ನು ಪಡೆದಿದ್ದು 720ರಲ್ಲಿ 685 ಅಂಕಗಳನ್ನು ಪಡೆದು ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿ. ಇವನ ವೈದ್ಯಕೀಯ ಶಿಕ್ಷಣದ ಪ್ರತಿ ವರ್ಷದ ಶುಲ್ಕ 90,000ವನ್ನು ಸಂಸ್ಥೆ ಭರಿಸ್ತಾ ಇದೆ. ಅವನಿಗೂ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಅವನ ಸಹೋದರರು ಇಲ್ಲಿದ್ದಾರೆ, ಬರ್ಮಾನಿ ಮಡ್ವಾಳ್ಕರ್ ಅವರು. ವಂದನೆಗಳು. ಮುಂದೆ ಕುಮಾರಿ ಅಪರ್ಣ, 9ನೇ ತರಗತಿಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿನ ಅಪರ್ಣ ಬರಬೇಕು ವೇದಿಕೆಗೆ. ಕುಮಾರಿ ಅಪರ್ಣ ನಮ್ಮ ಸ್ಥಳೀಯ ಪ್ರತಿಭೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಯಕ್ಷಗಾನದ ಮೇರು ಪ್ರತಿಭೆ ಬಲಿಪ ನಾರಾಯಣ ಭಾಗವತರ ಮೊಮ್ಮಗಳು, ಸ್ವರ್ಗೀಯ ಪ್ರಸಾದ್ ಬಲಿಪರ ಮಗಳು. ಪ್ರಸಾದ್ ಬಲಿಪರು ತೀರಿಕೊಂಡಾಗ ಪ್ರಸಿದ್ಧ ಭಾಗವತರ ಅಗಲುವಿಕೆಯ ಸಂದರ್ಭ ಆಡಳಿತ ಮಂಡಳಿ ಬಲಿಪ ಕುಟುಂಬಕ್ಕೆ ಶೈಕ್ಷಣಿಕವಾಗಿ ನೆರವು ನೀಡಿದ್ದಾರೆ. ಈಗ 8ನೇ ಮತ್ತು 10ನೇ ತರಗತಿಯ ಶಾಲಾ ಕಾಲೇಜು ಶಿಕ್ಷಣವನ್ನು ಪೂರ್ತಿ ಉಚಿತವಾಗಿ ಸಂಸ್ಥೆಯಿಂದ ನೀಡ್ತಾ ಇದ್ದಾರೆ. ಅವಳಿಗೂ ವಂದನೆಗಳು. ಮೂರನೇದಾಗಿ ಕುಮಾರಿ ಮಧುಶ್ರೀ, ದ್ವಿತೀಯ PUCಯಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ಮಧುಶ್ರೀ ಅವರು ವೇದಿಕೆಗೆ ಬರಬೇಕು. ಕುಮಾರಿ ಮಧುಶ್ರೀ 10ನೇ ತರಗತಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಸಾಧನೆಗೈದಂಥ ವಿದ್ಯಾರ್ಥಿನಿ. ಬೆಳ್ತಂಗಡಿ ತಾಲೂಕು ಕೊಯ್ಯೂರು ಗ್ರಾಮದ ರಾಮಣ್ಣಗೌಡ ಇವರ ಸುಪುತ್ರಿ. ಕೋಚಿಂಗ್, ಆಹಾರ, ವಸತಿ, ಕಾಲೇಜು ಶಿಕ್ಷಣವನ್ನು ಉಚಿತವಾಗಿ ಸಂಸ್ಥೆಯಲ್ಲಿ ಪಡಿತಾ ಇದ್ದಾಳೆ. ಕುಮಾರಿ ಶಶಿಭೂಷಣ್, ದ್ವಿತೀಯ PUC ವೇದಿಕೆಗೆ ಬರಬೇಕು. ಶಶಿಭೂಷಣ್ ಅವರು, ಕುಮಾರ್ ಶಶಿಭೂಷಣ್ ಅವರು ವೇದಿಕೆಗೆ ಬರಬೇಕು. ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿ 8ರಿಂದ 10ನೇ ತರಗತಿ ಶಿಕ್ಷಣವನ್ನು ಎಕ್ಸಲೆನ್ಸ್ ಸ್ಕೂಲ್ನಲ್ಲಿ ಪಡೆದು ಪಬ್ಲಿಕ್ ಪರೀಕ್ಷೆಯಲ್ಲಿ 625ರಲ್ಲಿ 625 ಅಂಕವನ್ನು ಪಡೆದು ವಿಶೇಷ ಸಾಧನೆ ಮಾಡಿದ್ದಾನೆ. ಶಾಲಾ ಶಿಕ್ಷಣ ವಸತಿಯನ್ನು ಉಚಿತವಾಗಿ ಪಡ್ಕೊಳ್ತಾ ಇರುವಂಥ ವಿದ್ಯಾರ್ಥಿ, ಅಭಿನಂದನೆಗಳು. ರೋಷನ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ದ್ವಿತೀಯ PUCಯಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ಈ ವಿದ್ಯಾರ್ಥಿ ಶೈಕ್ಷಣಿಕವಾಗಿ 10ನೇ ತರಗತಿ ಪರೀಕ್ಷೆಯಲ್ಲಿ ಅಂಕಗಳನ್ನು ಪಡೆದು ವಿಶೇಷ ಸಾಧನೆಯನ್ನು ಗೈದಿದ್ದಾನೆ. ಬೆಳ್ತಂಗಡಿ ಮಚ್ಚಿನ ಗ್ರಾಮದ ಶಿವಪ್ಪ ಪೂಜಾರಿ ಕುಮಾರ್ ರೋಷನ್ ಇವರು ಪ್ರಥಮ ಹಾಗೂ ದ್ವಿತೀಯ PUCವರೆಗೆ ಕಾಲೇಜು ಶಿಕ್ಷಣ, ಕೋಚಿಂಗ್, ಆಹಾರ, ವಸತಿ ಸಂಪೂರ್ಣ ಉಚಿತ. ಇವನು ಕೂಡ 625ರಲ್ಲಿ 625 ಅಂಕಗಳನ್ನು ಪಡ್ಕೊಂಡಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿ ಅಂತ ಹೇಳ್ತಾ, ಇದು ಕೇವಲ ಸಾಂಕೇತಿಕವಾಗಿ ಈ ನಿಧಿಯನ್ನು ಇವತ್ತು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮವನ್ನು ಶಾಸಕರು ಹಾಗೂ ಅತಿಥಿಗಳು ಮಾಡಿದ್ದಾರೆ. ಈ ಸಮಾರಂಭದಲ್ಲಿ ಉಪಸ್ಥಿತಿಯನ್ನು ಒದಗಿಸಿರುವಂತಹ ನಮ್ಮೆಲ್ಲರ ಜನಪ್ರಿಯ ಶಾಸಕರು
ಜನಸಾಮಾನ್ಯರ ತುಡಿತಗಳಿಗೆ ಯಾವತ್ತೂ ಕೂಡ ಜೊತೆ ನಿಲ್ಲುವಂತಹ ಶಾಸಕರು, ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಮಾರ್ಗದರ್ಶನ ಮಾಡುವವರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಈ ಒಂದು ಅಭಿನಂದನಾ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ನಮ್ಮೆಲ್ಲರ ಹಿರಿಯರಾದಂಥ ಅಭಯ್ ಚಂದ್ರ ಜೈನ್ ಅವರಿಗೆ ನಮಸ್ಕರಿಸುತ್ತಾ, ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥನ ಕ್ಷೇತ್ರದಿಂದ ಇಲ್ಲಿಗೆ ಆಗಮಿಸಿ ಯುವರಾಜ್ ಜೈನ್ ಮತ್ತು ಅವರ ಸಂಸ್ಥೆಗೆ ಮಂಜುನಾಥ ದೇವರ ಪ್ರಸಾದದ ರೂಪದಲ್ಲಿ ಅಭಿನಂದನೆಯ ಮಾತುಗಳನ್ನಾಡಿದಂಥ ಪೂಜ್ಯ ಹರ್ಷೇಂದ್ರ ಕುಮಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ವೇದಿಕೆಯಲ್ಲಿ ಬಹಳ ಅತ್ಯುತ್ತಮವಾದಂತಹ ಒಂದು ಮಾತುಗಳನ್ನಾಡಿದಂಥ ಅಭಿನಂದನಾ ಭಾಷಣವನ್ನು ಮಾಡಿದಂತಹ ರಾಜೇಂದ್ರ ಭಟ್ರೆ, ಈ ಸಂಸ್ಥೆಯ ಕಾರ್ಯದರ್ಶಿಗಳು ಸಹೋದರಿ ರಶ್ಮಿತಾ ಜೈನ್ ರವರೇ, ಹಾಗೂ ಇವತ್ತಿನ ಮದುಮಗ, ಯಾಕೆಂತೇಳಿದರೆ ಇವತ್ತು ನಾವು ಅವರಿಗೆ ಸನ್ಮಾನ ಮಾಡುವುದಲ್ಲ, ಸನ್ಮಾನ ಪುರಸ್ಕಾರ ಮಾಡಿದ್ದಕ್ಕಾಗಿ ನಿಮಗೆ ಸಿಕ್ಕಿದ್ದದಕ್ಕೆ ಅಭಿನಂದನೆ ಮಾಡುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಅವರು ಇವತ್ತಿನ ಮದುಮಗ ಅಂತಲೇ ಪೂಜ್ಯ ಹರ್ಷಣ್ಣ ಹೇಳಿದರು. ಹಾಗೆಯೇ ಯುವರಾಜ್ ಜೈನ್ ರವರೇ, 2 ಪ್ರತಿಷ್ಠಿತ ಗೌರವ ಸನ್ಮಾನವನ್ನು, ಅಭಿನಂದನೆಯನ್ನು ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ಸಂಘ ಸಂಸ್ಥೆಗಳು, ಈ ಸಂಸ್ಥೆ ಹಾಗೂ ಊರಿನ ಗಣ್ಯರು ಮತ್ತು ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಮತ್ತು ಉಪನ್ಯಾಸಕರು ಸೇರಿಕೊಂಡು, ಆಡಳಿತ ಮಂಡಳಿ ಸೇರಿಕೊಂಡು ಅವರಿಗೆ ಅಭಿನಂದನೆಯನ್ನು ಮಾಡುತ್ತಿರುವಂಥ, ಅಭಿನಂದನೆಯನ್ನು ಸ್ವೀಕರಿಸಿರುವಂಥ ಯುವರಾಜ್ ಜೈನ್ ರವರೇ, ಇಲ್ಲಿ ಸೇರತಕ್ಕಂಥ ಪೋಷಕರೇ, ಈ ಊರಿನ ಗಣ್ಯರೇ, ವಿದ್ಯಾರ್ಥಿಗಳೇ, ಮಾಧ್ಯಮದ ಮಿತ್ರರೇ, ಬಹುಶಃ ಪ್ರತಿಯೊಬ್ಬ ಜೀವಿ ತನ್ನ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡು ಮುಂದೆ ಹೋದಾಗ ಸಾಧಿಸಬೇಕು, ಸಾಧನೆ ಮಾಡಿ ತೋರಿಸಬೇಕು ಎಂಬ ಒಂದು ಛಲ ಮತ್ತು ಹಠ ಆತನಲ್ಲಿದ್ದಾಗ ಅದನ್ನು ಖಂಡಿತ ಮುಟ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತೋರಿಸಿಕೊಟ್ಟವರು ಯುವರಾಜ್ ಜೈನ್ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತೇಳಿದರೆ 3 ವಿಧಾನಗಳಿವೆ. ಒಂದು, ತಾಯಿಯ ಹೊಟ್ಟೆಯಿಂದ ಭೂಮಿಗೆ ಜನಿಸುವಾಗ ಜನಿಸಿದಂಥ ಗಳಿಗೆ ನಮ್ಮ ಜೀವನದ ಬದುಕನ್ನು ಬದಲಾಯಿಸ್ತದೆ, ಅದೃಷ್ಟ ಬದಲಾಯಿಸ್ತದೆ. ಅದಕ್ಕೆ ಅದೃಷ್ಟ ಅಂತ ಕರೀತೇವೆ. ಇನ್ನೊಂದು, ತಾನು ಏನಾದರೂ ಸಾಧನೆ ಮಾಡಿ ಕೇವಲ ನನ್ನ ತಂದೆ ತಾಯಿಗಳನ್ನು, ನನ್ನ ಕುಟುಂಬವನ್ನು ಮಾತ್ರ ಅನ್ನ ಕೊಟ್ಟು ಸಾಕುವುದಲ್ಲ, ಸಮಾಜಕ್ಕೆ 4 ಜನಕ್ಕಾದರೂ ನನ್ನ ಅನ್ನ ಹಾಕಬೇಕು ಅನ್ನೋದನ್ನು ಹಠವಾಗಿ, ಛಲವಾಗಿ, ಸವಾಲಾಗಿ ಸ್ವೀಕರಿಸದ ಸಿಕ್ಕುವಂಥ ಒಂದು ಸಾಧನೆ. ಮತ್ತೊಂದು, ಕೈ ಹಿಡಿದಂಥ ಧರ್ಮಪತ್ನಿ ಬಂದ ಮೇಲೆ ಆತನ ಅದೃಷ್ಟ ಕುಲಾಯಿಸುವಂಥದ್ದು. ಈ 3 ವಿಧಾನಗಳಲ್ಲಿ ಬಹುಶಃ ಯುವರಾಜ್ ಜೈನ್ ರವರು ನಾವು ನೋಡಿದೆವು. ಒಂದು ಹಂಚಿನ ಮನೆ, ಒಂದು ಹಳ್ಳಿ, ಒಂದು ಸಣ್ಣ ಕುಟುಂಬ. ಅವರ ಮಾತೃಶ್ರೀ ಅವರು ಇಲ್ಲಿದ್ದಾರೆ. ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರಲ್ಲ. ಆದರೆ ಅವರ ಬಾಲ್ಯದ ವಿದ್ಯಾಭ್ಯಾಸ ಧರ್ಮಸ್ಥಳ ಗುರುಕುಲದಲ್ಲಿ ಆಯಿತು. ಗುರುಕುಲ ಅಂತ ಹೇಳಿದ ಕೂಡಲೇ ಖಾಲಿ ಪಠ್ಯ ಪುಸ್ತಕದಲ್ಲಿರುವಂತಹ ಪಠ್ಯವನ್ನು ಮಾತ್ರ ಬೋಧನೆ ಮಾಡುವುದಲ್ಲ, ಜೀವನದಲ್ಲಿ ಹೇಗೆ ಬದುಕುವುದು, ಜೀವನ ಅಂದರೆ ಏನು, ಬದುಕು ಅಂದರೆ ಏನು, ಎಲ್ಲರ ಜೊತೆ ಒಟ್ಟಾಗಿ ಒಂದಾಗಿ ಒಂದು ಮನೆಯಲ್ಲಿ ಒಂದು ಕುಟುಂಬದ ರೀತಿಯಲ್ಲಿ ಪಾಠ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಅಂತ ಹೇಳ್ಬೋದು. ಇದನ್ನೆಲ್ಲವನ್ನ ಆ ಗುರುಕುಲದಲ್ಲಿ ಜೀರ್ಣಿಸಿಕೊಂಡು ಬಂದವ. ಬಹುಶಃ ಅವನ ಅನುಭವ ವಿದ್ಯಾರ್ಥಿ ದೆಸೆಯಲ್ಲಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ಆತ ಅನುಭವವನ್ನು ಅನುಭವಿಸಿಕೊಂಡು ಬರ್ತಾನೆ. ಅಂಥ ಅನುಭವವನ್ನು ಗಳಿಸಿಕೊಂಡು ಬಂದು ಮುಂದೆ MSc ಪದವೀಧರರಾಗಿ, ಶಾಲೆಯಲ್ಲಿ ಉಪನ್ಯಾಸಕರಾಗಿ, ಸಮಯ ಸಿಕ್ಕಾಗ ಕೋಚಿಂಗನ್ನು, ಟ್ಯೂಷನನ್ನು ಕೊಟ್ಟು ನಾನೇನಾದರೂ ಸಾಧನೆಯನ್ನು ಮಾಡಬೇಕೆಂಬ ಹಂಬಲ ಅವರಲ್ಲಿತ್ತು ಅಂತ ನಾನು ಭಾವಿಸ್ತೇನೆ. ಆದರೆ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಕಮರ್ಷಿಯಲ್ ಆಗಿ ನಾನು ಬೆಳೆಯಬೇಕು ಅಂತ ಅಲ್ಲ, ನಾನು ಕಲಿತಂಥ ಗುರುಕುಲದ ಮಾದರಿಯಲ್ಲಿಯೇ, ಒಂದು ಗುರುಕುಲದ ಶಿಕ್ಷಣದ ಮಾದರಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಪೂಜ್ಯ ಹರ್ಷೇಂದ್ರಣ್ಣ ಗುರುಕುಲದ ಮಾದರಿಯಲ್ಲಿ ಇವತ್ತಿಲ್ಲಿ
ಈ ಒಂದು ಸಂಸ್ಥೆ ಬೆಳೆದಿದೆ. ಯಾಕೆಂತ ಹೇಳಿದರೆ ಇಲ್ಲಿ ಪಠ್ಯದ ಜೊತೆಗೆ ಯೋಗ, ಯಕ್ಷಗಾನ, ಕರಾಟೆ, ಬೇರೆ ಬೇರೆ ರೀತಿಯ ಎಲ್ಲ ಸಂಸ್ಕಾರಗಳನ್ನು, ಸಂಸ್ಕೃತಿಗಳನ್ನು, ಬದುಕನ್ನು ತಿಳಿ ಹೇಳುವ, ಕಳಿಸಿಕೊಡುವಂಥ ಎಲ್ಲ ವ್ಯವಸ್ಥೆಗಳು ಗುರುಕುಲಕ್ಕಿಂತ ಕಮ್ಮಿ ಏನಿಲ್ಲ. ನನಗೆ ಬಹಳ ಆಶ್ಚರ್ಯ ಅಂತ ಹೇಳಿದರೆ ಈ ಕ್ಯಾಂಪಸ್ಗೆ ಹೋದಾಗ ನಾವೊಂದು ಕ್ಯಾಂಟೀನನ್ನು ನೋಡಿದಾಗ ಖಂಡಿತವಾಗಿ ಇಲ್ಲಿ 5 ನಿಮಿಷ ಕೂತ್ಕೊಳ್ಬೇಕು. ಇಲ್ಲಿ ಕೂತು ಸ್ವಲ್ಪ ಸಮಯಾವಕಾಶ ಸಿಕ್ಕಾಗ ಏನಾದರೂ ಏನೋ ಒಂದು ವಿಶ್ರಾಂತಿಯನ್ನು ತೆಕ್ಕೊಳ್ಬೇಕು ಅಂತ ಆಗ್ತದೆ. ಅಷ್ಟೊಂದು ಸ್ವಚ್ಛ, ಅಷ್ಟೊಂದು ನಿರ್ಮಲ, ಒಂದು ವಿಶೇಷವಾದಂಥ ಒಂದು ಕ್ಯಾಂಟೀನ್ನ ಆ ಭಾಗ. ಅಲ್ಲಿಂದ ನೀವು ಮೆಸ್ಸಿಗೆ ಬಂದರೆ ಒಳಗೆ ಖಂಡಿತವಾಗಿಯೂ ಧರ್ಮಸ್ಥಳಕ್ಕೆ ಏನು ಕಡಿಮೆ ಇಲ್ಲದ ರೀತಿಯಲ್ಲಿ, ಧರ್ಮಸ್ಥಳದ ಅನ್ನಛತ್ರಕ್ಕೆ ನಾವು ಹೋಗುವಾಗ ಅಲ್ಲಿ ನೋಡ್ತೇವೆ, ಅದಕ್ಕೆ ಏನೂ ಕಡಿಮೆ ಇಲ್ಲದ ರೀತಿಯಲ್ಲಿ, ಬಹುಶಃ ಅಲ್ಲಿಂದಲೇ ಕಲಿತುಕೊಂಡು ಬಂದಂಥ ರೀತಿಯಲ್ಲಿ ಒಂದು ಮೆಸ್, ಅದನ್ನು ನೋಡುವಾಗಲೇ ಖುಷಿ ಆಗ್ತದೆ. ಒಂದು ಪ್ಲೇಟ್ಗಳನ್ನು ಜೋಡಿಸಿಡುವಂಥದ್ದು, ಒಂದು ಊಟ ಮಾಡುವಂಥ ವ್ಯವಸ್ಥೆಗಳು, ಇದನ್ನೆಲ್ಲ ನೋಡುವಾಗ ಬಹಳ ಸಂತೋಷ ಆಗ್ತದೆ. ಆದ್ದರಿಂದ ಈ ಎಲ್ಲ ವಿಷಯಗಳು ಬಹುಶಃ ನಮ್ಮವರಿಗೆ ಯಾರಿಗೆ ಕಾಣಲಿಲ್ಲ. ದೂರದಲ್ಲಿರುವಂಥ ಡೆಲ್ಲಿಯವರಿಗೆ ಕಂಡು ಇಂಥ ಒಂದು ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟರು ಅಂತ ಹೇಳಿದರೆ ಅದು ನಿಜವಾಗಿಯೂ ನಾವು ಹೆಮ್ಮೆ ಪಡಬೇಕಾದಂಥ ವಿಷಯ. ಇವತ್ತು ಖಂಡಿತವಾಗಿಯೂ ಮನುಷ್ಯ ಒಂದು ಗುರಿಯನ್ನು ಮುಟ್ಟಬೇಕು, ಒಂದು ಛಲ, ಹಠ ಇದ್ದರೆ ಖಂಡಿತ ಮುಟ್ಟಲಿಕ್ಕೆ ಆಗ್ತದೆ. ಇವತ್ತು ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದಂಥ ಅಬ್ದುಲ್ ಕಲಾಂ, ನಾನವರೊಂದು ಜೀವನ ಚರಿತ್ರೆಯನ್ನು ಓದಿದಾಗ, ಸಣ್ಣ ಮಗು ಇರುವಾಗಲೇ ತಾಯಿಯ ತೊಡೆಯಲ್ಲಿ ಕೂತು ಇರುವಾಗ ಒಂದು ಬರೀ ಹಳ್ಳಿಯಲ್ಲಿ ಒಂದು ಜೋಪಡಾಪಟ್ಟಿ, ಒಂದು ಮುರುಕಲು ಮನೆಯಲ್ಲಿ, ಸ್ಲಮ್ಮಿನ ರೀತಿಯಲ್ಲಿರುವಂಥ ಮನೆಯಲ್ಲಿ ಹುಟ್ಟಿದವರವರು. ತಾಯಿಯ ತೊಡೆಯಲ್ಲಿರುವಾಗಲೇ ಹೊರಗಡೆ ವಿಮಾನ ಹಾರಿಕೊಂಡು ಹೋಗುವಾಗ ತಾಯಿಯ ತೊಡೆಯಿಂದ ಎದ್ದು ಬಿದ್ದು ಹೊರಗೆ ಹೋಗಿ ವಿಮಾನ ಹೇಗೆ ಹಾರ್ತದೆ ಅಂತ ನೋಡ್ತಿದ್ರಂತೆ. ಸ್ವಲ್ಪ 3-4 ವರ್ಷ 5 ವರ್ಷ ಆದ ಮೇಲೆ ಶಾಲೆಗೆ ಹೋದಾಗ ಶಾಲೆಯಲ್ಲಿ ಟೀಚರ್ ಪಾಠ ಮಾಡುವಾಗ ವಿಮಾನದ ಶಬ್ದ ಹೊರಗೆ ಕೇಳಿದರೆ ಕ್ಲಾಸಿನಿಂದಲೇ ಹೊರಗೆ ಬಂದು ವಿಮಾನ ಹೇಗೆ ಹಾರಿತು ಅಂತ ನೋಡಿದ್ರಂತೆ. ಎಷ್ಟೋ ಸಲ ಶಾಲೆಯಲ್ಲಿ ಅಧ್ಯಾಪಕರು ಈ ಹುಡುಗನ ಹುಚ್ಚನ್ನು ನೋಡಿ ಕ್ಲಾಸಿನಿಂದ ಹೊರಗೆ ಹಾಕಿದ್ದು ಇದೆ. ಹಾಗೆ ಮೇಲೆ ವಿದ್ಯೆ ಕಲಿತಾ ಅವರೊಬ್ಬ ಇಂಜಿನಿಯರ್ ಆಗ್ತಾರೆ. ಇಂಜಿನಿಯರ್ ಆಗಿ ಅವರಿಗೆ ಒಂದೇ ಒಂದು ಆಸೆ ಏನು ಅಂತ ಕೇಳಿದರೆ, ನಾನೊಬ್ಬ ಪೈಲಟ್ ಆಗಬೇಕು, ವಿಮಾನವನ್ನು ಓಡಿಸುವ ಒಬ್ಬ ಪೈಲಟ್ ಆಗಬೇಕು ಅಂತ. ಅವರ ಗುರಿ ತಾಯಿಯ ತೊಡೆಯಲ್ಲಿರುವಾಗಲೇ ಎದ್ದು ಹೊರಗೆ ಹೋಗಿ ವಿಮಾನ ಹೇಗೆ ಹಾರ್ತದೆ ಅಂತ ನೋಡಿಕೊಂಡು ಬೆಳೆದಂಥ ಅಬ್ದುಲ್ ಕಲಾಂ ನಾನೊಬ್ಬ ಪೈಲಟ್ ಆಗಬೇಕು ಅಂತ ಅನಿಸ್ಕೊಂಡ್ರು. ಇಂಜಿನಿಯರಿಂಗ್ ಎಲ್ಲ ಮುಗಿದ ಮೇಲೆ ಒಂದು ದಿವಸ ಅವರಿಗೆ ಈಗಿನ ಚೆನ್ನೈ ಏನು ಹೇಳ್ತೇವೆ, ಮೆಡ್ರಾಸ್ನಿಂದ ಅವರಿಗೆ ಒಂದು ಕಾಗದ ಬರ್ತದೆ, ನೀನು ಅಪ್ಲಿಕೇಶನ್ ಆಗಿದ್ದೀಯಾ, ಹೈದರಾಬಾದಲ್ಲಿದ್ದದ್ದು ಅವರ ಮನೆ, ಈಗಿನ ಹೈದರಾಬಾದ್ ಹಿಂದಿನ ಆಂಧ್ರ ಪ್ರದೇಶ, ಇಂಥ ದಿನ ನೀನು ಎಂಟ್ರಿಗೆ ಬರಬೇಕು ಅಂತ. ಅವರಿಗೆ ಪೈಲಟ್ ಆದಷ್ಟೇ ಖುಷಿ ಆಗ್ತದೆ, ಒಂದು ಎಂಟ್ರಿಗೆ ಬಂದಿದೆ ಅಂತ ಹೇಳಿದರೆ, ನಾನು ಪಾಸ್ ಆಗ್ತೇನೆ, ನನಗೆ ನನ್ನ ಜೀವನದ ಶ್ರೇಷ್ಠ ಆಸೆ ಕೈಗೂಡ್ತದೆ. ಸೀದಾ ಮಸೀದಿಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ ದೇವರಲ್ಲಿ, ದೇವ ನನ್ನ ಬಹು ವರ್ಷಗಳ ಕನಸನ್ನು ನನಸು ಮಾಡು, ನಾನು ನಾಳೆ ಎಂಟ್ರಿಗೆ ಹೋಗ್ತಾ ಇದ್ದೇನೆ. ಹಾಗೇನೆ ಅಲ್ಲಿಂದ ಚರ್ಚ್ಗೆ ಬಂದು ಚರ್ಚಲ್ಲಿ ಗುರುಗಳ ಹತ್ರ ಇರ್ತಾಳೆ, ನಾಳೆ ನಾನೊಂದು ಎಂಟ್ರಿಗೆ ಹೋಗ್ತಾ ಇದ್ದೇನೆ, ನಾನು ಪಾಸಾಗಿ ಬರಬೇಕು, ದೇವರಲ್ಲಿ ಪ್ರಾರ್ಥಿಸಿ ಅಂತ. ಅಲ್ಲಿಂದ ಸೀದಾ ರಾಮಕೃಷ್ಣ ಪರಮಹಂಸರ ಮಠಕ್ಕೆ ಬರ್ತಾರೆ, ರಾಮಕೃಷ್ಣ ಮಠಕ್ಕೆ ಬರ್ತಾರೆ. ಸಂತರ ಹತ್ರ ಹೇಳ್ತಾರೆ, ಸಂತರೇ ನನ್ನ ಬಹು ವರ್ಷದ ಕನಸು ಪೈಲಟ್ ಆಗಬೇಕು, ನಾಳೆ ಎಂಟ್ರಿ ಇದೆ, ನಾನು ಹೋಗ್ತಾ ಇದ್ದೇನೆ, ನನಗೆ ಪೂಜೆ ಮಾಡಿ ಪ್ರಸಾದ ಕೊಡಿ ಅಂತ ಹೇಳ್ತಾರೆ. ಸಂತರು ಪೂಜೆ ಮಾಡಿ ಪ್ರಸಾದ ಕೊಡ್ತಾರೆ. ಈ ಪ್ರಸಾದವನ್ನು ತೆಕ್ಕೊಂಡೋಗಿ ಮರುದಿವಸ ಅವರು ಎಂಟ್ರಿಗೆ ಹೋಗ್ತಾರೆ. 4-5 ದಿನಗಳ ಬಳಿಕ ಅದೇ ರಾಮಕೃಷ್ಣ ಮಿಷನ್ಗೆ ಬರ್ತಾರೆ. ಆದರೆ ಮುಖ ಸಪ್ಪಗಾಗಿದೆ, ತಲೆ ಕೆಳಗೆ ಹಾಕ್ತಾರೆ. ನಾನೊಬ್ಬ ಮುಸಲ್ಮಾನ್ ಸಂತಾರೆ, ಆದರೂ ನಾನು ಎಲ್ಲ ಧರ್ಮದ ದೇವರನ್ನು ಪೂಜಿಸ್ತೇನೆ, ನಂಬಿದ್ದೇನೆ, ನೀವೆಲ್ಲ ನನಗೆ ದೇವರಲ್ಲಿ ಬೇಡಿ ಪ್ರಸಾದ ಕೊಟ್ಟರೆ, ಆದರೆ ನಾನು ಫೇಲ್ ಆದೆ ಅಂತ ಹೇಳ್ತಾರೆ. ಆಗ ಸಂತರು ನೆಗಾಡ್ತಾರಂತೆ, ಹೇಳಿ ಕೂಗ್ತಾರವರು. ಸಂತರು ನೆಗಾಡ್ತಾರಂತೆ, ಅಬ್ದುಲ್ ಕಲಾಂ, ದೇವರತ್ರ ಬೇಡುವುದು ನಿನ್ನ ಧರ್ಮ ಮತ್ತು ಕರ್ತವ್ಯ, ಆದರೆ ನೀನೇ ಕೇಳಿದ್ದನ್ನು ದೇವರು ನಿನಗೆ ಕೊಡಬೇಕು ಅಂತ ಆ ಒಂದು ನಿನ್ನ ಮೂರ್ಖತನದ ಒಂದು ಭ್ರಮೆ ಇದೆ ಅಲ್ಲ, ಅದು ತಪ್ಪು. ನೀನು ಕೇಳಿದ್ದನ್ನೇ ದೇವರು ನಿನಗೆ ಕೊಡಬೇಕಂತ ಹೇಳಿದರೆ ಅದು ನಿನ್ನ ಭಾವನೆ ತಪ್ಪು. ದೇವರ ಹತ್ರ ಕೊಡಿ ಅಂತ ಬೇಡುವುದು ನಿನ್ನ ಕರ್ತವ್ಯ. ಹೋಗು, ಯಾವ ಸಂದರ್ಭದಲ್ಲಿ ನಿನಗೆ ಏನು ಕೊಡಬೇಕು ಅಂತ ನೀನು ಪೂಜೆ ಮಾಡುವ ದೇವರಿಗೆ ಗೊತ್ತಿದೆ, ಹೋಗು ನೀನು ಅಂತ ಕಳಿಸ್ತಾರೆ. ದೇವರಿಗೆ ಗೊತ್ತಿತ್ತು ಅಬ್ದುಲ್ ಕಲಾಂ ಪೈಲಟ್ ಆಗೋದಲ್ಲ, ಪ್ರಪಂಚ ಮೆಚ್ಚುವಂಥ ಒಬ್ಬ ವಿಜ್ಞಾನಿ ಆಗಬೇಕು ಅಂತ ವಿಜ್ಞಾನಿ ಆದರು ಅಬ್ದುಲ್ ಕಲಾಂ.
ದೇವರಿಗೆ ಗೊತ್ತಿತ್ತು ಅಬ್ದುಲ್ ಕಲಾಂ ಖಾಲಿ ಅದೇ ಮಾತ್ರ ಆಗೋದಲ್ಲ, ಈ ದೇಶದ ರಾಷ್ಟ್ರಾಧ್ಯಕ್ಷರಾಗಬೇಕು ಅಂತ ದೇವರಿಗೆ ಗೊತ್ತಿತ್ತು. ಈ ದೇಶದ ರಾಷ್ಟ್ರಾಧ್ಯಕ್ಷರಾದರು. ಆದ್ದರಿಂದ ವಿದ್ಯಾರ್ಥಿಗಳೇ, ನಿಮಗೆ ಪ್ರತಿಯೊಬ್ಬರಿಗೂ ಒಂದು ಗುರಿ ಇರಬೇಕು. ನಾನು ಬಡವ, ನನ್ನ ಹತ್ರ ಶ್ರೀಮಂತಿಕೆ ಇಲ್ಲ, ನನಗೆ ಇನ್ಫ್ಲುಯೆನ್ಸ್ ಇಲ್ಲ, ನನಗೆ ಯಾರು ಗೊತ್ತಿಲ್ಲ, ಯಾರು ಗೊತ್ತು ಬೇಡ, ಯಾವ ಶ್ರೀಮಂತಿಕೆನೂ ಬೇಡ. ಇವತ್ತು ಯುವರಾಜ್ ಜೈನ್ರವರಿಗೆ ಯಾವುದೇ ಶ್ರೀಮಂತಿಕೆ ಇರಲಿಲ್ಲ. ಆದರೆ ಹಠ ಮತ್ತು ಛಲ ಬೇಕು. ನಾನಿಂಥ ಗುರಿಯನ್ನು ಮುಟ್ಟಬೇಕು, ಇಂಥ ಗೋಲನ್ನು ಹೊಡೆಯಬೇಕು. ಖಂಡಿತವಾಗಿಯೂ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನೀವು ನೆನೆಸಿದ ಅಲ್ಲಿಗೆ ಗೋಲು ಹೊಡೆಯುವುದಲ್ಲ, ಅದರ ಮೇಲೇನೂ ನಿಮ್ಮ ಗೋಲು ಹೋಗ್ಬೋದು. ಹಾಗಾಗಿ ಇಂಥ ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ಒಳ್ಳೆಯ ನಮ್ಮ ಇಡೀ ಒಂದು ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರಕ್ಕೆಲ್ಲ, ದಕ್ಷಿಣ ಕನ್ನಡಕ್ಕೆಲ್ಲ, ಕರ್ನಾಟಕ ರಾಜ್ಯಕ್ಕೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕೊಟ್ಟಂಥ ಅವರು ಮತ್ತು ಅವರ ಶ್ರೀಮತಿಯವರು ನಿಜವಾಗಿಯೂ ಧನ್ಯರು ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಯಾವುದೇ ಉದ್ಯಮವನ್ನು ಮಾಡ್ಬೋದು, ಎಷ್ಟು ದೊಡ್ಡ ಉದ್ಯಮವನ್ನು ಮಾಡ್ಬೋದು ದುಡ್ಡಿದ್ರೆ, ದುಡ್ಡು ಇಲ್ಲದಿದ್ರು. ಆದರೆ ಶಿಕ್ಷಣ ಸಂಸ್ಥೆಯನ್ನು ನಡೆಸುವುದಿದೆಯಲ್ಲ, ಅದರಷ್ಟು ದೊಡ್ಡ ಕಷ್ಟ ಇನ್ನೊಂದಿಲ್ಲ. ಯಾಕೆಂತ ಹೇಳಿದರೆ 5 ವರ್ಷದ ಮಗುವಿಗೆ 5 ವರ್ಷದ ಮಗುವಾಗಬೇಕು, 10 ವರ್ಷದ ಮಗುವಿಗೆ 10 ವರ್ಷದ ಮಗುವಾಗಬೇಕು, 15 ವರ್ಷದ ಮಗುವಿಗೆ 15 ವರ್ಷದ ಮಗುವಾಗಬೇಕು, 18 ವರ್ಷದ ಮಗುವಿಗೆ 18 ವರ್ಷದ ಮಗುವಾಗಬೇಕು. ವಿದ್ಯಾರ್ಥಿಗಳೊಟ್ಟಿಗೆ, ಮಕ್ಕಳೊಟ್ಟಿಗೆ, ಮಕ್ಕಳಿಗೆ ಮಕ್ಕಳಾಗಿ, ರಕ್ಷಕನಿಗೆ ರಕ್ಷಕರಾಗಿ, ಶಿಕ್ಷಕರಿಗೆ ಶಿಕ್ಷಕರಾಗಿ, ಮಾರ್ಗದರ್ಶಕರಾಗಿ ಪ್ರತಿಯೊಂದು ಜವಾಬ್ದಾರಿ. ಶಾಲೆ ನಡೆಸುವುದಷ್ಟು ಸುಲಭ ಅಲ್ಲ. ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಇಲ್ಲಿ ಆಯಿತು, ನಾನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ. ಮಕ್ಕಳು ಆಡುತ್ತಿರುವಾಗ, ಒಂದು ಮಗು ಆಡುತ್ತಿರುವಾಗಲೇ ಆತನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಪುಣ್ಯಕ್ಕೆ CC ಕ್ಯಾಮರಾ ಇದ್ದದರಲ್ಲಿ ಯುವರಾಜ್ ಜೈನ್ರ ಮತ್ತು ಅವರ ಶಿಕ್ಷಣ ಸಂಸ್ಥೆ ಉಳಿಯಿತು. ಆ CCTVಯಲ್ಲಿ ಕಾಣ್ತಾ ಇದೆ, ಮಗು ಆಡುತ್ತಿರುವಾಗಲೇ ಒಂದು ಮೂಲೆಯಲ್ಲಿ ಹೋಗಿ ಬಿದ್ದು ಕೂಡಲೇ ಅದನ್ನು ಆಸ್ಪತ್ರೆಗೆ ಸಾಗಿಸ್ತಾರೆ. ಕೊಂಡು ಹೋಗುವಾಗಲೇ ಮಗುವಿನ ಪ್ರಾಣ ಹೋಗಿದೆ. ತಂದೆ ತಾಯಿಗಳ ಹತ್ತಿರ ಇಲ್ಲ. ತಂದೆ ತಾಯಿಗಳಿಗೆ ತಂದೆ ತಾಯಿಗಳಾಗಿ, ಪೋಷಕರಿಗೆ ಪೋಷಕರಾಗಿ, ಅಣ್ಣನಿಗೆ ಅಣ್ಣನಾಗಿ, ತಾಯಿಗೆ ತಾಯಿಯಾಗಿ ಅವರು ನೋಡ್ಕೊಂಡಿದ್ದಾರೆ. ಆದರೆ ಮರುದಿವಸ ಪೋಸ್ಟ್ ಮಾರ್ಟಮ್ ಬೇಡ ಅಂತ ಅವರ ಕಡೆಯಿಂದ ನನಗೆ ಫೋನ್ ಬಂತು, ಆ ವಿದ್ಯಾರ್ಥಿಯ ಕಡೆಯಿಂದ ಇನ್ಫ್ಲುಯೆನ್ಸ್ ಮಾಡಿ ಪೋಸ್ಟ್ ಮಾರ್ಟಮ್ ಬೇಡ, ಯಾವುದೇ ಕಾರಣಕ್ಕಾಗೋದಿಲ್ಲ ಅಂತೇಳಿ ಇವರಿಗೂ ಫೋನ್ ಮಾಡಿ ಹೇಳಿದೆ, ಯುವರಾಜರೇ ಅದು ಪೋಸ್ಟ್ ಮಾರ್ಟಮ್ ಆಗಲೇಬೇಕು, ನೀವು ಮಾಡಿಸಿ. ಅವರಿಗೂ ಹೇಳಿದೆ ಅದಾಗಲೇಬೇಕು ಅಂತ. ಮರುದಿವಸ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗ್ತಿರುವಾಗ ಪೋಷಕರ ಕಡೆಯಿಂದ ಕೆಲವರು ಬಂದವರು ತಂದೆ ತಾಯಿಗಳಲ್ಲಿ ಕೂತಿದ್ದಾರೆ. ಪೋಷಕರ ಕಡೆಯಿಂದ ಬಂದವರು ಇವರನ್ನು ಕೆಳಗೆ ಮೇಲೆ ನೋಡ್ತಾರೆ, ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಏನ್ರಿ ನಿಮಗೆ ರಿಕ್ಷಾ ಇದ್ದದ್ದ, ಕಾರ್ ಇರಲಿಲ್ವಾ ಕರ್ಕೊಂಡು ಹೋಗ್ಲಿಕ್ಕೆ, ನೀವು ನೋಡಲಿಲ್ವಾ? ಅಲ್ಲಿದ್ದು ಸ್ಥಿತಿ ಹೇಗಿತ್ತು? ಅವರಷ್ಟು ಅವಸರವಾಗಿ ಕಾರು ಕೆಳಗಿದೆ, ಬರುವಾಗ ತಡ ಆಗ್ತದೆ, ಯಾವುದೋ ಒಂದು ರಿಕ್ಷಾ ಅಲ್ಲಿ ಬಂದಿತ್ತು, ಆ ರಿಕ್ಷಾದಲ್ಲಿ ಹಾಕಿಕೊಂಡು ಹೋಗ್ತಾರೆ. ಯಾಕೆಂತ ಹೇಳಿದರೆ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಪೋಷಕರಲ್ಲಿ ಬಿಟ್ಟ ಮೇಲೆ ನಿಮಗೆ ಎಲ್ಲದಕ್ಕೂ ಅವರೇ ಜವಾಬ್ದಾರರು, ಅವರಿಗೆ ಗೊತ್ತಿದೆ. ಆದ್ದರಿಂದ ಒಂದು ಶಿಕ್ಷಣ ಸಂಸ್ಥೆ ನಡೆಸುವುದು ಬಹಳ ಕಷ್ಟ. ಹರ್ಷೇಂದ್ರನಿಗೆ ಗೊತ್ತಿರ್ಬೋದು, ಯಾಕೆಂತಂದರೆ 50 ಶಿಕ್ಷಣ ಸಂಸ್ಥೆಗಳನ್ನು ಲಕ್ಷೋಪಲಕ್ಷ ವಿದ್ಯಾರ್ಥಿಗಳನ್ನು ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದಾರೆ. ಅಷ್ಟು ಸುಲಭ ಇಲ್ಲ. ಅವರೊಟ್ಟಿಗೆ ಇದ್ದು, ಅವರೊಟ್ಟಿಗೆ ಹೋಗಿ, ಅವರೊಟ್ಟಿಗೆ ಬಂದು, ಅವರೊಟ್ಟಿಗೆ ಎಲ್ಲ ಕೇಳಿಕೊಂಡು ಇದ್ದು ಆ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಬೇಕು. ಅಕ್ಕ ಹೇಳಿದರು, ಅವರು ನಮಗೆ ಸಿಗ್ತಿರಲಿಲ್ಲ. ಖಂಡಿತವಾಗಿಯೂ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವುದಷ್ಟು ಸುಲಭದ ಮಾತಲ್ಲ. ಇವತ್ತು ಇಂಥ ಒಂದು ಸುಪ್ರಸಿದ್ಧ ಎಕ್ಸಲೆಂಟ್ ಸಂಸ್ಥೆಯನ್ನು ನಡೆಸಿ ನಮ್ಮ ಊರಿನ ಏನು ಸಮಾಜ ಮಂದಿರ ಪುರಸ್ಕಾರ, ಡೆಲ್ಲಿಯ ಒಂದು ಅತ್ಯಮೂಲ್ಯವಾದಂಥ ಪುರಸ್ಕಾರ, ಅದು ಅವರನ್ನು ಬೆನ್ನು ಹಿಡಿದುಕೊಂಡು ಬಂದಿದೆ. ಅದಕ್ಕಾಗಿ ಇಡೀ ಕ್ಷೇತ್ರದ ಜನತೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಇನ್ನೂ ಸಹ ಒಳ್ಳೊಳ್ಳೆಯ ಶಿಕ್ಷಣ ಸಂಸ್ಥೆ ಇನ್ನೂ ಉತ್ತರೋತ್ತರ ಆಗಿ, ಒಳ್ಳೆಯ ಅಭಿವೃದ್ಧಿಯಾಗಿ, ಇನ್ನೂ ಅನೇಕ ಬಿರುದುಗಳು, ಸನ್ಮಾನಗಳು ನಿಮಗೆ ಸಿಗಲಿ. ಖಂಡಿತವಾಗಿಯೂ ನಿಮ್ಮ ಜೊತೆ ನಾವು ನಿಮ್ಮ ಜೊತೆ ಇದ್ದೇವೆ. ಯಾಕೆಂತ ಹೇಳಿದರೆ ನಮ್ಮ ಕ್ಷೇತ್ರಕ್ಕೆ ಇದೊಂದು ಕಿರೀಟ ಇದ್ದಾಗೆ. ಆಳ್ವಾಸ್ ಶಿಕ್ಷಣ ಸಂಸ್ಥೆ ಇರ್ಬೋದು, ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆ ಇರ್ಬೋದು, ಜೈನ್ ಇರ್ಬೋದು, ಮಹಾವೀರ ಇರ್ಬೋದು, ಧವಳ ಇರ್ಬೋದು, ಬೇರೆ ಬೇರೆ. ಇದೊಂದು ಶಿಕ್ಷಣ ಕಾಶಿ, ಶಿಕ್ಷಣಕ್ಕೆ ಕಾಶಿ. ನಂತರ ಎಷ್ಟೋ ಜನ ಮಂತ್ರಿಗಳು, MLAಗಳು ಕೇಳ್ತಾರೆ, ಎಕ್ಸಲೆಂಟ್ ಎಲ್ಲಿರಿ ನಿಮ್ಮ ಮೂಡುಬಿದ್ರೆಯಲ್ಲಿ, ನಾವು ಬರಬೇಕು, ನಮ್ಮ ವಿದ್ಯಾರ್ಥಿಗಳನ್ನು ಸೇರಿಸಬೇಕು. ಎಷ್ಟೋ ನಮ್ಮ ಅಧಿಕಾರಿಗಳ ಮಕ್ಕಳಲ್ಲಿದ್ದಾರೆ, ಎಷ್ಟೋ ಜನ IAS ಅಧಿಕಾರಿಗಳ ಮಕ್ಕಳು ಇರ್ಬೋದು ಇಲ್ಲಿ, ನಮ್ಮ ಹತ್ರ ಕೇಳ್ತಾರೆ, ನಮ್ಮ ಮಕ್ಕಳನ್ನು ಎಕ್ಸಲೆಂಟಿಗೆ ಹಾಕ್ತೇವೆ. ಇಲ್ಲಿ ನಿಮಗೆ ಯಾವುದೇ ರೀತಿಯ, ಬೇರೆ ಕೆಲವು ಶಾಲೆಗಳಲ್ಲಿ ಇದೆ ನನಗೆ ಗೊತ್ತಿದೆ, ಜೈಲಿನ ಒಳಗೆ ಹಾಕಿದ ಹಾಗೆ. ಇಲ್ಲಿ ಯಾವುದೂ ಇಲ್ಲ ನಿಮಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಇದೆ.
ಆದರೆ ನಿಮ್ಮನ್ನು ಅಷ್ಟೇ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಿಮ್ಮನ್ನು ನೋಡಿಕೊಳ್ತಾರೆ, ನಿಮ್ಮ ಬೇಕುಗಳನ್ನು ನಿಮಗೆ ಕೊಡ್ತಾರೆ, ಒಳ್ಳೆಯ ಶಿಕ್ಷಣವನ್ನು ಬೋಧಿಸ್ತಾರೆ, ಒಳ್ಳೆಯ ಶಿಕ್ಷಕರಿದ್ದಾರೆ. ಆದ್ದರಿಂದ ನೀವು ಪುಣ್ಯವಂತರು ಅಂತ ಹೇಳಿಕೊಂಡು ನಾನು ಯುವರಾಜರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ದೇವರು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಹೆಸರು ಗಳಿಸುವಂತೆ ಆಗಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಂಸ್ಥೆಯ ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನು ಕೂಡ ಕೂಲಂಕುಷವಾಗಿ ಗಮನಿಸಿರುವಂತಹ ಮಾನ್ಯ ಶಾಸಕರು ಬಹಳ ಸುಂದರವಾದ ಮಾತುಗಳನ್ನು ಆಡಿದ್ದಾರೆ, ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಮುಂದೆ ಸನ್ಮಾನಿತರ ಅನಿಸಿಕೆ, ಇಲ್ಲಿ ಅನಿಸಿಕೆ ಅಂತ ಇದೆ, ನಾನು ಸ್ವಲ್ಪ ಬದಲಾವಣೆ ಮಾಡಿ ಸನ್ಮಾನಕ್ಕೆ ಉತ್ತರ ಅಂತ ಪರಿವರ್ತನೆ ಮಾಡ್ತೇನೆ. ಯುವರಾಜ್ ಜೈನ್ ಅವರೇ, ಇಷ್ಟು ಹೊತ್ತು ನಾವು ನಿಮ್ಮನ್ನು ಪ್ರಶ್ನೆ ಮಾಡಿದ್ದೇವೆ, ಈಗ ಉತ್ತರಿಸುವ ಸರದಿ ನಿಮ್ಮದು, ವೇದಿಕೆ ನಿಮಗೋಸ್ಕರ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿನ ವಿದ್ಯತೆ. ವಿದ್ಯೆ ಕೊಟ್ಟಿರ್ತಕ್ಕಂಥ ಎಲ್ಲ ಗುರುವೃಂದಕ್ಕೆ ತಲೆಬಾಗ್ತಾ, ಸನ್ಮಾನ ಅಂತ ಹೇಳೋದು 10-11 ವರ್ಷಗಳಿಂದಲೂ ನಾನು ಸ್ವೀಕರಿಸಲಿಲ್ಲ. ಅಂದರೆ ಬೇಡ 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 ಅಂತ ಪ್ರತಿ ಹಂತದಲ್ಲೂ ಕೂಡ ಅಭಿನಂದನೆ ಅಂತ, ಸನ್ಮಾನ ಅಲ್ಲಂತೆ ಅಭಿನಂದನೆ. ಸನ್ಮಾನವನ್ನು ತಗೊಳ್ಳುವಾಗಲೂ ಭಾರಿ ಯೋಚನೆ ಮಾಡಬೇಕಾಗ್ತದೆ. ತಲೆಯಲ್ಲಿ ಅಹಂ ಬಂದು ಹೋದರೆ ನಾವು ಏನು ಯೋಚನೆ ಮಾಡ್ತೇವೆ ಮತ್ತು ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾವತ್ತೂ ಕೂಡ ತಲೆಗೆ ಈಗೋ ಅಂತ ಹೇಳುವಂಥದ್ದು ಬರಬಾರ್ದು. ಅದು ಬರದ ರೀತಿಯಲ್ಲಿ ಪ್ರತಿಯೊಂದನ್ನು ಸ್ವೀಕರಿಸಬೇಕು ಅಂತ 11 ವರ್ಷಗಳಲ್ಲಿ JC ಸಂಸ್ಥೆ, ರೋಟರಿ ಸಂಸ್ಥೆ, ಜೈನ್ ಮಿಲನ್, ಇವತ್ತು ಯಾಕೆ ಅವರು 3 ಜನ ಇದಕ್ಕೆ ಕೈ ಜೋಡಿಸಿದರು ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ನಾನು ವ್ಯವಹಾರಕ್ಕೆ ಇಳಿದಾಗ JC ಸಂಸ್ಥೆ ನನ್ನನ್ನು ಬೆಳೆಸಿರ್ತಕ್ಕಂಥದ್ದು. ನಾನು ಮುಂದುವರಿಕೊಂಡು ಹೋಗುವಾಗ ಜೈನ್ ಮಿಲನ್ ನನ್ನನ್ನು ಪ್ರತಿ ಹಂತದಲ್ಲಿ ಯಾವುದೋ ಕಾರ್ಯಕ್ರಮಗಳ ಮುಖಾಂತರ ಮೇಲೆತ್ತಿರ್ತಕ್ಕಂಥದ್ದು. ಈಗ ಇತ್ತೀಚೆಗೆ 10 ವರ್ಷಗಳಿಂದ ರೋಟರಿ ಸಂಸ್ಥೆ, ಇಲ್ಲಿ ನಾರಾಯಣ PM ಇದ್ದಾರೆ, ಹರೀಶ್ ನಾಯ್ಕರ್ ಇದ್ದಾರೆ, ಅವರೆಲ್ಲ ಸೇರಿಕೊಂಡು, ಸಾಮ್ರಾಜ್ಯರಿದ್ದಾರೆ, ಅವರೆಲ್ಲ ಸೇರಿಕೊಂಡು ನನ್ನನ್ನು ಟೆಂಪಲ್ ಟೌನ್ ಮುಖಾಂತರ ಮೊದಲ ಅಧ್ಯಕ್ಷನಾಗಿ 10 ವರ್ಷಗಳ ಹಿಂದೆ ನನ್ನನ್ನು ಬೆಳೆಸಿರ್ತಕ್ಕಂಥದ್ದು ರೋಟರಿ ಸಂಸ್ಥೆ. ಅವರೆಲ್ಲರೂ ಸೇರಿಕೊಂಡು, ನನ್ನ ಗುರುಗಳು ಇಷ್ಟು ವರ್ಷ ಈ ಸಂಸ್ಥೆಯಲ್ಲಿ ನನ್ನಕ್ಕಿಂತ ಚಿಕ್ಕ ಏಜಿನವರು ಹೆಚ್ಚಿನವರು ಇದ್ದರು, ನನ್ನ ಏಜಿನವರು ಇದ್ದರು. ಈ ವರ್ಷ ನನ್ನ ಗುರುಗಳು ಈ ಸಂಸ್ಥೆಗೆ ಬಂದರು. ಅವರು ಬಂದು ಅವರೆಲ್ಲ ಬಾಕಿಯವರನ್ನು ನನ್ನ ಇಲ್ಲಿರ್ತಕ್ಕಂಥ ನನ್ನೊಟ್ಟಿಗಿರ್ತಕ್ಕಂಥ ಸಹೋದ್ಯೋಗಿಗಳನ್ನೆಲ್ಲ ಎಬ್ಬಿಸಿ ಸನ್ಮಾನ ಆಗಲೇಬೇಕು, ನಾವೆಲ್ಲ ಸೇರಿ ಮಾಡಲೇಬೇಕು ಅಂತ ಹೇಳುವಾಗ ನಾನು ತಲೆಬಾಗಬೇಕಾಯಿತು. ಅದಕ್ಕೋಸ್ಕರ ಈ ಸನ್ಮಾನವನ್ನು ಅಥವಾ ಅಭಿನಂದನೆಯನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಈ ಅಭಿನಂದನೆ ನನ್ನನ್ನು ಬೆಳೆಸಿರ್ತಕ್ಕಂಥ ಹರ್ಷಣ್ಣನಿಂದ ಸಿಕ್ಕಿರ್ತಕ್ಕಂಥದ್ದು. ನನ್ನ ಪ್ರತಿ ಹಂತದಲ್ಲೂ ನನ್ನನ್ನು ಕೈ ಹಿಡಿದು ಈ ಕಾಲೇಜಿನ ಪರ್ಮಿಷನ್ ಆಗುವಾಗಲೂ ನಾವು ಏನು ರಿಲೇಟೆಡ್ ಆಗಿರ್ತಕ್ಕಂಥ ವ್ಯವಸ್ಥೆಗಳು ಬೇಕು, ವಿಧಾನಸೌಧದಲ್ಲಿ ಆಫೀಸಲ್ಲೇ, ಮಿನಿಸ್ಟರ್ ಆಫೀಸಲ್ಲೇ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲಿ ಸೈನ್ ಆಗಬೇಕು, ಪಕ್ಷಗಳ ಅಗತ್ಯ ಇಲ್ಲದಂಥ ರೀತಿಯಲ್ಲಿ ಅಭಯ್ ಚಂದ್ರ ಜೈನ್ ಅವರು ಆವತ್ತಿಂದ ಕೈ ಜೋಡಿಸಿರ್ತಕ್ಕಂಥವ್ರು ನನ್ನೊಟ್ಟಿಗೆ. ತದನಂತರ ಈ ಸಂಸ್ಥೆ ಬೆಳೆಯುತ್ತಿರ್ತಕ್ಕಂಥ ಹಂತ ಪ್ರತಿಯೊಂದು ಯೋಚನೆಯಲ್ಲೂ ಕೂಡ ಉಮನಾಥ ಕೋಟ್ಯಾನ್ರವರು ನಮ್ಮನ್ನು ಕೈ ಹಿಡಿದು ಮೇಲೆತ್ತಿರ್ತಕ್ಕಂಥವರು. ಅವರ ಎಲ್ಲರೂ ಸೇರಿಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರು ಅದನ್ನು ಮುನ್ನಡೆಸ್ತಾ ಇವರೆಲ್ಲರನ್ನೂ ಸೇರಿಸಿಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಈ ಅಭಿನಂದನೆಯನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಎಲ್ಲರಿಗೂ ಕೂಡ ನನಗೆ ನನ್ನ ಮಕ್ಕಳ ಈ ಪ್ರಪಂಚ ಅಂತ ಹೇಳಿದ್ರೆ ನನ್ನ ಮಕ್ಕಳು ಮಾತ್ರ. ನನಗೆ ಯೋಚನೆ ಇರ್ತಕ್ಕಂಥದ್ದು ಎಜುಕೇಷನ್ ಫೀಲ್ಡಿಗೆ, ಟೀಚರ್ ಪೋಸ್ಟಿಗೆ ನಾನು ಯಾವತ್ತೂ ಬಂದಿದ್ದೇನಾ, ವಿಜ್ಞಾನಿಯಾಗಿ ಹೋಗಬೇಕಾದವನು ಟೀಚಿಂಗ್ ಫೀಲ್ಡಿಗೆ ಬಂದು ಇದರ ಮುಖಾಂತರ ಎಷ್ಟೋ ವಿಜ್ಞಾನಿಗಳು ಇದರಿಂದ ಪರಿವರ್ತನೆ ಹಾಕ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭ. ಅವರ ಎದುರುಗಡೆ, ನನ್ನ ವಿದ್ಯಾರ್ಥಿಗಳ ಎದುರುಗಡೆ 6th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ PUC ಅವರಿಗೆ ಮಾತ್ರ ಇವತ್ತು ಅವಕಾಶ ಸಿಗಲಿಲ್ಲ. ಬಾಕಿ ಎಲ್ಲ ಮಕ್ಕಳು ಇಲ್ಲಿ ಸೇರಿಕೊಂಡು ನೀವೆಲ್ಲ ಸೇರಿಕೊಂಡು ಇದು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ನನ್ನ ಗುರುಗಳಾಗಿರ್ತಕ್ಕಂಥ ರಾಜೇಂದ್ರ ಭಟ್ ಅವರು ಯಾವತ್ತೂ ಕೂಡ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳುವಂಥದ್ದನ್ನು 1997ರಲ್ಲಿ
ನನಗೆ ಮಂಗಳೂರಿನ ಒಂದು ಟ್ರೈನಿಂಗಲ್ಲಿ ಹೇಳಿಕೊಟ್ಟಿರ್ತಕ್ಕಂಥವರು. ಒಂದು ರಾಜ ಇದ್ದನಂತೆ. ಆ ರಾಜನ ಒಂದು ದಿವಸ ಮೇಲ್ಗಡೆಯಿಂದ ಅಲ್ಲಿ ಎಂಥ ಸಂದರ್ಭಗಳು ಬರಲಿ, ಅಲ್ಲಿ ರಾಜ ಇದ್ದಾಗ ಮಂತ್ರಿ ಹೇಳೋದಂತೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ. ಈ ಸಂದರ್ಭಗಳಲ್ಲಿ ಯಾಕಂದ್ರೆ ನಾನು ಪುನಃ ಅದನ್ನು ನೆನಪಿಸಿಕೊಳ್ಳೇಬೇಕು. ನನ್ನ ಜೀವನದಲ್ಲಿ ಆವಾಗ ಅದನ್ನು ನೆನಪಿಸಿಕೊಂಡು ನಾನು ಮುಂದುವರಿಸಿಕೊಂಡು ಹೋಗುವಂಥದ್ದು. ಇದು ನನಗೆ 97ರಲ್ಲಿ ರಾಜೇಂದ್ರ ಭಟ್ ಹೇಳಿಕೊಟ್ಟಿರ್ತಕ್ಕಂಥ ಟ್ರೈನಿಂಗಲ್ಲಿ ಕೊಟ್ಟಿರ್ತಕ್ಕಂಥ ಕಥೆ ಅದು. ಅವನು ರಾಜ ಏನೇ ಹೇಳಲಿ ಮಂತ್ರಿ ಹೇಳೋದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಒಂದು ಸರ್ತಿ ಮೇಲ್ಗಡೆಯಿಂದ ಖಡ್ಗ ಕೆಳಗಡೆ ಬಿತ್ತು, ರಾಜನ ಕೈ ಬೆರಳು ಕಟ್ಟಾಯಿತು. ಆವಾಗಲೂ ಮಂತ್ರಿ ಹೇಳಿದಂತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ರಾಜನಿಗೆ ಸಿಟ್ಟು ಬಂತು, ಕೊಂಡೋದ ಆ ಮಂತ್ರಿಯನ್ನು ಜೈಲಿಗೆ ಹಾಕಿದ. ನನಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಇದೆಯಲ್ಲ, ನನ್ನ ಕೈ ಬೆರಳು ಕಟ್ಟಾಗಿದೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಆವಾಗಲೂ ಮಂತ್ರಿ ಹೇಳಿದ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಸ್ವಲ್ಪ ಸಂದರ್ಭಗಳ ನಂತರ ರಾಜ ಬೇಟೆಯಾಡ್ತಾ ಕಾಡಿಗೆ ಹೋದ. ಆ ಕಾಡಲ್ಲಿ ಕಾಡು ಜನರು ರಾಜನನ್ನು ಹಿಡಿದುಬಿಟ್ಟು ಅಲ್ಲೊಂದು ದೇವಿಗೆ ಆವತ್ತು ಭಾರಿ ಖುಷಿ ಪಟ್ಟುಕೊಂಡು ಬಲಿ ಕೊಡಬೇಕು ಅಂತ ಅಲ್ಲಿ ಮೆರವಣಿಗೆ ಆಗ್ತಾ ಇತ್ತು. ಅಲ್ಲಿ ಊರಿನ ಜಾತ್ರೆ ಆಗ್ತಾ ಇತ್ತು. ಆ ವನ ದೇವತೆಗೆ ಬಲಿ ಕೊಡಬೇಕು ಅಂತ ಜನಗಳನ್ನು ಹುಡುಕ್ತಾ ಇದ್ರು. ರಾಜ ಸಿಕ್ಕಿದ, ಖುಷಿ ಪಟ್ಟರು. ಒಳ್ಳೆ ರಾಜ ಸಿಕ್ಕಿದ್ದಾನೆ, ಈ ವರ್ಷ ಈ ದೇವಿಗೆ ನಮಗೂ ಈ ರಾಜನನ್ನು ಬಲಿ ಕೊಟ್ಟರೆ ನಮಗೆ ತುಂಬ ಸಮೃದ್ಧಿ ಸಿಗ್ಬೋದು ಅಂತ ಯೋಚನೆ ಮಾಡಿಕೊಂಡು ರಾಜನನ್ನು ಹಿಡ್ಕೊಂಡು ಮೆರವಣಿಗೆ ಮಾಡ್ತಾ ದೇವಿಗೆ ಬಲಿ ಕೊಡಲಿಕ್ಕೆ ಹೋಗ್ತಾ ಇದ್ರು. ಹೀಗೆ ಬಲಿ ಕೊಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಯಾರೋ ಒಬ್ಬ ರಾಜನ ಕೈ ಬೆರಳು ನೋಡಿದ. ಕೈಯಲ್ಲಿ ಬೆರಳು ಇಲ್ಲ, ಇವನು ಅಂಗವಿಕಲನನ್ನು ದೇವತೆಗೆ ಬಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸೇರಿಕೊಂಡ್ರೆ ಇಲ್ಲ, ಈ ರಾಜ ಇದಕ್ಕೆ ನಾಲಾಯಕ ಅಂತ ಅವನನ್ನು ಬಿಟ್ಟರು. ರಾಜನಿಗೆ ಭಾರಿ ಖುಷಿ ಆಯಿತು. ಅವನು ಫಸ್ಟ್ ಯೋಚನೆ ಮಾಡಿದ, ಅವತ್ತು ಮಂತ್ರಿ ಹೇಳಿದ ಆಗುವುದೆಲ್ಲ ಒಳ್ಳೆಯದಕ್ಕೋಸ್ಕರ ನನ್ನ ಕೈ ಬೆರಳು ಹೋದದ್ದೇ ಒಳ್ಳೆಯದಾಯಿತು, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಎಣಿಸ್ಕೊಂಡು ಭಾರಿ ಖುಷಿಯಲ್ಲಿ ಅಲ್ಲಿಂದ ನೇರ ಜೈಲಿನ ಹತ್ರ ಬಂದು ಅವತ್ತು ಹೇಳಿದೆಯಲ್ಲ ಮಂತ್ರಿ, ನೀನು ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳುವಂಥದ್ದು, ಆ ಕಾರಣಕ್ಕೋಸ್ಕರ ನೋಡಿ ನನ್ನ ಕೈ ಬೆರಳು ಹೋದದ್ದು ಇವತ್ತು ನನಗೆ ತೃಪ್ತಿ ಆಯಿತು, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿದೆಯಲ್ಲ, ನಾನು ನಿನ್ನ ಹತ್ರ ಬಂದಿದ್ದೇನೆ, ನೀನು ಜೈಲಿಂದ ವಾಪಸ್ ಹೊರಗಡೆ ಬಾ ಅಂತ. ಆವಾಗ ಮಂತ್ರಿ ಹೇಳಿದ, ನನ್ನನ್ನು ಜೈಲಿಗೆ ಹಾಕಿದ್ದು ಒಳ್ಳೆಯದಕ್ಕೆ, ಆಗುವುದೆಲ್ಲ ಒಳ್ಳೆಯದಕ್ಕೆ, ಇಲ್ಲದಿದ್ದರೆ ಕಾಡಿಗೆ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಿ, ನಿನ್ನನ್ನು ಬಿಡ್ತಿದ್ರು, ನನ್ನನ್ನು ಬಲಿ ಕೊಡ್ತಾ ಇದ್ರು, ಆಗೋದೆಲ್ಲ ಒಳ್ಳೆಯದಕ್ಕೋಸ್ಕರ ಅಂತ. ಆವತ್ತಿನ ರಾಜೇಂದ್ರ ಭಟ್ರ ಈ ಕತೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅಳವಡಿಸಿಕೊಂಡು ಹೋಗ್ತಾ ಇರ್ತಕ್ಕಂಥವನು. 3 ದಿವಸ ಹಿಡ್ಕೊಂಡು ನನ್ನನ್ನು ಅರ್ಧಿದ್ದಾರೆ. ಅಲ್ಲಿ TV ಹಿಡ್ಕೊಂಡು ಅಲ್ಲಿ ಸ್ಪೀಚ್ ಕ್ರಾಫ್ಟ್ ಅಂತ ಹೇಳುವಂಥ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ, ಅದು ಕೂಡ ಅಚಾನಕ್ಕಾಗಿ ಅವರಿಗೆ ಸಿಕ್ಕಿದಂಥ ಅವಕಾಶ, ಅದು ಕೂಡ ಅವರು ಉಪಯೋಗಿಸ್ಕೊಂಡದ್ದು. ಆವತ್ತು ಡೆಲ್ಲಿಯಿಂದ ಒಬ್ಬರು ಯಾರೋ ಅಥವಾ ಬೇರೆ ರಾಜ್ಯದಿಂದ ಒಬ್ಬರು ಟ್ರೈನರ್ ಬರಬೇಕಿತ್ತು. ಸಡನ್ನಾಗಿ ಅವರು ಬರಲಿಕ್ಕೆ ಆಗಲಿಲ್ಲ. ರಾಜೇಂದ್ರ ಭಟ್ರು ಆ ಟ್ರೈನಿಂಗನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ತಗೊಂಡದ್ದು. ಅವರ ಮೊದಲ ಸ್ಪೀಚ್ ಕ್ರಾಫ್ಟ್ ಅದು ಆಗಿತ್ತು. ಬಟ್ ನನ್ನನ್ನು ಆವತ್ತು ಬೆಳೆಸಿದವರು ಆವತ್ತಿಂದ ಇವತ್ತಿನವರೆಗೂ ಕೂಡ ಅವರ ಒಂದೊಂದು ಸ್ಟೋರಿಗಳನ್ನು ಕೂಡ ನಾನು ಓದಿಕೊಂಡು ಜೀವನದಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಆದ್ದರಿಂದ ಪ್ರೀತಿಯ ಮಕ್ಕಳೇ, ಆಗುವುದೆಲ್ಲ ಒಳ್ಳೆಯದಕ್ಕಂತ ನೆನೆಸ್ಕೊಳ್ಳಿ. ಈಗ ಹರ್ಷಣ್ಣ ಹೇಳಿದರು, ಜೀವನದಲ್ಲಿ ನೀವು ಕಷ್ಟಗಳು ಬರ್ತದೆ, ಖುಷಿಗಳು ಬರ್ತದೆ. ಅವರು ಯಾವತ್ತೂ ಕೂಡ ಯುವಕರನ್ನು ಹುರಿದುಂಬಿಸುವರು. ಅವರು ಯಾವತ್ತೂ ಕೂಡ ಕರ್ಮ ಅಂತ ಹೇಳೋದು, ಕರ್ಮಯೋಗಿ ಅಂತ ನಾವೇನು ಹೇಳ್ತೇವಲ್ಲ, ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು. ಅದರಿಂದ ನಾನು ತುಂಬ ಅವರನ್ನು ಪ್ರೀತಿಸುವಂಥದ್ದು. ಸಾಧಾರಣ ಒಂದು ದಿವಸ ನಾನು ರಶ್ಮಿತಾ ಅವರು ಸಾಧಾರಣ ಒಂದು 8 ಗಂಟೆಗೆ ಹೋಗಿ ಕೂತ್ಕೊಂಡಿದ್ದೇವೆ. ರಾತ್ರಿ 11:30 ಆದರೂ ನಮ್ಮೊಟ್ಟಿಗೆ ಮಾತುಕತೆಯಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾ, ಧೈರ್ಯ ಕೊಡ್ತಾ, ಇದು ಕೆಲವು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಮಾತು. ಅಂದರೆ ಒಬ್ಬ ಯುವಕರನ್ನು ಅಥವಾ ಯಾರೋ ಒಬ್ಬ ಬೆಳೀತಾನೆ, ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡ್ತಾನೆ, ಅವನ ಮನಸ್ಥಿತಿ ಒಳ್ಳೇದುಂಟು ಅಂತ ಹೇಳಿದ್ರೆ ಅವರು ಯಾರನ್ನೂ ಕೂಡ ಪ್ರೋತ್ಸಾಹಿಸೋರು. ಅವರ ಹತ್ತಿರ ಹೋಗಲಿಕ್ಕೆ ಕೆಲವರೆಲ್ಲ ಹೆದರುವಂಥದ್ದು, ಯಾಕಂದರೆ ಅವರು ಭಾರಿ ಜೋರು ಅಂತ ಹೇಳುವಂಥದ್ದು. ಬಟ್ ಹೊರಗಡೆ ಆ ಥರ ಇದ್ರ ಒಳಗಡೆ ಇರ್ತಕ್ಕಂಥ ಮನಸ್ಥಿತಿ ಅವ್ರದ್ದು ಅಷ್ಟು ಮೃದುವಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರನ್ನು ಕೂಡ ಬೆಳೆಸುವಂಥ ಮನಸ್ಥಿತಿ ಇರ್ತಕ್ಕಂಥದ್ದು. ಪ್ರೀತಿಯ ಬಂಧುಗಳೇ, ಚಿಕ್ಕದಿರುವಾಗ ನಾರಾವಿಯಲ್ಲಿ ನನ್ನ ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ಹಳ್ಳಿ ಕುಟುಂಬದಲ್ಲಿ ಜನಿಸುವಂಥದ್ದು. ನಾನು ಯಾವತ್ತೂ ಹೇಳ್ತೇನೆ, ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು ಅಂತ. ನಮ್ಮ ಜೀವನದಲ್ಲಿ ಅವಕಾಶ, ಯಾಕಂತ ಹೇಳಿದ್ರೆ ಶ್ರೀಮಂತಿಕೆಯಲ್ಲಿ ಹುಟ್ಟಿ ಬರ್ತಿದ್ರೆ ಯಾವುದೂ ಗೊತ್ತಾಗ್ತಿರಲಿಲ್ಲ. ಯಾವತ್ತು ಬಡವನಾಗಿ ಹುಡ್ತಾನ ಅವನಿಗೆಲ್ಲ ಕಷ್ಟಗಳು ಗೊತ್ತಿರ್ತದೆ. ಎಲ್ಲಿ ಹೋದರೂ ಬದುಕಿದ್ರು, ಇಲ್ಲಿ ನಿದ್ದೆ ಮಾಡಬೇಕು, ನಿದ್ದೆ ಬರ್ತದೆ ಅವನಿಗೆ ಚಂದ ರೀತಿಯಲ್ಲಿ. ಅದರಿಂದಾಗಿ ಆ ಒಂದು ಬಡಪಸ್ತು ಇದ್ದರೂ ಕೂಡ ಯಾವುದೂ ಯೋಚನೆ ಮಾಡ್ಕೊಳ್ಳದೆ ಮಕ್ಕಳನ್ನು, ನನಗೆ 5 ಮಂದಿ ಅಕ್ಕಂದಿರು ಇರ್ತಕ್ಕಂಥದ್ದು, ಕೊನೆಯ ಮಗ ನಾನು. ನನ್ನನ್ನು ತುಂಬ ಮುದ್ದಲ್ಲಿ ಎಲ್ಲರೂ ಬೆಳೆಸಿದರು. ನನಗೆ ಯಾವುದೇ ರಿಲೇಟೆಡ್ ಆಗಿ ಯೋಚನೆಗಳಿಲ್ಲದೆ ಆವತ್ತು ನನ್ನನ್ನು ಬೆಳೆಸಿದ್ದರಿಂದ ಸಿದ್ಧವನ ಗುರುಕುಲಕ್ಕೆ ನಾನು ಯಾವತ್ತೂ ನನ್ನನ್ನು ಸೇರಿಸಿದ್ರ ಲೈಫಲ್ಲಿ ಪರಿವರ್ತನೆ ಸ್ಟಾರ್ಟ್ ಆಯಿತು. ನಾನು ಯಾವತ್ತೂ ಹೇಳಿಕ್ಕುಂಟು, ನನಗೂ ಕೂಡ ನಿಮ್ಮ ಹಾಗೆ ನಾನು ರಾತ್ರಿ ನಮ್ಮಲ್ಲಿ 6:30 ಸಾಯಂಕಾಲ ಊಟ ಆಗ್ತಿತ್ತು, 7 ಗಂಟೆಗೆ ಮಲಗ್ತಿದ್ದೆ, ಬೆಳಗ್ಗೆ 7 ಗಂಟೆಗೆ ಹೇಳ್ತಿದ್ದೆ. ನನ್ನಷ್ಟು ನಿದ್ದೆ ಮಾಡಿದವರು ಯಾರೂ ಇಲ್ಲ. 12 ಗಂಟೆ ನಿದ್ದೆ ಹೊಡಿತಾ ಇದ್ದೆ. 10th ವರೆಗಿನ ನನ್ನ ಜೀವನ ಹಾಗಿತ್ತು. ಯಾವತ್ತೂ ಸಿದ್ಧವನ ಗುರುಕುಲ ಅಂತ ನನಗೆ ಸಿಕ್ಕಿತ್ತ.
ಬೆಳಿಗ್ಗೆ 5 ಗಂಟೆಗೆ ಏಳಬೇಕು, ರಾತ್ರಿ 10ವರೆವರೆಗೆ ಇರಲೇಬೇಕು. ಅದು ನನ್ನಲ್ಲಿ ಸಂಸ್ಕಾರವನ್ನು ಹುಟ್ಟಿಸಿತು. ಆಮೇಲೆ ನಾನು ನಿನ್ನೆ ದಿವಸ ವೀರೇಂದ್ರ ಹೆಗ್ಡೆ ಅವರೊಟ್ಟಿಗೆ ನನ್ನನ್ನು ಪೂಜ್ಯ ರೀತಿಯಲ್ಲಿ ಬೆಳೆಸಿರ್ತಕ್ಕಂಥವರು ಸಿದ್ಧವನ ಗುರುಕುಲ ಕಾರ್ಯಕ್ರಮಕ್ಕೆ ನನ್ನನ್ನೇ ಅಲ್ಲಿ ಕರೆಸಿದ್ರು. ಕಾರಣ ಒಂದೇ, ಎಲ್ಲ ಮಕ್ಕಳ ಎದುರುಗಡೆ ಹೇಳಿದರು, ಇವನು ಇಲ್ಲೇ ಬೆಳೆದವನು, ಈಗ ಬೆಳೆದು ಯಾವ ರೀತಿ ಎಕ್ಸಲೆಂಟನ್ನು ಬೆಳೆಸಿದ್ದಾನೆ. ನಾನೂ ಕೂಡ ಸಿದ್ಧವನದಲ್ಲೇ ನನ್ನನ್ನು ಬೆಳೆಸಿದ್ದಾರೆ. ವೀರೇಂದ್ರ ಹೆಗ್ಡೆ ಅವರನ್ನು ಕೂಡ, ಅವರು ಕೂಡ ಸಿದ್ಧವನದಲ್ಲೇ 1 ವರ್ಷ ಇದ್ದು ಬದುಕಿನ ಪಾಠವನ್ನು ಕಲಿತುಕೊಂಡವರು ಅಂತ ನಿನ್ನೆ ಪೂಜ್ಯ ಭಾವದಿಂದ ನಾನೊಬ್ಬ ವಿದ್ಯಾರ್ಥಿಯಾಗಿದ್ದವನನ್ನು ಬೆಳೆಸಿರ್ತಕ್ಕಂಥವ್ರನ್ನು ಅವರ ಒಟ್ಟಿಗೆ ನನ್ನನ್ನು ಅಭ್ಯಾಗತನಾಗಿ ಕೂತ್ಕೊಳಿಸಿ ನಿನ್ನೆ ಹೊಗಳಿದ್ರು. ಅದಕ್ಕಿಂತ ದೊಡ್ಡ ಬಹುಮಾನ ನನಗೆ ಇನ್ನೊಂದು ಜೀವನದಲ್ಲಿ ಇಲ್ಲ. ಅವರ ಆಶೀರ್ವಾದ ನಾನು ಯಾವತ್ತೂ ಯೋಚನೆ ಮಾಡ್ತೇನೆ. ಕಳೆದ ವರ್ಷ ಇಲ್ಲಿ ಮಿಲನಶ್ರೀ ಅವಾರ್ಡ್ ಬರುವಾಗಲೂ ಕೂಡ ಅಷ್ಟೇ, ಅದು ವೀರೇಂದ್ರ ಹೆಗ್ಡೆ ಅವರ ಕೈಯಲ್ಲಿ ಸಿಗ್ತದಂತ ಹೇಳುವಾಗ ಅದೇ ದಿವಸ ನನಗೆ ಡೆಲ್ಲಿಯಲ್ಲಿ ಅಬ್ದುಲ್ ಕಲಾಂ ಎಕ್ಸಲೆನ್ಸ್ ಅವಾರ್ಡ್ ಅಂತಿತ್ತು. ನಾನು ಡೆಲ್ಲಿ ಅವಾರ್ಡನ್ನು ಬಿಟ್ಟೆ, ನನ್ನ ಪೂಜ್ಯರಿಂದ ಸಿಗುವಂಥ ಅವಾರ್ಡ್ ಸಿಗಬೇಕು ಅಂತ ಪ್ರೀತಿಯಿಂದ ಅದನ್ನು ನಾನು ಸ್ವೀಕರಿಸಿದೆ. ಯಾವತ್ತೂ ಕೂಡ ನಮ್ಮ ಜೀವನ ಅಂತ ಹೇಳುವಂಥದ್ದು ಯಾವ ರೀತಿ ಹೋಗ್ತದೆ ಅಂತ ಗೊತ್ತಿಲ್ಲ. ನಾನು ಹೇಳಿದೆ, ಜೀವನದಲ್ಲಿ ಪರಿವರ್ತನೆ ಅಂತ ಹೇಳಿದ್ರೆ ಸಿದ್ಧವನ ಏನು ಕೊಡ್ತದೆ ಅಂತ ಯೋಚನೆ ಮಾಡಿ. ನೀವು ಯಾರೂ ಕೂಡ 7 ಗಂಟೆಯಿಂದ 7 ಗಂಟೆವರೆಗೆ ನಿದ್ದೆ ಮಾಡಿದವರು ಇರಲಿಕ್ಕಿಲ್ಲ. 12 ಗಂಟೆ ಎಲ್ಲ ದಿವಸಗಳು ಕೂಡ ನಿದ್ದೆ ಮಾಡಿದವರಿಲ್ಲ. ಬಟ್ ನನ್ನ ಜೀವನದಲ್ಲಿ ಪರಿವರ್ತನೆ ಅಂತ ಹೇಳಿದ್ರೆ ಕಷ್ಟಗಳು ಇಲ್ಲ, ಚೇಂಜಸ್. ಯು ಕೆನಾಟ್ ಚೇಂಜ್ ಯುವರ್ ಹ್ಯಾಬಿಟ್ಸ್, ಯು ಕೆನಾಟ್ ಚೇಂಜ್ ಯುವರ್ ಫ್ಯೂಚರ್, ಯು ಕ್ಯಾನ್ ಚೇಂಜ್ ಯುವರ್ ಹ್ಯಾಬಿಟ್ಸ್. ಆಟೋಮೆಟಿಕಲಿ ಯುವರ್ ಹ್ಯಾಬಿಟ್ಸ್ ವಿಲ್ ಚೇಂಜ್ ಯುವರ್ ಫ್ಯೂಚರ್ ಅಂತ ಕಲಾಂ ಸರ್ ಹೇಳಿಕೊಟ್ಟಿರ್ತಕ್ಕಂಥದ್ದು. ನಮ್ಮ ಹ್ಯಾಬಿಟ್ಸನ್ನು ನಾವು ಚೇಂಜ್ ಮಾಡಿಕೊಳ್ಳೇಬೇಕು ಅಂತ ಹೇಳುವಂಥದ್ದು. ಆ ಹ್ಯಾಬಿಟ್ಸ್ ಚೇಂಜ್ ಮಾಡುವಂಥ ಜೀವನ ಪಥ ಸಿದ್ಧವನ ಗುರುಕುಲದಲ್ಲಿ ಸಿಕ್ಕಿತ್ತು. ಅಲ್ಲಿಂದ ನನ್ನ ಜೀವನದಲ್ಲಿ ನಾನು ಫಸ್ಟಿಗೆ ಏಳಲಿಕ್ಕೆ ಕಷ್ಟ ಇತ್ತು, ಏನೋ ಇತ್ತು. ಆದರೆ ಡಿಗ್ರಿಯ 2 ವರ್ಷ ಎಲ್ಲ ಸಿದ್ಧವನದ ಮಕ್ಕಳನ್ನು ಏಳಿಸುವಂಥ ಜವಾಬ್ದಾರಿಯೂ ನನಗೆ ಇತ್ತು. ನಾನು ಬೆಳಿಗ್ಗೆ 5 ಗಂಟೆಗೆ ಹೋಗಿ ಎಲ್ಲರನ್ನೂ ಬೆಲ್ ಹಾಕಿ ನಾನು ಏಳಿಸಬೇಕಿತ್ತು. ರಾತ್ರಿ ಮಲಗಲಿಕ್ಕೂ ಕೂಡ ನಾನು ಬೆಲ್ಲು ಕೊಟ್ಟರೆ ಮಾತ್ರ ಬಾಕಿಯವರು ಮಲಗಬೇಕಿತ್ತು. ಆ ಥರದ ಸಿಸ್ಟಮಲ್ಲಿ ನನ್ನನ್ನು ಅಲ್ಲಿ ಬೆಳವಣಿಗೆ ಪರಿವರ್ತನೆ ಆಗ್ತಾ 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 SDM ಕಾಲೇಜಿನ ಎಲ್ಲ ರೀತಿಯಲ್ಲೂ ಕೂಡ ಪ್ರೀತಿಯಿಂದ ನನ್ನನ್ನು ಎಲ್ಲರೂ ಬೆಳೆಸಿದ್ದಾರೆ. ಅದರಿಂದಾಗಿ ಜೀವನದ ನಂತರ ನನಗೇನಾಗಬೇಕು ಅಂತ ಹೇಳೋ ಯೋಚನೆ ಇಲ್ಲದಿದ್ದರೆ MSc ನಂತರ ನಾನು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿಗೆ ಸೈಂಟಿಸ್ಟ್ ಆಗಿ ಸೇರಬೇಕಿತ್ತು. ಬಟ್ ಅಲ್ಲಿ ಕೂಡ ಒಂದು ಟ್ವಿಸ್ಟ್ ಅಂತ ಹೇಳುವಂಥದ್ದು, ಡಾಕ್ಟರ್ ವಿ ಯಶೋರ್ಮರವರು ಇಲ್ಲ ನೀನು ಇಲ್ಲೇ ಬರಬೇಕು ಅಂತ ನನ್ನನ್ನು ಬರಿಸಿದರು. ಲೈಫಲ್ಲಿ ಟರ್ನಿಂಗ್ ಅಂತ ಮಕ್ಕಳು ಯಾವತ್ತೂ ಕೂಡ ಒಂದು ಸಿಕ್ಕಿತ್ತು ಅಂತ ಹೇಳುವಾಗ ನಾನು ಅದನ್ನು ಕಳ್ಕೊಂಡೆ ಅಂತ ಯೋಚನೆ ಮಾಡ್ಕೊಳ್ಬಾರ್ದು. ಇನ್ನೊಂದು ಏನೋ ದೊಡ್ಡ ಅವಕಾಶಕ್ಕೋಸ್ಕರ ಕಾಯ್ತಾ ಉಂಟು ಅಂತ ಅರ್ಥ. ನಾನು ಯಾವತ್ತೂ ಮಕ್ಕಳಿಗೆ ಹೇಳಿಕೊಂಡು ರಾತ್ರಿ ಆಯಿತು ಅಂತ ಅಳ್ತಾ ಕೂತ್ಕೊಂಡ್ರೆ ನಕ್ಷತ್ರಗಳನ್ನು ನೋಡೋ ಭಾಗ್ಯವನ್ನು ನಾವು ಕಳ್ಕೊಳ್ತೇವೆ ಅಂತ. ಅಳ್ತಾ ಇಲ್ಲ, ಅಲ್ಲಿ ಏನೋ ನಕ್ಷತ್ರಗಳನ್ನ ಎಂಜಾಯ್ ಮಾಡಬೇಕು ಅಂತ. ಪ್ರತಿ ಹಂತದಲ್ಲೂ ಕೂಡ ನಾವು ಏನು ಅವಕಾಶ ಸಿಗ್ತದ ಉಪಯೋಗಿಸಿಕೊಳ್ಬೇಕು ಅಂತ. ಅದರಿಂದಾಗಿ ನನ್ನ ಲೈಫಲ್ಲಿ ನಾನು ಸೈಂಟಿಸ್ಟ್ ಆಗಿ ಹೋಗೋ ಬದಲು ಟೀಚಿಂಗ್ ಪ್ರೊಫೆಷನ್ಗೆ ಬಂದೆ. ಅದರ ನಂತರ ಧರ್ಮಸ್ಥಳ, ನಾನು ಅಲ್ಲಿ ಯಾವತ್ತೂ ಅಲ್ಲಿ ಬಂದ ಎಲ್ಲ ರೀತಿಯಿಂದಲೂ ಕಾವಂದರಿಂದ, ಅಮ್ಮನಿಂದ, ಹರ್ಷಣ್ಣನಿಂದ, ಪ್ರತಿಯೊಂದು ಯಶೋರ್ಮರಿಯಿಂದ, ಎಲ್ಲರಿಂದಲೂ ಕೂಡ ನಾವು ಎಲ್ಲಿಡ್ತೇವೆ ಅಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತೇವಾ, ನಮ್ಮ ಮನಸ್ಥಿತಿಯಲ್ಲಿ ನಾವು ಯೋಚನೆ ಮಾಡಿಕೊಂಡು ಒಳ್ಳೆಯದಕ್ಕೋಸ್ಕರ ಹೋಗ್ತೇವಾ, ಎಲ್ಲರ ಸಪೋರ್ಟ್ಗಳು ಇದ್ದೇ ಇರ್ತದೆ. ಪ್ರೀತಿಯ ಮಕ್ಕಳೇ, ನಾವು ಮಾಡಬೇಕಾದ ಕೆಲಸ ಒಂದೇ, ನಮಗೇನು ಅವಕಾಶ ಸಿಕ್ಕಿತಾ ಉಪಯೋಗಿಸಿಕೊಳ್ಳಿ. ಓದಲಿಕ್ಕೆ ಅವಕಾಶ ಸಿಕ್ಕಿತಾ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥದ್ದು. ನಾನು ಇವತ್ತು ಕೂಡ ಕ್ಲಾಸಲ್ಲಿ ಹೋಗಿ ಒಂದು ಕ್ಲಾಸಲ್ಲಿ ಹೇಳ್ಕೊಂಡು ಬಂದೆ, ಬೆಳಗ್ಗಿನ ಒಂದು 10-15 ನಿಮಿಷ ಮಕ್ಕಳು ಏನೋ ಒಂದು ಎಂಜಾಯ್ಮೆಂಟಲ್ಲಿದ್ದರು. ಹೌದು, ಆ ಪ್ರಾಯ ಹಾಗೆ ಹರ್ಷಣೆ ಯಾವತ್ತೂ ಹೇಳಲಿಕ್ಕುಂಟು, ಆ ಪ್ರಾಯದಲ್ಲಿ ಅವರು ಗಮ್ಮತ್ತು ಮಾಡಲೇಬೇಕು ಅಂತ ಹೇಳುವಂಥದ್ದು. ಹೌದು, ಗಮ್ಮತ್ತೊಟ್ಟಿಗೆ ಇನ್ನೊಂದು ಜೀವನದ ಬಗ್ಗೆ ಏನೋ ಒಂದು ಬೇಕು ಅಂತಾದರೆ ಕಷ್ಟಪಡಲೇಬೇಕಾಗ್ತದೆ. ಬಟ್ ಅದರ ನಂತರ ನನ್ನ ಜೀವನದಲ್ಲಿ ಪರಿವರ್ತನೆ ಆಗ್ತಾ ಹೋಯಿತು. ಮದುವೆ ನಂತರ ರಶ್ಮಿತಾ ಅವರು ಹೇಳಿದ ಹಾಗೆ ನನ್ನ ಬೈಕಿನ ಜೀವನ ಅಂತ ಹೇಳುವಂಥದ್ದು ತುಂಬ ಖುಷಿ ಇತ್ತು. ಎಂಜಾಯ್ ಮಾಡ್ತಿದ್ದ ಬೈಕಲ್ಲಿ 5-7 ವರ್ಷ ಅದೇ ಹೀರೋ ಹೋಂಡಾ ಬೈಕಲ್ಲಿ ತುಂಬ ಖುಷಿಯಲ್ಲಿ 5 ಗಂಟೆ 6 ಗಂಟೆಗೆ ಎದ್ದರೆ ರಾತ್ರಿ 11 ಗಂಟೆವರೆಗೆ ದಿನಕ್ಕೆ 100 ಕಿಲೋಮೀಟರ್ ಅದೇ ಬೈಕ್ ನನ್ನನ್ನು ದಡ ಸೇರಿಸ್ತಾ ಇತ್ತು. ಪ್ರತಿ ದಿವಸ ನನ್ನ ಸ್ಪೀಡ್ ಅದು ಏನೂ ಗೊತ್ತಿಲ್ಲ, ಆ ಪ್ರಾಯದಲ್ಲಿ ನನಗೆ ಅದೇ ಮೆಥಡ್ ಕಂಟಿನ್ಯೂ ಆಗ್ತಾ ಹೋಗ್ತಾ ಇತ್ತು. ತುಂಬ ಖುಷಿಯಲ್ಲಿ ಪ್ರೀತಿಯಿಂದ ನಮ್ಮ ಶಾಸಕರು ಬೆಂಗಳೂರಿಗೆ ಹೊರಡ್ತಾ ಇದ್ದಾರೆ. ಅವರನ್ನು ಪ್ರೀತಿಯಿಂದ ನಮ್ಮೆಲ್ಲರ ಪರವಾಗಿ ಕಳಿಸಿಕೊಡ್ತಾ ಇದ್ದೇವೆ. ಆ ಒಂದು ಬೈಕ್ ನನ್ನ ಜೀವನದಲ್ಲಿ ನನ್ನ ಎಲ್ಲ ರೀತಿಯ ಪರಿವರ್ತನೆಗಳನ್ನು ಮಾಡಿತ್ತು. ಅದರಲ್ಲಿ ದಿನಂಪ್ರತಿ ನನ್ನ ಸ್ಪೀಡ್ 60-70 ಅಥವಾ ಯಾವುದೋ ರಿಲೇಟೆಡ್ ಆಗಿದ್ದಿರ್ಬೋದು. ಆದರೂ ಕೂಡ ಎಷ್ಟೋ ಸಂದರ್ಭ ಬಿದ್ದಿದ್ದೇನೆ, ಎದ್ದಿದ್ದೇನೆ, ಖುಷಿ ಪಟ್ಟಿದ್ದೇನೆ. ಅದರ ನಂತರ ನಾವು ವರ್ಕ್ ಮಾಡ್ತಾ 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 ಹೋದಾಗೆ ಎಲ್ಲವನ್ನೂ ಕೂಡ ಕೆಲವು ಸಂದರ್ಭ ಹೇಳಿದರು, ನನ್ನ ಫ್ಯಾಮಿಲಿ ಕಡೆಗೆ ಯೋಚನೆ ಮಾಡ್ತಿರಲಿಲ್ಲ. ಮೊದಲ ಮೌಲ್ಯನ ಜನನ ಆಗುವ ನಾನು ಉಜಿರೆಯಲ್ಲಿ ಪಾಠ ಮಾಡ್ತಾ ಇದ್ದೆ.
ಎಲ್ಲಿಂದ ಫೋನು ಬಂದರೂ ಕೂಡ ನಾನು ಪಾಠವನ್ನು ಬಿಡಲಿಲ್ಲ. ನನ್ನ 10 ಗಂಟೆ ಪಾಠ ರಾತ್ರಿವರೆಗೆ ಇರ್ತಕ್ಕಂಥದ್ದು, ಸಾಯಂಕಾಲ 7 ಗಂಟೆಗೆ ಡೆಲಿವರಿ ಆಗಿದೆ. ಅದು ಗೊತ್ತಿದ್ದರೂ ಕೂಡ ನಾನು ಉಜಿರೆಯಲ್ಲಿ ಹೋಗಲೇಬೇಕಿತ್ತು, ಅನಿವಾರ್ಯತೆ. ಯಾಕಂತ ಹೇಳಿದ್ರೆ ಕಮಿಟ್ಮೆಂಟ್ ಅಂತ ಹೇಳಿದ್ರೆ ಆ ಥರ ಇತ್ತು. ತುಂಬ ಬಯಸಿಕೊಂಡಿದ್ದೆ ಆ ಹೊತ್ತಲ್ಲಿ. ಯಾಕಂತ ಹೇಳಿದ್ರೆ ಪರಿಸ್ಥಿತಿಗಳು ಅದನ್ನು ಅವರು ಅರ್ಥ ಮಾಡಿಕೊಂಡ್ರು. ಅದರ ನಂತರ ಇರ್ತಕ್ಕಂಥ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳೋ ಪರಿಸ್ಥಿತಿಗಳು ಇತ್ತು. ನಾನು ಅಲ್ಲಿಂದ ರಾತ್ರಿ ಬಂದೆ. ಅವರ ಎಲ್ಲ ಫ್ಯಾಮಿಲಿಯವರು ಪ್ರತಿಯೊಬ್ಬರು ಕೂಡ ನೋಡಿಕೊಂಡು ಜನನ ಆಯಿತು. ಯಾಕಂತ ಹೇಳಿದ್ರೆ ಈಗಿನ ಸಿಸ್ಟಮಲ್ಲಿ ಗಂಡನೂ ಕೂಡ ಒಟ್ಟಿಗೆ ಇರಬೇಕು ಅಂತ ಹೇಳುವಂಥ ಮೆಥಡಲ್ಲಿ ಮೊದಲ ಜನನದ ಮೌಲ್ಯನ ಟೈಮಲ್ಲಿ ನಾನು ಕ್ಲಾಸಲ್ಲೇ ಅದೇ ರೀತಿ ಇದ್ದದ್ರಿಂದ ಅದರ ನಂತರ ನಾನು ನನ್ನ ಪಾಠ ಜೀವನದಲ್ಲಿ ಸ್ವಲ್ಪ ಕಲ್ತುಕೊಂಡೆ. ಅಂದರೆ ಸಂಸಾರ ಅಂತ ಹೇಳುವಂಥದ್ದು ಏನಿದ್ರು ಕೂಡ ಅವರು ನನಗೆ ಸಾಥು ಕೊಡ್ತಾ ಹೋದರು. ನೆಕ್ಸ್ಟ್ ಡೆಲಿವರಿ ಆಗುವಂಥ ಸಂದರ್ಭಗಳಲ್ಲೂ ಕೂಡ ಅವರು ಎಷ್ಟು ಪರಿವರ್ತನೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ನಾವು ಪ್ರೆಸ್ಟೀಜ್ ಟವರ್ ಮೂಡುಬಿದಿರೆಯಲ್ಲಿ ಇರ್ತಕ್ಕಂಥ 3rd ಫ್ಲೋರಲ್ಲಿ ಕ್ಲಾಸ್ ನಡೀತಾ ಇತ್ತು. ಅವರ ಮನ್ವಿತನ ಜನನ ಆಗೋ ಮುಂಚಿನ ದಿವಸ ಕೂಡ ರಶ್ಮಿತಾ ಅವರು ಪ್ರೆಸ್ಟೀಜ್ ಟವರ್ನ 3rd ಫ್ಲೋರಲ್ಲಿ ಕ್ಲಾಸ್ ತಗೊಳ್ತಾ ಇದ್ರು. ಅದರ ನೆಕ್ಸ್ಟ್ ಡೇ ಅವರಿಗೆ ಬೆಳಿಗ್ಗಿನ ಹೊತ್ತು, ಸಾಯಂಕಾಲ ಕ್ಲಾಸಲ್ಲಿದ್ದರು, ಅವರು ಪಾಠ ಮಾಡ್ತಾ ಮಕ್ಕಳೊಟ್ಟಿಗೆ ಇದ್ದುಕೊಂಡಿದ್ದರು. ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂದು 7 ಗಂಟೆ ಹೊತ್ತಿಗೆ ಮನ್ವಿತನ ಜನನ ಆಯಿತು. ಅಂತ ಹೇಳಿದ್ರೆ ಅವರು ತನ್ನ ಜೀವನದಲ್ಲಿ ಪತಿಯೊಟ್ಟಿಗೆ ತನ್ನ ಯಾವುದೋ ಒಂದು ಕಾರ್ಯ ಬೇಕು ಅಂತ ಹೇಳುವಾಗ ಎಷ್ಟು ಸಹಕರಿಸಿದ್ರಲ್ಲ, ಅದರಿಂದಾಗಿ ಇವತ್ತು ಎಕ್ಸಲೆಂಟ್ ಉಂಟು. ಅದರಿಂದಾಗಿ ಇವತ್ತು ಎಕ್ಸಲೆಂಟ್ ಈ ಥರದ ಪರಿವರ್ತನೆ ಆಗಿದೆ. ಅದಕ್ಕೋಸ್ಕರ ಒಬ್ಬರ ಮನುಷ್ಯನ ಜೀವನದಲ್ಲಿ ಭಗವಂತ ಒಳ್ಳೆಯದು ಉಂಟು ಅಂತ ಇದ್ದರೆ ಎಲ್ಲವನ್ನೂ ಕೊಡ್ತಾ ಹೋಗ್ತಾನೆ. ಈಗ ನಾನು ಯೋಚನೆ ಮಾಡ್ತಾ ಇದ್ದೆ, ತುಂಬ ರೀತಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ. ಮಕ್ಕಳು ಎಲ್ಲ ರೀತಿಯ ವ್ಯವಸ್ಥೆಗಳಲ್ಲಿ ಉಂಟು. ಶಿಸ್ತು ಅಂತ ಹೇಳುವಂಥದ್ದು, ಡಿಸಿಪ್ಲಿನ್ ಇಲ್ಲಿ ಮಕ್ಕಳಿಗೆ ಗೊತ್ತುಂಟು. ಜೀವನದಲ್ಲಿ ಡಿಸಿಪ್ಲಿನ್ ಈಗ ಅಲ್ಲದಿದ್ದರೂ ಕೂಡ ಒಂದು 5-10 ವರ್ಷಗಳ ನಂತರ ಗೊತ್ತಾಗ್ತದೆ ಈ ಡಿಸಿಪ್ಲಿನ್ ಬೇಕಿತ್ತು ಅಂತ ಹೇಳುವಂಥದ್ದು. ಈಗ ಕಷ್ಟ ಅಂತ ಅನಿಸ್ತದೆ. ನಿಮ್ಮಲ್ಲಿ ಯೋಚನೆಯಲ್ಲಿ ಇಷ್ಟು ಡಿಸಿಪ್ಲಿನ್ ಬೇಕಿತ್ತಾ, ಇಷ್ಟೆಲ್ಲ ಹಿಡ್ಕೊಂಡು ಓದಿಸ್ಬೇಕಿತ್ತಾ, ಇಷ್ಟೆಲ್ಲ ವ್ಯವಸ್ಥೆ ಬೇಕಿತ್ತಾ ಅಂತ. ಬಟ್ ನಿಮ್ಗೆ ಗೊತ್ತು, ತಪ್ಪಿ ಕೂಡ ಲೆಕ್ಚರರ್ಸು ಅಥವಾ ಯಾವುದೇ ಮ್ಯಾನೇಜ್ಮೆಂಟಲ್ಲಿ ಇರ್ತಕ್ಕಂಥ ಸಿಸ್ಟಮಲ್ಲಿ ಯಾರೂ ಕೂಡ ಕಾಂಪ್ರಮೈಸ್ ಮಾಡ್ತಾ ಇಲ್ಲ ಅಂತ. ಇದು ಯಾವತ್ತೂ ಕಾಲೇಜ್ ಆಗಬೇಕು ಅಂತ ಯೋಚನೆ ಬಂತ, ಕಾಲೇಜಿನ ಪ್ರಥಮ ಹಂತದಿಂದಲೂ ಇಲ್ಲಿವರೆಗೂ ಕೂಡ ನನ್ನೊಟ್ಟಿಗೆ ಇರ್ತಕ್ಕಂಥ ಎಲ್ಲ ಲೆಕ್ಚರರ್ಸ್ ಟೀಮ್, ನಮ್ಮೊಟ್ಟಿಗೆ ಯಾರಿದ್ರು ಎಲ್ಲರೂ ಕೂಡ ಕೈ ಜೋಡಿಸ್ತಾ ಹೋದರು. ಮೊದಲ ಪ್ರಾಚಾರ್ಯರಾಗಿ ಪ್ರಶಾಂತ್ ಹೆಗಡೆ ಅವರು ನಮ್ಮ ಇನ್ಸ್ಟಿಟ್ಯೂಷನ್ ಮೊದಲ ಪ್ರಿನ್ಸಿಪಾಲ್ರಾಗಿ ಇಲ್ಲಿಗೆ ಸೇರಿರ್ತಕ್ಕಂಥವ್ರು. ಅದರ ನಂತರ ಕಾಲೇಜ್ ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು. PU ಗೌರ್ಮೆಂಟ್ ಜಾಬನ್ನು ಬಿಟ್ಟು ವಾಪಸ್ ನಮ್ಮೊಟ್ಟಿಗೆ ಪುನಃ ಕೈ ಜೋಡಿಸಿದರು. ಅವರೊಟ್ಟಿಗೆ ಇರ್ತಕ್ಕಂಥ ಈಗಿನ ಪ್ರಿನ್ಸಿಪಾಲ್ ಇರ್ಬೋದು, ಹೈಸ್ಕೂಲ್ನ HM ಇರ್ಬೋದು, ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇದ್ದಿರ್ಬೋದು, ಪ್ರತಿಯೊಬ್ಬರು ಕೂಡ ನಮ್ಮ ಸಂಸ್ಥೆಯಲ್ಲಿ ಯಾರೆಲ್ಲ ದುಡಿದಿದ್ದಾರ ಸ್ಟಾರ್ಟಿಂಗಿನ ಹಂತದಲ್ಲಿ ಇವತ್ತು ಅಮೃತ ಪ್ರೀತಿಯಿಂದ ಓಡೋಡ್ಕೊಂಡೆ. ನಿನ್ನೆ ಅವರ ಮದುವೆ ರಿಸೆಪ್ಷನ್ ಏನಿಲ್ಲ, ಮೊನ್ನೆ 2 ದಿವಸ ಆಯ್ತಷ್ಟೇ ಮದುವೆ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಆ ಪ್ರೀತಿಗಳು ಅಂದರೆ ನಮ್ಮ ಸಂಸ್ಥೆಯಲ್ಲಿ ಯಾರೆಲ್ಲ ಯಾವತ್ತಿನ ದಿವಸಗಳಲ್ಲಿ ಇಲ್ಲಿ ನಮ್ಮೊಟ್ಟಿಗೆ ಇದ್ರ ಅವರೆಲ್ಲರೂ ಕೂಡ ಪ್ರೀತಿ ಮಾಡಿದ್ದಾರೆ. ಯಾಕಂದ್ರೆ ನಾನು ಪ್ರೀತಿ ಮಾಡಿದ್ದಲ್ಲ, ಅವರೆಲ್ಲ ಪ್ರೀತಿ ಮಾಡಿದ್ದಾರೆ. ರೋಟರಿ ಸಂಸ್ಥೆ ಇರ್ಬೋದು, JC ಸಂಸ್ಥೆ ಇರ್ಬೋದು, ಜೈನ್ ಮಿಲನ್ ಇರ್ಬೋದು, ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನು ಪ್ರತಿಯೊಬ್ಬರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಈ ಎಕ್ಸಲೆಂಟ್ ಆಗಬೇಕು ಅಂತಾದರೆ ಹೊರಗಿನ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ತುಂಬ ಉಂಟು. ಜೈನ್ ಮಿಲನ್ನಲ್ಲಿರ್ತಕ್ಕಂಥ ತುಂಬ ಹಿರಿಯರು ಎಲ್ಲೇ ಇರಲಿ ಬೆನ್ನು ತಟ್ಟುವಂಥದ್ದು, ರೋಟರಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯರು ಎಲ್ಲೇ ಇರಲಿ ಬೆನ್ನು ತಟ್ಟುವಂಥದ್ದು. ಅದೇ ರೀತಿ ಬೆಳೀತಾ ಹೋದದ್ರಿಂದ ಈ ಎಕ್ಸಲೆಂಟ್ ಸಂಸ್ಥೆ ಆಯಿತು. ಅದರಿಂದಾಗಿ ಈ ಪ್ರಶಸ್ತಿಗಳೆಲ್ಲ ನೀವೆಲ್ಲರೂ ಕೈ ಜೋಡಿಸಿದ್ದರಿಂದ ಬದುಕಲ್ಲಿ ಯಾವತ್ತೂ ಯೋಚನೆ ಇರ್ತಕ್ಕಂಥದ್ದು ಒಳ್ಳೆ ಕೆಲಸ ಮಾಡಬೇಕು ಅಂತ. ಈ ಬದುಕು ಎಷ್ಟು ದಿವಸ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಮೈಕಲ್ ಜಾಕ್ಸನ್ ಅವನು ಯೋಚನೆ ಮಾಡಿದ, ನನ್ನ ಜೀವನದಲ್ಲಿ 150 ವರ್ಷ ಬದುಕಬೇಕು ಅಂತ. ಅವನು 150 ವರ್ಷ ಬದುಕಬೇಕು ಅಂತ ಯೋಚನೆ ಮಾಡಿ 50 ಡಾಕ್ಟ್ರನ್ನು ಇಟ್ಕೊಂಡ, 50 ಅಂಗದಾನ ಮಾಡುವವರನ್ನು ಇಟ್ಕೊಂಡ, ಆಕ್ಸಿಜನ್ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಇಟ್ಕೊಂಡ, ಎಲ್ಲ ರೀತಿಯಲ್ಲಿ ಯೋಚನೆ ಇಟ್ಟುಕೊಂಡು ನನಗೆ 150 ವರ್ಷ ಬದುಕಬೇಕು ಅಂತ ಯೋಚನೆ ಮಾಡಿಕೊಂಡು ಇದ್ದವನಿಗೆ ಅವನ ಬದುಕನ್ನು, ಅವನ ಜೀವನವನ್ನು 50 ವರ್ಷಕ್ಕಿಂತ ಹೆಚ್ಚು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅಂತ ಹೇಳಿದ್ರೆ ಈ ಬದುಕು ಹೇಗೆ ಅಂತ ಹೇಳುವಂಥದ್ದು ಅಂದರೆ ಇವತ್ತಿರ್ತದೆ ನಾಳೆ ಇರುವುದಿಲ್ಲ ಅಂತ ಹೇಳುವ ರೀತಿಯಲ್ಲಿ ಇರ್ತಕ್ಕಂಥದ್ದು. ಯಾರೂ ಕೂಡ ಬದುಕನ್ನು ನನಗೆ ಬೇಕಾದ ಅಷ್ಟು ವರ್ಷ ನಾನು ಜೀವಿಸಿಕೊಂಡು ಹೋಗಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೂ ಕೂಡ ಯೋಚನೆ ಮಾಡ್ತದೆ, ತನ್ನನ್ನು ಈ ಪ್ರಪಂಚಕ್ಕೆ ಬಿಟ್ಟಿರ್ತಕ್ಕಂಥ ಅಥವಾ ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ತದೆ. ಅದಕ್ಕೋಸ್ಕರ ನಮಗೆ ಏನು ಅವಕಾಶ ಸಿಗ್ತದ, ಯಾವಾಗ ಅಪರ್ಚುನಿಟಿ ಸಿಗ್ತದ ಉಪಯೋಗಿಸಿಕೊಳ್ಬೇಕು. ಆ ರೀತಿಯ ಕೆಲಸವನ್ನು ಆವತ್ತಿಂದ ಇವತ್ತಿನವರೆಗೂ ನನ್ನ ಕುಟುಂಬದವರೊಂದಿಗೆ, ನನ್ನ ಮಾವ ಇರ್ಬೋದು, ನನ್ನ ಮಾಮಿಯವರು ಇರ್ಬೋದು, ಅಥವಾ ನನಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕುಟುಂಬದವರು ಇರ್ಬೋದು, ನನ್ನ ಸಂಸ್ಥೆ ಈಗ ಎಲ್ಲ ಸಹೋದ್ಯೋಗಿಗಳಿರ್ಬೋದು, ಪ್ರೀತಿಯಿಂದ ಕೆಲಸ ಮಾಡ್ತಾರೆ. ಯಾವತ್ತೂ ಹರ್ಷಣ್ಣ ಮಾತು ಹೇಳುವಂಥದ್ದು ಉಂಟು,
ಅಂದರೆ ನೀವು ದೂರ ದೂರ ಸರಿಯುವಂಥದ್ದಲ್ಲ, ನಿಮ್ಮನ್ನು ತೊಡಗಿಸಿಕೊಳ್ಳಿ ಅಂತ. ಅಡಗಿಕೊಳ್ಳಬೇಡಿ, ತೊಡಗಿಸಿಕೊಳ್ಳಿ ಅಂತ. ಯಾಕಂತ ಹೇಳಿದ್ರೆ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಲವರು ದೂರ ದೂರ ಹೋಗ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಅವರೊಂದು ಮಾತು ಯಾವತ್ತೂ ಹೇಳ್ತಾ ಇದ್ರು, ಅಡಗಿಕೊಳ್ಬೇಡಿ, ತೊಡಗಿಸಿಕೊಳ್ಳಿ ಅಂತ. ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಳ್ಳಿ, ಸಕ್ಸಸ್ ಅದೇ ರೀತಿ ಬರ್ತದೆ. ದುಡ್ಡಿನ ಹಿಂದೆ ಯಾರು ಹೋದ್ನ ಅವನು ಉದ್ಧಾರ ಆದ ರೀತಿಗಳು ಎಲ್ಲಿಯೂ ಇಲ್ಲ. ನೀವು ಕೆಲಸ ಮಾಡ್ತಾ ಹೋಗಿ ದುಡ್ಡು ಅದರಷ್ಟಕ್ಕೆ ಬರ್ತದೆ, ನಿಮ್ಗೆ ಬೇಕಾಗುವ ರೀತಿಯಲ್ಲಿ ಅದೇ ಜೀವನವನ್ನು ಕೊಡ್ತದೆ. ನಾವು ಯಾವತ್ತೂ ಯೋಚನೆ ಮಾಡಿಕೊಳ್ಳುವಂಥದ್ದು, ಎಷ್ಟು ಜನರ ಮನೆಗಳಲ್ಲಿ ವೀರೇಂದ್ರ ಹೆಗ್ಡೆ ಅವರ ಫೋಟೋ ಉಂಟು ಯೋಚನೆ ಮಾಡಿ. ನಾವು ಯಾವತ್ತಾದರೂ ನಾವು ಹೀಗೆ ಇದ್ದೇವೆ, ನಾಳೆ ಹೋಗ್ತೇವೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಮಾತ್ರ ನಮ್ಮ ಫೋಟೋ ಇರ್ತದೆ. ಯಾರು ಅವರಿಗೋಸ್ಕರ ಬದುಕ್ತಾರ ಅವರ ಫೋಟೋ ಅವರ ಮನೆಯಲ್ಲಿ ಮಾತ್ರ ಇರ್ತದೆ. ಯಾರು ಸಮಾಜಕ್ಕೋಸ್ಕರ ಬದುಕ್ತಾರ ಅವರ ಫೋಟೋ ಎಲ್ಲರ ಮನಸ್ಸಲ್ಲೂ ಇರ್ತದೆ, ಎಲ್ಲರ ಮನೆಯಲ್ಲೂ ಇರ್ತದೆ. ಅದಕ್ಕೋಸ್ಕರ ಪ್ರೀತಿಯ ಬಂಧುಗಳೇ, ನಾವು ಯಾವತ್ತೂ ಕೆಲಸ ಮಾಡುವಂಥದ್ದನ್ನು ಸಮಾಜಕ್ಕೋಸ್ಕರ ನನ್ನಿಂದ ಏನೂ ಸಾಧ್ಯತೆ ಉಂಟಾ ಅಷ್ಟು ಕೆಲಸ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತು ಪ್ರೀತಿಯಿಂದ ಎಲ್ಲ, ಯಾಕಂದರೆ ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ಆವತ್ತಿಂದ ಇವತ್ತಿನವರೆಗೂ ಪ್ರೀತಿಯಿಂದ ಎಕ್ಸಲೆಂಟ್ ಸಂಸ್ಥೆಯನ್ನು ಬೆಳೆಸ್ತಾ ಹೋಗಿದ್ದಾರೆ. ನನಗೆ ಮನಸ್ಸಿಗೆ ಬಂದದನ್ನು ಹೇಳಿದೆ. ಅದರಿಂದ ಯಾವುದೋ ರೀತಿಯಿಂದ ಎಲ್ಲರೂ ಸಪೋರ್ಟ್ ಆಗಿದ್ದಾರೆ. ಮೊದಲ ಪೇರೆಂಟ್ಸ್, ಆವತ್ತಿಂದ ಇವತ್ತಿನವರೆಗೆ ನಮ್ಮೊಟ್ಟಿಗೆ ಯಾರು ಪೇರೆಂಟ್ಸು ಬಂದಿದ್ದಾರಾ? ಏನೂ ವ್ಯವಸ್ಥೆ ಇರಲಿಲ್ಲ ಕಾಲೇಜಲ್ಲಿ. ಕೆಳಗಿನ ಒಂದು ಫ್ಲೋರ್ ಮಾತ್ರ ಇತ್ತು, ಮೇಲೆ ಮಲಗಬೇಕಿತ್ತು, ಕಾಟ್ ಸರಿಯಾದ ವ್ಯವಸ್ಥೆ ಇರಲಿಲ್ಲ, ಬಿಸಿ ನೀರಿನ ವ್ಯವಸ್ಥೆಯೇ ಇರಲಿಲ್ಲ. ಕಾಲೇಜ್ ಪ್ರಾರಂಭದ ದಿವಸಗಳಲ್ಲಿ ಯಾವ ಬ್ಯಾಂಕವರು ಲೋನ್ ಕೊಡಲಿಕ್ಕೆ ತಯಾರಿರಲಿಲ್ಲ. ಯಾಕಂತ ಹೇಳಿದ್ರೆ ಇವರಲ್ಲಿ ಏನೂ ಇಲ್ಲ, ಇವರಿಗೇನು ಲೋನ್ ಕೊಡೋದು ಅಂತ. ಆ ಥರದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭಗಳು ಇದು 2011 ಮತ್ತು 12ನೇ ಟೈಮ್ 2012ಕ್ಕೆ ಪ್ರಾರಂಭ ಆಗುವ ಸಂದರ್ಭಗಳಲ್ಲಿ ಯಾರೂ ಕೂಡ ಯೋಚನೆಗಳಿಲ್ಲ. ಆದರೂ ನಮ್ಮ ಪೇರೆಂಟ್ಸ್ ನಮ್ಮನ್ನು ಕೈ ಹಿಡಿದಿದ್ರು ಅವತ್ತು. ಇಲ್ಲ ಸರ್, ನೀವು ಒಳ್ಳೆ ಕ್ವಾಲಿಟಿ ಕೊಡ್ತೀರಿ, ನಮ್ಮ ಮಕ್ಕಳಿಗೆ ಬದುಕುವ ಕಲೆಯನ್ನು ಹೇಳಿಕೊಡ್ತೀರಿ, ವ್ಯವಸ್ಥೆ ಬೇಕಾಗಿಲ್ಲ, ನೀವು ಹೇಗೆ ಬದುಕ್ತೀರಾ ನಮ್ಮ ಮಕ್ಕಳಿಗೆ ಹಾಗೆ ಬದುಕುವುದನ್ನು ಹೇಳಿಕೊಡಿ ಅಂತ ಆವತ್ತಿಂದ ಇವತ್ತಿನವರೆಗೂ ಬೆನ್ನು ತಟ್ಟಿದ್ದಾರೆ. ಎಲ್ಲ ಪೇರೆಂಟ್ಸ್ಗಳಿಗೂ ಕೂಡ, ಎಲ್ಲ ಮಕ್ಕಳಿಗೂ ಕೂಡ ನನ್ನ ಹೃದಯಾಂತರದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನನ್ನು ಬೆಳೆಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ, ಕೃಷ್ಣರಾಜರು ಈ ಊರಲ್ಲಿ ಬಂದಾಗಿಲಿಂದ ಇರ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾಡುವಂಥ ಕೆಲಸ ಚಿಕ್ಕ ಕೆಲಸ ಇರ್ಬೋದು, ದೊಡ್ಡ ಕೆಲಸ ಇರ್ಬೋದು. ನಾನು ಯಾವತ್ತೂ ಹೇಳ್ತೇನೆ, ಯಾವತ್ತೂ ಚಿಕ್ಕ ಕೆಲಸ ಇದ್ದರೂ ಪ್ರೀತಿಯಿಂದ ಮಾಡಿದರೆ ಅದರಲ್ಲಿ ಸಿಗುವಂಥ ತೃಪ್ತಿ ಇನ್ನೊಂದಿಲ್ಲ. ಯಾವತ್ತೂ ಎಂಥದೇ ಕೆಲಸ ಮಾಡಿ ತೃಪ್ತಿ ಪಡಿ. ನಾನು ನಿರಾಳ ಅಂತ ಹೇಳಿದರು, ನಾನು ಎಲ್ಲದನ್ನೂ ಕೂಡ ಒಂದೇ ರೀತಿಯ ಭಾವನೆಯಿಂದ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥವನು. ಈಗ ಯಾಕೆ ಗೊತ್ತಾ, ಕಷ್ಟಗಳು ನಮಗೆ ಬರದೆ ಮತ್ತೆ ಯಾರಿಗೆ ಬರುವಂಥದ್ದು. ಅದನ್ನು ಸಹಿಸಿಕೊಳ್ಳಿಕ್ಕೋಸ್ಕರ ಭಗವಂತ ಏನೋ ನಮಗೆ ಹೇಳಿಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸಿಕೊಳ್ಳುವ. ಎಕ್ಸಲೆಂಟ್ ಸಂಸ್ಥೆ ಇಷ್ಟು ರೀತಿಯಲ್ಲಿ ಬರಬೇಕು ಅಂತಂದರೆ ಪ್ರತಿಯೊಬ್ಬರು ಕೈ ಜೋಡಿಸಿದ್ದಾರೆ. ಈ ಮೂಡುಬಿದಿರೆಯ ಪ್ರತಿಯೊಬ್ಬರು ಕೂಡ ನಾಗರಿಕರು ಕೈ ಜೋಡಿಸಿದ್ದಾರೆ, ಪ್ರತಿಯೊಂದು ಸಂಸ್ಥೆಯವರು ಕೂಡ ಕೈ ಜೋಡಿಸಿದ್ದಾರೆ. ಮಹಾವೀರ ಕಾಲೇಜನ್ನು ಸ್ಥಾಪನೆ ಮಾಡಿ ಮೂಡುಬಿದಿರೆಯಲ್ಲಿ ಏನೂ ಇಲ್ಲದ ಸಂದರ್ಭಗಳಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥವರು ಅಭಯಚಂದ್ರ ಜೈನ್ ಅವರು. ಅವರಿಗೆ ಇನ್ನೊಂದು ಕಾಲೇಜ್ ಆದ ಕೂಡ ನನಗೆ ತೊಂದರೆ ಆಗ್ತಾ ಉಂಟು ಅಂತ ಈ ತಪ್ಪಿ ಕೂಡ ಯೋಚನೆ ಮಾಡಲಿಲ್ಲ. ಇಲ್ಲಿ ಕಾಲೇಜ್ ಆಗಲಿಕ್ಕೆ ಪರ್ಮಿಷನಿಂದ ಹಿಡಿದು ಇವತ್ತಿನವರೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕೈ ಜೋಡಿಸಿರ್ತಕ್ಕಂಥವರು. ಅದರಿಂದಾಗಿ ಯಾವತ್ತೂ ಕೂಡ ನನ್ನ ಎದುರುಗಡೆ ಇನ್ನೊಬ್ಬ ಕಾಂಪಿಟೀಟರ್ ಇದ್ದಾರೆ ಯಾವತ್ತೂ ಯೋಚನೆ ಮಾಡ್ಕೊಳ್ಬೇಡಿ, ನೀವು ಮಾಡೋ ಕೆಲಸವನ್ನು ಮಾಡ್ತಾ ಹೋಗಿ. ಆ ರೀತಿ ಪ್ರತಿಯೊಬ್ಬರು ನನಗೆ ಧೈರ್ಯ ತುಂಬಿದ್ರಿಂದ, ಹಿರಿಯರ ಎಲ್ಲರ ಆಶೀರ್ವಾದಗಳು ಈ ಸಂಸ್ಥೆಯ ಮೇಲೆ ಇದ್ದದ್ರಿಂದ, ಕಿರಿಯವರೆಲ್ಲ ಸಪೋರ್ಟ್ ಕೊಟ್ಟದ್ರಿಂದ ಈ ಸಂಸ್ಥೆ ಇಷ್ಟು ಒಳ್ಳೆ ರೀತಿಯಲ್ಲಿ 10 ವರ್ಷಗಳಲ್ಲಿ ಬೆಳೀಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾ ಇವತ್ತಿನ ಅಭಿನಂದನೆಯನ್ನು ಪ್ರೀತಿಯಿಂದ ಸ್ವೀಕರಿಸಿದೆ. ಎಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದು ಎಕ್ಸಲೆಂಟ್ ಕ್ಯಾಂಪಸ್ಸಿನ ಈ ಮಣ್ಣಿಗೆ ಸಿಕ್ಕಿರ್ತಕ್ಕಂಥ ಇದೆಲ್ಲ ಪ್ರಶಸ್ತಿಗಳು ಅಂತ ನಾನು ಪ್ರೀತಿಯಿಂದ ಅದನ್ನು ನಿಮ್ಮೆಲ್ಲರ ಪರವಾಗಿ ಸ್ವೀಕರಿಸಿ, ಧರ್ಮಸ್ಥಳದ ಆಶೀರ್ವಾದವನ್ನು ನಾನು ಇವತ್ತು ಸ್ವೀಕರಿಸಿ, ಅಭಯಚಂದ್ರ ಜೈನ್ ಅವರ ಆಶೀರ್ವಾದ, ರಾಜೇಂದ್ರ ಭಟ್ ಗುರುಗಳ ಆಶೀರ್ವಾದ, ಹಾಗೂ ನಮ್ಮ ಉಮನಾಥ್ ಕೋಟ್ಯಾನ್ರವರ ಆಶೀರ್ವಾದ, ಹಾಗೂ ಜೈನ್ ಮಿಲನ್ ರಾಟ್ರಿ ಮತ್ತು JC ಸಂಸ್ಥೆ ಎಲ್ಲರೂ ಪ್ರೀತಿಯಿಂದ ಈಗಲೂ ಕೂಡ ಬೆನ್ನು ತಟ್ಟಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿರುವುದರಿಂದ ಅವರೆಲ್ಲರ ಕೂಡ ಆಶೀರ್ವಾದ, ಊರಿನ ಎಲ್ಲರ ಹಿರಿಯರ ಆಶೀರ್ವಾದವನ್ನು, ಕುಟುಂಬದ ಎಲ್ಲರ ಆಶೀರ್ವಾದವನ್ನು ಬೇಡ್ತಾ ಈ ಎಕ್ಸಲೆಂಟ್ ಮಣ್ಣಿಗೆ ಇನ್ನೂ ಕೂಡ ಶಕ್ತಿ ಬರಲಿ ಅಂತ, ಇನ್ನೂ ಕೂಡ ಈ ಜಾಗದಲ್ಲಿ ಒಳ್ಳೊಳ್ಳೆ ರೀತಿಯ ಕೆಲಸಗಳು ಆಗ್ತಾ ಹೋಗಿ ಮಕ್ಕಳೆಲ್ಲ ಈ ದೇಶದ ಈ ಒಂದು ವಿಶ್ವದ ಒಳ್ಳೊಳ್ಳೆ ಮಕ್ಕಳಾಗಿ ಮೂಡಿ ಬರಲಿ, ನನ್ನಕ್ಕಿಂತ ಎಷ್ಟೋ ಹೆಚ್ಚಿನ ಪ್ರಶಸ್ತಿಯನ್ನು ಪಡೆಯುವಂಥ ಮಕ್ಕಳು ನೀವು ಆಗಲಿ ಅಂತ ಈ ಮಣ್ಣಿನ ಒಂದು ನಿಮ್ಮ ಮೇಲೆ ಯಾವತ್ತೂ ಕೂಡ ಪ್ರಭೆ ಇರಲಿ ಅಂತ ಆಶಿಸ್ತಾ ವಂದಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಸನ್ಮಾನವನ್ನು ಸ್ವೀಕರಿಸಿ ಬಹಳ ಒಳ್ಳೆಯ ಜೊತೆಯಲ್ಲಿ ಸ್ಫೂರ್ತಿಯುತವಾದ ಮಾತುಗಳನ್ನು ಕೂಡ ಶ್ರೀ ದೇವರಾಜ್ ಜೈನ್ ಅವರು ನಮಗೆ ನೀಡಿದ್ದಾರೆ. ಸರ್, ನೀವು ಈ ನಾಡಿಗೆ ಕೊಟ್ಟಿರುವ ಕೊಡುಗೆಗಳಿಗೆ, ನಮ್ಮ ಮೂಡುಬಿದಿರೆಗೆ ಕೊಟ್ಟಿರುವಂಥ ಕೊಡುಗೆಗಳಿಗೆ, ಈ ಸಂಸ್ಥೆಗೆ ನೀಡಿರುವ ಕೊಡುಗೆಗಳಿಗೆ ಎಲ್ಲರ ಪರವಾಗಿ ಆ ಭಗವಂತನು ನಿಮಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ವಿದ್ಯೆ, ಸುಖ, ಸಂಪತ್ತನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಬಂಧುಗಳೇ,
ಇದೀಗ ಅಧ್ಯಕ್ಷರ ಭಾಷಣಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೇವೆ. ಇದಕ್ಕಿಂತ ಮೊದಲು ನಮ್ಮ ಈ ಅಧ್ಯಕ್ಷರನ್ನು ಗೌರವಿಸುವಂಥ ಒಂದು ವಿಶೇಷವಾದ ಸಂದರ್ಭವೂ ಕೂಡ ಹೌದು. ಎಕ್ಸಲೆಂಟ್ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವವರು ಶ್ರೀ ಕೆ ಅಭಯಚಂದ್ರ ಜೈನ್ ಅವರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಹಲವು ಬಾರಿ ಇಲ್ಲಿ ಶಾಸಕರಾಗಿ ವಿರೋಧ ಪಕ್ಷದ ಮುಖ್ಯ ಸಚೇತಕರ ಕೆಲಸ ಮಾಡಿದವರು. ಇತ್ತೀಚೆಗೆ ಅವರಿಗೆ ಬಹಳ ದೊಡ್ಡ ಒಂದು ಗೌರವ ಸಿಕ್ಕಿದೆ. ಮೂಡುಬಿದಿರೆ MCS ಬ್ಯಾಂಕ್ನವರು ರಾಜ್ಯ ಮಟ್ಟದ ಕಲ್ಪವೃಕ್ಷ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸುವಂತಹ, ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ನಾವು ಈ ವೇದಿಕೆಯಲ್ಲಿ ಬಳಸಿಕೊಳ್ತಾ ಇದ್ದೇವೆ. ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರನ್ನು ಗೌರವಿಸಬೇಕು. ಮತ್ತಷ್ಟು ಸಮಾಜಮುಖಿ ಕಾರ್ಯಗಳು ಶ್ರೀ ಕೆ ಅಭಯಚಂದ್ರ ಜೈನ್ ಅವರಿಂದ ಮೂಡಿ ಬರುವಂತಾಗಲಿ ಎಂಬಂತಹ ಆಶಯವನ್ನು ವ್ಯಕ್ತಪಡಿಸ್ತಾ, ಮೂಡುಬಿದಿರೆಯ ಕ್ಷೇತ್ರದ ಶಾಸಕರಾಗಿ, ಸಚಿವರಾಗಿ, ಬಹುಶಃ ಮೌಲ್ಯಾಧಾರಿತ ರಾಜಕಾರಣ ಹೇಳುವಂತಹ ಒಂದು ಶಬ್ದ ಏನಿದೆ ಅದಕ್ಕೆ ಅನ್ವರ್ಥವಾಗಿ ಬದುಕಿ ಬಾಳಿದವರು ಶ್ರೀ ಕೆ ಅಭಯಚಂದ್ರ ಜೈನ್ ಅವರು. ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ನಾನೇ ಅಭ್ಯರ್ಥಿ ಅಂತೇಳಿ ಘೋಷಿಸುವಂಥ ಈ ಸಂದರ್ಭದಲ್ಲಿ ಇನ್ನು ಮುಂದೆ ನಾನು ಎಲೆಕ್ಷನ್ಗೆ ನಿಲ್ಲುವುದಿಲ್ಲ ಹೇಳುವಂಥ ಘೋಷಣೆಯನ್ನು ಮಾಡಿದಂಥ ಅಪರೂಪದಲ್ಲಿ ಅಪರೂಪದ ಒಂದು ಮುತ್ತು, ಮೂಡುಬಿದಿರೆಯ ಮುತ್ತು ಶ್ರೀ ಕೆ ಅಭಯಚಂದ್ರ ಜೈನ್ ಅವರು ಇದೀಗ ಅಧ್ಯಕ್ಷೆಯ ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಎಕ್ಸಲೆಂಟ್ ವಿದ್ಯಾಸಂಸ್ಥೆ ಇದರ ಅಧ್ಯಕ್ಷರಾದಂಥ ಯುವರಾಜ್ ಜೈನ್ರಿಗೆ ಇವತ್ತು ಅವರ ವಿದ್ಯಾಸಂಸ್ಥೆಯಲ್ಲಿ ಧರ್ಮಸ್ಥಳದ ಹರ್ಷೇಂದ್ರ ಹೆಗ್ಡೆ ಅವರಿಂದ ಒಂದು ಸನ್ಮಾನ ಕಾರ್ಯಕ್ರಮ, ಅಭಿನಂದನಾ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಸಹೋದರ, ಧರ್ಮಸ್ಥಳದ ಎಲ್ಲ ಆಗುಹೋಗುಗಳನ್ನು ನೋಡಿಕೊಂಡು ಅಲ್ಲಿಯ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಭಾಳ ಚೆನ್ನಾಗಿ ನಡೆಸುವಂತಹ ಹರ್ಷೇಂದ್ರ ಕುಮಾರ್ರವರೇ, ಈ ಕ್ಷೇತ್ರದ ಶಾಸಕರಾಗಿ ಈಗ ತಾನೇ ನಿರ್ಗಮಿಸಿದಂಥ ಉಮಾನಾಥ್ ಕೋಟ್ಯಾನ್ರವರೇ, ಅಭಿನಂದನಾ ಭಾಷಣವನ್ನು ಮಾಡಿದಂಥ ನಮ್ಮ JC ಮಿತ್ರ ರಾಜೇಂದ್ರ ಭಟ್ರವರೇ, ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಮಾತಾಡಿದಂತಹ ಈ ಸಂಸ್ಥೆಯ ಕಾರ್ಯದರ್ಶಿಯು ಯುವರಾಜ್ ಜೈನ್ರ ಧರ್ಮಪತ್ನಿಯೂ ಆಗಿರುವಂಥ ಶ್ರೀಮತಿ ರಶ್ಮಿತಾ ಜೈನ್ರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಯುವರಾಜ್ ಜೈನ್ರ ತಾಯಿಯವರೇ, ಅದೇ ರೀತಿ ರಶ್ಮಿತಾ ಜೈನ್ರವರ ತಂದೆ ಮತ್ತು ತಾಯಿಯವರೇ, ನಮ್ಮ JC ಅಧ್ಯಕ್ಷರೇ, ರೋಟರಿ ಅಧ್ಯಕ್ಷರೇ, ಜೈನ್ ಮಿಲನ್ ಅಧ್ಯಕ್ಷರೇ, ಸದಸ್ಯರುಗಳೇ, ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಶಿಕ್ಷಕ ವರ್ಗದವರೇ, ನೆಲ್ಮೆಯ ಪ್ರೀತಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಮೂಡುಬಿದಿರೆಯ ನಾಗರಿಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಭಾಳ ಸುಂದರವಾದಂಥ ಕಾರ್ಯಕ್ರಮ. ಯುವರಾಜ್ ಜೈನ್ರನ್ನು ಅಭಿನಂದಿಸುವಂಥ ವಿಶೇಷ ಕ್ಷಣ. ಕೆಲವು ದಿನಗಳ ಹಿಂದೆ ನಾವು ಮೂಡುಬಿದಿರೆಯ ಸಮಾಜ ಮಂದಿರದಲ್ಲಿ ಕೂಡ ಯುವರಾಜ್ ಜೈನ್ರನ್ನು ಅಭಿನಂದಿಸುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಅಲ್ಲಿ ನಡೆಸಿದ್ದೆವು. ಇವತ್ತು ಹರ್ಷಣ್ಣನ ಎದುರುಗಡೆ, ಯಾಕೆಂದರೆ ಯುವರಾಜ್ ಜೈನ್ರ ಬದುಕು ಸಿದ್ಧವನದಿಂದ ಪರಿವರ್ತನೆ ಆದಂಥ ದಿನಗಳು. ಯುವರಾಜ್ ಜೈನ್ರೇ ಹೇಳುವಾಗ ಹೇಳಿದರು, ನನ್ನ ಬಾಲ್ಯದ ಜೀವನ SLCವರೆಗೆ ಸಾಯಂಕಾಲ 7 ಗಂಟೆ, ಹಳ್ಳಿಯ ಬದುಕು ಹಾಗೆ 7 ಗಂಟೆಗೆ ಮಲಗಿ 7 ಗಂಟೆಗೆ ಹೇಳ್ತಾ ಇದ್ದೆ ಅಂತ. ಸಿದ್ಧವನಕ್ಕೆ ಹೋದ ನಂತರ ಬದುಕು ಬದಲಾಯಿತು. ಅಲ್ಲಿಯ ಶಿಸ್ತು ಸಿದ್ಧವನದಲ್ಲಿ ಹೇಗೆಂದರೆ ಅಲ್ಲಿ ಶಿಸ್ತಿಗೆ ಭಾಳ ಪ್ರಾಧಾನ್ಯ. ಆ ಶಿಸ್ತಿನ ಬದುಕನ್ನು ನಾನು ಕಂಡುಕೊಂಡದ್ದು ಸಿದ್ಧವನದಲ್ಲಿ ಎಂಬುದನ್ನು ಯುವರಾಜ್ ಜೈನರು ಸ್ಪಷ್ಟವಾಗಿ ಹೇಳಿದರು. ಇದೆಲ್ಲ ಕಿವಿಮಾತು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ. ಯಾಕೆಂದರೆ ಇವತ್ತು ತಮ್ಮ PUCಯಲ್ಲಿ ಇರುವಂಥ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ. ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಸಮಯ. ಈ ಸಮಯದಲ್ಲಿ ಕೆಲವು ವಿದ್ಯಾರ್ಥಿಗಳನ್ನು ಇಲ್ಲಿ ಗೌರವಿಸುವಂಥ ಕೆಲಸ, ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ವಿದ್ಯಾಸಂಸ್ಥೆಯಿಂದ ನಡೆಯಿತು.
100ರಲ್ಲಿ 100 ಅಂಕ ಪಡೆದಂಥ ವಿದ್ಯಾರ್ಥಿಗಳು. ಅವರು ಇವತ್ತು ಶ್ರೇಷ್ಠ ಮೆಡಿಕಲ್ ಕಾಲೇಜುಗಳಲ್ಲಿ ಇವತ್ತು ಅವರಿಗೆ ಸೀಟು ಸಿಗುವಂಥ ಅವಕಾಶಗಳಾಗಿದೆ. ಆದ್ದರಿಂದ ಇವತ್ತು PUCಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಎಂಬ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ಯುವರಾಜ್ ಜೈನ್ರ ಪರಿಶ್ರಮ ರಶ್ಮಿತಾರವರು ಹೇಳಿದರು. ಅವರ ಬದುಕಿನ ಆ ದಿನಗಳ ಬಗ್ಗೆ ಏನೇ ಇದ್ದರೂ ಕೂಡ ಅಷ್ಟು ಆವಾಗ ಕಷ್ಟಪಟ್ಟದ್ದು ಇವತ್ತು ಇಷ್ಟವಾಗಿದೆ. ಯಾವಾಗಲೂ ಬದುಕಿನಲ್ಲಿ ಕಷ್ಟಪಡದಿದ್ದರೆ ನಾವು ಇಷ್ಟಪಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕಾಗಿದ್ದರೆ ಮಹಾತ್ಮ ಗಾಂಧಿ ಜೈಲಿಗೆ ಹೋಗಬೇಕಾಯಿತು, ಜವಾಹರ್ಲಾಲ್ ನೆಹರು ಜೈಲಿಗೆ ಹೋಗಬೇಕಾಯಿತು. ಇಲ್ಲದಿದ್ದರೆ ಅಷ್ಟು ಸುಲಭದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಲಭ್ಯ ಆಗ್ತಾ ಇರಲಿಲ್ಲ. ವಿದ್ಯಾರ್ಥಿಗಳೇ, ನಮ್ಮ ಬದುಕಿನಲ್ಲಿ ಅದನ್ನು ತಿಳ್ಕೊಳ್ಬೇಕು. ಯುವರಾಜ್ ಜೈನರು ಕಷ್ಟಪಟ್ಟಿದ್ದರಿಂದಾಗಿ, ರಶ್ಮಿತಾ ಜೈನ್ ಕಷ್ಟಪಟ್ಟಿದ್ದರಿಂದಾಗಿ ಇವತ್ತು ಬೃಹತ್ ಆಕಾರದ ಈ ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಎಲ್ಲ ಕಡೆ, ಇವತ್ತು ಡೆಲ್ಲಿಯಲ್ಲಿ ಯುವರಾಜ್ ಜೈನರಿಗೆ ಸನ್ಮಾನ ಆಯಿತು, ಮೂಡುಬಿದಿರೆಯ ಸಮಾಜ ಮಂದಿರದಲ್ಲಿ ಅವರಿಗೆ ಸನ್ಮಾನ ಆಯಿತು, ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಅವರಿಗೆ ಸನ್ಮಾನ ಆಯಿತು. ಇದಕ್ಕೆಲ್ಲ ಅವರ ಪರಿಶ್ರಮ ಅವರಿಗೆ ಬೆನ್ನೆಲುಬಾಗಿ ನಿಂತಿತು ಎಂಬುದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದ ಇವತ್ತು ನಮ್ಮ ಬದುಕು ನಾವು ಕಟ್ಟಿಕೊಳ್ಬೇಕಾಗಿದ್ದರೆ ಪರಿಶ್ರಮ, ಹಾರ್ಡ್ ವರ್ಕ್ ಭಾಳ ಇಂಪಾರ್ಟೆಂಟ್. ಇವತ್ತು ಅವರ ಆ ವ್ಯಕ್ತಿತ್ವ ಬೆಳೆಸಲಿಕ್ಕಾಗಿ ಅವರು ಪಟ್ಟಂಥ ಶ್ರಮದಿಂದಾಗಿ ಅವರು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅದರೊಡನೆ ಇವತ್ತು PUC ವಿದ್ಯಾಭ್ಯಾಸ. ಒಂದು ಕಾಲದಲ್ಲಿ ಶ್ರೀಮಂತರ ಮಕ್ಕಳಿಗೆ, ರಾಜಕಾರಣಿಗಳ ಮಕ್ಕಳಿಗೆ ಮಾತ್ರ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಸೀಮಿತವಾದಂಥ ಕಾಲ ಇತ್ತು. 92ನೇ ಇಸ್ವಿವರೆಗೆ ನಾವು ನಮ್ಮ ಬದುಕಿನಲ್ಲಿ ಕಂಡದ್ದು MLAಗಳ ಮಕ್ಕಳು, ಶ್ರೀಮಂತರ ಮಕ್ಕಳಿಗೆ ಮಾತ್ರ ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು. ಕೆಲವೇ ಇಂಜಿನಿಯರಿಂಗ್ ಕಾಲೇಜುಗಳು ಕರ್ನಾಟಕದಲ್ಲಿ. ಅದರಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಮಣಿಪಾಲ ಬಿಟ್ಟರೆ ಮಣಿಪಾಲ ಮಾತ್ರ ಒಂದು ಮೆಡಿಕಲ್ ಕಾಲೇಜ್, KREC ಮತ್ತು ಮಣಿಪಾಲ್ 2 ಇಂಜಿನಿಯರಿಂಗ್ ಕಾಲೇಜುಗಳು ಮಾತ್ರ ಇದ್ದಂಥ ಕಾಲ. ಯಾವಾಗ ಕರ್ನಾಟಕದಲ್ಲಿ ಮೂಡುಬಿದಿರೆಯ ಮಣ್ಣಿನ ಮಗ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆದರೂ ಆ ದಿನದಲ್ಲಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಯಿತು. ನಾನು ಯುವರಾಜ್ ಜೈನರಲ್ಲಿಯೂ ಹೇಳ್ತಾ ಇದ್ದೆ, ಮೋಹನ್ ಆಳ್ವರಲ್ಲಿಯೂ ಕೂಡ ಹೇಳ್ತಾ ಇದ್ದೆ, ಇದಕ್ಕೆ ಮೂಲ ಕಾರಣ ವೀರಪ್ಪ ಮೊಯ್ಲಿ. ಭಾರತ ದೇಶದಲ್ಲಿ ಎಲ್ಲಿಯೂ ಇಲ್ಲದಂಥ ಕಾನೂನನ್ನು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದಂಥ ಓರ್ವ ಶ್ರೇಷ್ಠ ವ್ಯಕ್ತಿ ಮೂಡುಬಿದಿರೆಯ ಮಣ್ಣಿನ ಮಗ ವೀರಪ್ಪ ಮೊಯ್ಲಿ. ಬಡತನದ ಮುಳಿ ಹುಲ್ಲಿನ ಮನೆಯಲ್ಲಿ ಹುಟ್ಟಿ ಬೆಳೆದ ವೀರಪ್ಪ ಮೊಯ್ಲಿ ಅವರು ವಕೀಲರಾಗ್ತಾರೆ. ವಕೀಲರಾಗಿ ಬಡವರ ಪರವಾಗಿ ಕೋರ್ಟಿನಲ್ಲಿ ವಾದ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಆ ನಂತರ ವಿಧಾನಸಭೆಗೆ 72ನೇ ಇಸ್ವಿಯಲ್ಲಿ ಕಾರ್ಕಳ ವಿಧಾನಸಭೆಯಿಂದ ಶಾಸಕರಾಗ್ತಾರೆ, ಮಂತ್ರಿ ಆಗ್ತಾರೆ, ಅರ್ಥಮಂತ್ರಿ ಆಗ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿಯಲ್ಲಿ ಬೇಕಾದಷ್ಟು ನದಿಗಳಿಗೆ ಬ್ರಿಡ್ಜಸ್ಸನ್ನು ನಿರ್ಮಾಣ ಮಾಡ್ತಾರೆ. 1992ರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದ ಬೆನ್ನಿಗೆ ಅವರು ಮಾಡಿದಂಥ ಪ್ರಥಮ ಕೆಲಸ CET, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ದಿ ಸ್ಟೂಡೆಂಟ್ಸ್. ಅವರ್ ಸ್ಟೂಡೆಂಟ್ಸ್ ಮಸ್ಟ್ go to engineering college, they must get medical seat. ಬಡವನ ಮಗ ಕೂಡ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಶ್ರೀಮಂತರ ಮಕ್ಕಳು ಮಾತ್ರ ವಿದ್ಯಾವಂತರಾಗುವುದಲ್ಲ ಎಂಬ ಕನಸನ್ನು ಕಂಡವರು ವೀರಪ್ಪ ಮೊಯ್ಲಿ ಅವರು. ಅದರಿಂದಾಗಿ ಅವರು CET ತಂದದ್ರಿಂದಾಗಿ ಒಬ್ಬ ಪೊಲೀಸ್ ಪೇದೆಯ ಮಗ, ಒಬ್ಬ ಕಾಲೇಜಿನ ಪಿಯೋನ್ನ ಮಗ, ಒಬ್ಬ ಆಸ್ಪತ್ರೆಯ ದಾದಿಯ ಮಗ ಇವತ್ತು ಮೆಡಿಕಲ್ ಸೀಟ್ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಒಬ್ಬ ಸಾಮಾನ್ಯ ಪಿಯೋನ್ನ ಮಗ ಇವತ್ತು ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಆಯಿತು. ಒಂದು ಕಾಲ ಶ್ರೀಮಂತರಿಗೆ ಮಾತ್ರ ವಿದ್ಯಾಭ್ಯಾಸ, ಇವತ್ತು ಹಾಗೆ ಅಲ್ಲ. ಇವತ್ತು ಸಾಮಾನ್ಯ ವರ್ಗದ ವ್ಯಕ್ತಿಗಳಿಗೂ ಕೂಡ ಮೆಡಿಕಲ್ ಸೀಟ್, ಇಂಜಿನಿಯರಿಂಗ್ ಸೀಟ್ ಸಿಗುವಂಥ ಸಂದರ್ಭದಲ್ಲಿ ಕಾಲೇಜುಗಳು ಜಾಸ್ತಿ ಆಯಿತು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16 ಇಂಜಿನಿಯರಿಂಗ್ ಕಾಲೇಜುಗಳು, 8 ಮೆಡಿಕಲ್ ಕಾಲೇಜುಗಳು. ಇದಕ್ಕೆಲ್ಲ ಕಾರಣ CET.
ಪ್ರೀತಿಯ ವಿದ್ಯಾರ್ಥಿಗಳಿಗೆ ತಮಗೆ ಬೇಕಾದಷ್ಟು ಇವತ್ತು ಅವಕಾಶ, ಹಿಂದಿನ ಕಾಲದಲ್ಲಿ ಈ ಇರಲಿಲ್ಲ. ಇವತ್ತು ಈ ಅವಕಾಶಗಳು ತಮ್ಮ ಪಾಲಿನಲ್ಲಿದೆ. ಆದ್ದರಿಂದಾಗಿ ತಾವು ಎಕ್ಸಲೆಂಟ್ಗೆ ಬಂದಿದ್ದೀರಿ. ತಾವು ಎಕ್ಸಲೆಂಟ್ನಲ್ಲಿ ಇವತ್ತು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾ ಇದ್ದೀರಿ. ಆದ್ದರಿಂದ ಇದರಿಂದ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂಥ ಕೆಲಸ ತಮ್ಮಿಂದ ಆಗಬೇಕು. ಇವತ್ತು ಇವತ್ತು ತಮಗೆ ಮ್ಯಾನೇಜ್ಮೆಂಟ್ ಸಿಕ್ಕಿದೆ. ಯುವರಾಜ್ ಜೈನ್ ಮತ್ತು ರಶ್ಮಿಧಾರ್ ಅವರ ಕಾಲೇಜ್ ಕ್ಯಾಂಪಸ್ನಲ್ಲಿ ಅವರ ಮನೆ, ಕಾಲೇಜಿನಲ್ಲಿ ಟೀಚು ಮಾಡ್ತಾರೆ, ಮ್ಯಾನೇಜ್ಮೆಂಟು ಮಾಡ್ತಾರೆ. ಆದ್ದರಿಂದ ತಮ್ಮ ಬದುಕು ಹಸನಾಗಲಿ ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲ ಶುಭವನ್ನು ಕೋರುತ್ತಾ, ಇವತ್ತು ಈ ಸಾಧನೆಯನ್ನು ಮಾಡಿದಂಥ ಯುವರಾಜ್ ಜೈನ್ರನ್ನು ಇವತ್ತು ರಾಷ್ಟ್ರ ಪ್ರಶಂಸಿಸಿದೆ, ಮೂಡಬಿದ್ರೆಯ ಸಮಾಜ ಮಂದಿರ ಪ್ರಶಂಸಿಸಿದೆ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಧರ್ಮಸ್ಥಳದಿಂದ ಹರ್ಷಣ್ಣ ಅವರೇ ಬಂದು ಅವರನ್ನು ಸನ್ಮಾನಿಸುವಂಥ ದೊಡ್ಡ ಕೆಲಸ ಆಗಿದೆ. ಆದ್ದರಿಂದಾಗಿ ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ತಾವು ಭಾರತ ದೇಶದ ಸೇನಾನಿಗಳಾಗಬೇಕು, ಡಾಕ್ಟರ್ಸ್ ಆಗಿ, ಇಂಜಿನಿಯರ್ಸ್ ಆಗಿ, ಪ್ರೊಫೆಸರ್ಸ್ ಆಗಿ, ವಿಜ್ಞಾನಿಗಳಾಗಿ ತಾವು ರೂಪುಗೊಳ್ಳಬೇಕು. ಅಂತಹ ಒಂದು ಸಂದರ್ಭ ಈ ರಾಜ್ಯದಲ್ಲಿ ನಾವು ಮೊನ್ನೆಯ ವಿಧಾನಸಭಾ ಚುನಾವಣೆಯಲ್ಲಿ ಕಂಡುಕೊಂಡೆವು. ಬೆಂಗಳೂರಿನ ಪ್ರತಿಷ್ಠಿತ ಓರ್ವ ರಾಜಕಾರಣಿಯನ್ನು ಇಂತಹ ವಿದ್ಯಾಸಂಸ್ಥೆ ನಡೆಸುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಚುನಾವಣೆಯಲ್ಲಿ ಸೋಲಿಸ್ತಾನೆ. ಇದು ಶಕ್ತಿ. ಆದ್ದರಿಂದಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಒಳ್ಳೆಯ ರೀತಿಯಲ್ಲಿ ವಿದ್ಯಾವಂತರಾದರೆ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ತಮಗೆ ಸಾಧ್ಯ ಆಗ್ತದೆ. ಹಿಂದಿನ ಕಾಲದಲ್ಲಿತ್ತು, ಯಾರೋ ಶ್ರೀಮಂತನ ಮಗ ಮಾತ್ರ ಶ್ರೀಮಂತ ಆಗ್ತಾ ಇದ್ದ, ಆಸ್ತಿ ಮಾಡಿಕೊಡ್ತಾ ಇದ್ದ, ಇಂಡಸ್ಟ್ರಿ ಮಾಡಿಕೊಡ್ತಾ ಇದ್ದ. ಇವತ್ತು ಹಾಗೆಲ್ಲ, ಶಿಕ್ಷಣವೇ ಆಸ್ತಿ. ಆದ್ದರಿಂದ ತಾವು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರೆ, ಒಳ್ಳೆಯ ಅಂಕಗಳನ್ನು ಪಡ್ಕೊಂಡ್ರೆ ತಮಗೆ ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಸೀಟ್ ಸಿಗ್ತದೆ, ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹರ್ಷಣ್ಣ ಅವರು ಶುರುವಿಗೆ ಕೇಳಿದ್ರು ಒಂದು ಕ್ವಶನ್, ಲರ್ನ್ ಆರ್ ಅರ್ನ್ ಅಂತ. ಅದರಲ್ಲಿ ಲರ್ನ್ ಈಸ್ ಇಂಪಾರ್ಟೆಂಟ್. ಲರ್ನ್ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರೆ ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಮೊದಲೇ ಹರ್ಷಣ್ಣ ಅವರು ತಮಗೆ ತಿಳಿಸಿದ್ದಾರೆ. ಆದ್ದರಿಂದಾಗಿ ಲರ್ನ್ ವೆಲ್ ಎಂಬ ಸಂದೇಶವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡುತ್ತಾ, ನಮ್ಮ ಬದುಕಿನಲ್ಲಿ ಬಡವರ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ಕೂಡ ನಮಗೆ ಸ್ವಲ್ಪ ಕರುಣೆ ಬೇಕು. ದೇಶ ಪ್ರೇಮ ಅಂದರೆ ಇವತ್ತು ನಾವು ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗುವುದು ಮಾತ್ರ ಅಲ್ಲ. ಇವತ್ತು ನಾನು ಮೊನ್ನೆ ಟಿ ವಿಯಲ್ಲಿ ನೋಡಿದೆ, ಯಾವುದೋ 2 ರಾಷ್ಟ್ರಗಳಲ್ಲಿ ಯುದ್ಧ ಆಗುವಾಗ ತನ್ನ ಮಗನನ್ನೇ ಆರ್ಮಿಗೆ ಕಳಿಸಿದಂಥ ಇತಿಹಾಸವನ್ನು ನಾವು ನೋಡಿದೆ. ಆದರೆ ನಮ್ಮ ದೇಶದಲ್ಲಿ ಆ ವ್ಯವಸ್ಥೆ ಕಮ್ಮಿ. ಭಾಷಣ ಮಾತ್ರ ಹೊಡಿತೇವೆ, ನಮ್ಮ ಮಕ್ಕಳನ್ನು ಆರ್ಮಿಗೆ ಕಳಿಸಲಿಕ್ಕೆ ಯಾರೂ ಸಿದ್ಧರಿಲ್ಲ. ನಾನು ಆರ್ಮಿಗೆ ಹೋಗಬೇಕಂತ ಆಸೆ ಪಟ್ಟವ, ಆದರೆ ಆಗ ಆ ದಿನಗಳಲ್ಲಿ ಅವಕಾಶಗಳಾಗಲಿಲ್ಲ. ಆದ್ದರಿಂದ ನೆಲ್ಮೆಯ ವಿದ್ಯಾರ್ಥಿಗಳೇ ತಮ್ಮ ಮನಸ್ಸಿನಲ್ಲಿರಲಿ, ತಾವು ಇಂಜಿನಿಯರ್ ಆದಮೇಲೆ ಕೂಡ ಆರ್ಮಿಗೆ ಹೋಗ್ಬೋದು, ಡಾಕ್ಟರ್ ಆದಮೇಲೆ ಕೂಡ ಆರ್ಮಿಗೆ ಹೋಗಿ ಸೇವೆ ಮಾಡುವಂಥ ಅವಕಾಶಗಳಿದೆ. ಆದ್ದರಿಂದ ನಮ್ಮ ದೇಶ ಪ್ರೇಮವನ್ನು ನಾವು ಭಾಷಣದ ಮುಖಾಂತರ ಅಲ್ಲ, ಸೇವೆಯ ಮುಖಾಂತರ ಮಾಡಬೇಕು ಎಂಬ ಕಳಕಳಿಯ ವಿನಂತಿಯನ್ನು ಮಾಡಿ, ಇವತ್ತು ನಮ್ಮ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಕೊಡುವಂಥ ಯುವರಾಜ್ ಜೈನ್ರಿಗೆ ಇವತ್ತು ಅಭಿನಂದನೆ ಸುರಿಮಳೆ ಇವತ್ತು ಇಲ್ಲಿ ಆಗಿದೆ. ಅವರ ವಿದ್ಯಾಸಂಸ್ಥೆ ಬೆಳೆಯಲಿ, ಅವರ ಬದುಕು ಹಸನಾಗಲಿ, ಅದರೊಡನೆ ವಿದ್ಯಾರ್ಥಿಗಳ ಬದುಕು ಕೂಡ ಹಸನಾಗಬೇಕಂತ ಹಾರೈಸಿ, ಮಾಧ್ಯಮ ಮಿತ್ರರು ಭಾಳ ದೊಡ್ಡ ಪ್ರೀತಿಯಿಂದ ಇಲ್ಲಿ ಬಂದಿದ್ದೀರಿ. ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷೀಯ ನುಡಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಸ್ಮರಣಿಕೆ ನೀಡುವಂಥ ಕಾರ್ಯಕ್ರಮ. ಶ್ರೀಮತಿ ರಶ್ಮಿತಾ ಯುವರಾಜ್ ಜೈನ್ ಅವರು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಈ ಕಾರ್ಯಕ್ರಮದ ನೆನಪನ್ನು ಉಳಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂತಹ ರೋಟರಿ ಜೆ.ಸಿ. ಹಾಗೂ ಜಯಮಿಲನ್ ಅಧ್ಯಕ್ಷರಿಗೆ, ಜೆ.ಸಿ. ರಾಜೇಂದ್ರ ಭಟ್ ಅವರಿಗೆ, ಎಲ್ಲರಿಗೂ ಶ್ರೀಮತಿ ರಶ್ಮಿತಾ ಯುವರಾಜ್ ಜೈನ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ.
ತರಬೇತುದಾರರ ಜೆ.ಸಿ. ರಾಜೇಂದ್ರ ಭಟ್ ಅವರು ಬಸದಿಯ 18 ಬಸದಿಗಳ ಮುಕ್ತೇಸರಾಗಿರುವಂತಹ ದಿನೇಶ್ ಕುಮಾರ್ ಆನಡ್ಕ ಹಾಗೂ ರೋಟರಿ ಟೆಂಪಲ್ ಟೌನ್ನ ಅಧ್ಯಕ್ಷರು ರೋನಿ ಅವರಿಗೆ ಕೂಡ ಸ್ಮರಣಿಕೆ. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಹೈಸ್ಕೂಲ್ ವಿಭಾಗದ ಮುಖ್ಯೋಪಾಧ್ಯಾಯರು ಹಾಗೂ ಯಕ್ಷಗಾನದ ನಮ್ಮ ಭಾಗವತರು ಆಗಿರುವಂತಹ ಶ್ರೀಯುತ ಶಿವಪ್ರಸಾದ್ ಭಟ್ ಅವರಿಂದ. ಕಠಿಣ ಪರಿಶ್ರಮದ ಸಿಹಿ ಫಲವೇ ಸಾಧನೆ, ಸತತ ಪ್ರಯತ್ನಗಳ ಸನ್ಮಾರ್ಗವೇ ಸಾಧನೆ, ಗಮ್ಯದೆಡೆಗಿನ ನಿರಂತರ ಗಮನವೇ ಸಾಧನೆ, ಛಲದ ಉತ್ತುಂಗ ಶಿಖರವೇ ಸಾಧನೆ, ನಿತ್ಯ ನಿರಂತರ ಹೋರಾಟವೇ ಸಾಧನೆ. ಇವೆಲ್ಲದರ ಮೂರ್ತ ವ್ಯಕ್ತ ರೂಪ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಯುವರಾಜ್ ಜೈನ್ ಇವರು. ಹೀಗಾಗಿ ನೈಜಾರ್ಥದಲ್ಲಿ ಇಂದು ಅವರ ಸಾಧನೆಗೆ ಈ ಅಭಿನಂದನೆ ಅಭಿವಂದನಾ ಕಾರ್ಯಕ್ರಮ ಜರುಗಿದೆ ಎನ್ನುವುದನ್ನು ಮತ್ತೊಮ್ಮೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ಈ ಕಾರ್ಯಕ್ರಮವನ್ನು ಅವಿಸ್ಮರಣೀಯವಾಗಿರಿಸಿದಂತಹ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು ಆಗಿರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರಿಗೆ ಸಂಸ್ಥೆಯ ಪರವಾಗಿ ಜೆ.ಸಿ.ಐ. ಮೂಡಬಿದ್ರಿ, ಜೈನ್ ಮಿಲನ್ ಹಾಗೂ ರೋಟರಿ ಟೆಂಪಲ್ ಟೌನ್ ಮೂಡಬಿದ್ರಿ ಇವೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಸಂಸ್ಥೆಯ ಗೌರವಾಧ್ಯಕ್ಷರು, ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರು ಆಗಿರುವವರು, ಈ ಸಂಸ್ಥೆಯ ಆರಂಭದ ದಿನಗಳಿಂದಲೂ ಕೂಡ ಸಂಸ್ಥೆಯನ್ನ ಕೈ ಹಿಡಿದು ಮುನ್ನಡೆಸಿದವರು ಶ್ರೀ ಅಭಯ್ ಚಂದ್ರ ಜೈನ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತುರ್ತು ಕಾರ್ಯ ನಿಮಿತ್ತ ತೆರಳಿರುವಂತಹ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕರು ಶ್ರೀ ಉಮಾನಾಥ ಕೋಟ್ಯಾನ್ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಆತ್ಮೀಯರು, ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರ ಅಭಿನಂದನಾ ಭಾಷಣವನ್ನ ಮಾಡಿದಂತಹ ರಾಷ್ಟ್ರೀಯ ತರಬೇತುದಾರರು ಆಗಿರುವಂತಹ ಶ್ರೀ ರಾಜೇಂದ್ರಕ್ಕೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಸಂಸ್ಥೆ ಈ ಎತ್ತರಕ್ಕೆ ಏರುವಲ್ಲಿ ನಮ್ಮ ಅಧ್ಯಕ್ಷರೊಂದಿಗೆ ಅವರಿಗೆ ಸತತ ಬೆನ್ನೆಲುಬಾಗಿ ಬೆಂಬಲವಾಗಿ ನಿಂತವರು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರು ಶ್ರೀಮತಿ ರಶ್ಮಿತಾ ಜೈನ್. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಉತ್ತಮ ಮಟ್ಟದಲ್ಲಿ ಮೂಡಿ ಬರುವಲ್ಲಿ ಕಾರಣಕರ್ತರಾದಂತಹ ಜೈನ್ ಮಿಲನ್ ಮೂಡಬಿದ್ರೆ, ರೋಟರಿ ಟೆಂಪಲ್ ಟೌನ್ ಮೂಡಬಿದ್ರಿ, ಜೆ.ಸಿ.ಐ. ಮೂಡಬಿದ್ರಿ ತ್ರಿಭುವನ್ ಇದರ ಎಲ್ಲ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದಂತಹ ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರು, ಶಿಕ್ಷಣ ನಿರ್ದೇಶಕರು, PU ವಿಭಾಗದ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಹಾಗೆ ಶಿಕ್ಷಣ ಸಂಸ್ಥೆಯ ಸಹಾಯಕ ಮುಖ್ಯೋಪಾಧ್ಯಾಯರು, ಆಂಗ್ಲ ಮಾಧ್ಯಮ ಎಕ್ಸಲೆಂಟ್ ಸೆಂಟ್ರಲ್ ಸ್ಕೂಲ್ನ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, IIT JE ಕೋಆರ್ಡಿನೇಟರ್ಸ್, ಹಾಗೆ ಆಡಳಿತಾಧಿಕಾರಿಗಳು, PRO, ಎಲ್ಲ ಶಿಕ್ಷಕ ಶಿಕ್ಷಕೇತರ ಬಂಧುಗಳು, ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಉತ್ತಮ ಮಟ್ಟದಲ್ಲಿ ಮೂಡಿ ಬರುವಲ್ಲಿ ಪ್ರಮುಖ ಕಾರಣಕರ್ತರು ಮಾಧ್ಯಮ ಮಿತ್ರರು. ನಿಮ್ಮ ಒಂದು ಉಪಸ್ಥಿತಿಯನ್ನು ಕೂಡ ನಾವೆಲ್ಲ ಗುರುತಿಸಿಕೊಂಡು ನಿಮಗೂ ಕೂಡ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಊರಿನ ಸಮಾಜದ ಗಣ್ಯರು, ಹಿರಿಯರಿಗೆ, ಹಾಗೆಯೇ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ಸನ್ನು ಕಾಣುವಲ್ಲಿ ಪ್ರಮುಖ ಕಾರಣಕರ್ತರಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ಕಾಣುವಲ್ಲಿ ಪ್ರಮುಖ ಕಾರಣಕರ್ತರು, ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟವರು MC ಮಾಡಿದಂತಹ ಶ್ರೀ ಪ್ರಭಾತ್ ಬಾಲ್ನಾಡು, ಪ್ರಾಂಶುಪಾಲರು, ಜೈನ ಪದವಿ ಪೂರ್ವ ಕಾಲೇಜು ಮೂಡಬಿದ್ರೆ, ಇವರಿಗೂ ಕೂಡ ಶಿಕ್ಷಣ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವರಿಗೆ ನೆನಪಿನ ಕಾಣಿಕೆಯಾಗಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರು
ನೆನಪಿನ ಕಾಣಿಕೆಯಾಗಿ ಪುಸ್ತಕವನ್ನು ಇಟ್ಟು ಅವರನ್ನು ಗೌರವಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಆತ್ಮೀಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯರಲ್ಲಿ ವಿನಂತಿ, ಈ ಕಾರ್ಯಕ್ರಮದ ಬಳಿಕ ಬಲಭಾಗದಲ್ಲಿರುವಂತಹ ದ್ವಾರದಿಂದ ನೀವು ಉಪಹಾರವನ್ನು ತೆರಳಲು ಸ್ವೀಕರಿಸಬೇಕು. ನಮ್ಮ ಎಲ್ಲ NCC ವಿದ್ಯಾರ್ಥಿಗಳು ಅವರಿಗೆ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಬೇಕು. ವಿದ್ಯಾರ್ಥಿಗಳು ಇಲ್ಲೇ ಕುಳಿತುಕೊಳ್ಳಬೇಕು. ತದನಂತರ ನಿಮಗೆ ನಿರ್ದೇಶನವನ್ನು ನೀಡಲಾಗ್ತದೆ ಅಂತ ಹೇಳ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀನಿ. ಇಲ್ಲಿಗೆ ಈ ಅಭಿನಂದನಾ ಕಾರ್ಯಕ್ರಮ ಮುಗಿದಿದೆ. ದಯವಿಟ್ಟು ಎಲ್ಲರೂ ಉಪಹಾರವನ್ನು ಸ್ವೀಕರಿಸಬೇಕು. ಯಾರೆಲ್ಲ ಶ್ರೀ ಯುವರಾಜ್ ಜೈನ್ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕಿದೆ, ಶ್ರೀಯುತ ಪ್ರಭಾತ್ ಸಿಲ್ಕ್ಸ್ ಮೂಡುಬಿದಿರೆ ಇದರ ಮಾಲಕರಾಗಿರುವಂಥ ಶ್ರೀಯುತ ಪ್ರಭಾತ್ ಚಂದ್ರ ಅವರು, ಅದೇ ರೀತಿಯಲ್ಲಿ ಕ್ರಿಯೇಟಿವ್ ಸಂಸ್ಥೆಯ ಫೌಂಡರ್ ಆಗಿರುವಂತಹ ಮಧುಮಗ ಶ್ರೀ ಅಮೃತ್ ಅವರು, ಯಾರೆಲ್ಲ ಇಲ್ಲಿ ಯುವರಾಜರನ್ನು ಗೌರವಿಸಲಿಕ್ಕಿದ್ದರೆ ದಯವಿಟ್ಟು ವೇದಿಕೆಗೆ ಬರಬಹುದು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ಉಪಹಾರವನ್ನು ಸ್ವೀಕರಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಮಹಾವೀರ ಪಾಂಡೆಯವರು ಯಕ್ಷಗಾನ ಗುರುಗಳು, ಪ್ರಭಾ ಸಿಲ್ಕ್ಸ್ ಮೂಡುಬಿದಿರೆಯ ಬಹಳ ದೊಡ್ಡ ವಸ್ತ್ರ ಮಳಿಗೆ, ಇದರ ಮಾಲಕರು ಅವರು ಯುವರಾಜನ್ನು ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಪ್ರಭಾತ್ ಚಂದ್ರ ಅವರು, ಅವರ ಧರ್ಮಪತ್ನಿ ಡಾಕ್ಟರ್ ಹರೀಶ್ ನಾಯಕ್ ಅವರು, ಮೂಡುಬಿದಿರೆಯ ಅತ್ಯಂತ ಜನಪ್ರಿಯ ವೈದ್ಯರು ಡಾಕ್ಟರ್ ಹರೀಶ್ ನಾಯಕ್ ಅವರು, ರೋಟರಿ ಕ್ಲಬ್ ಹಾಗೂ ಇತರ ಸಂಘ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡುವವರು, ಸದಾ ನಗುಮೊಗದ ಸೇವೆಯ ಸರದಾರರು ಡಾಕ್ಟರ್ ಹರೀಶ್ ನಾಯಕ್ ಅವರು. ದಿನೇಶ್ ಚೌಟ ಅವರು, ನಿವೃತ್ತ ಪ್ರಾಂಶುಪಾಲರು, SDM ಕಾಲೇಜು ಉಜಿರೆ. ಮಹಾವೀರ ಪಾಂಡೆಯವರು, ಯಕ್ಷಗಾನ ಗುರುಗಳು. ಶ್ರೀಪಾಲ್ ಎಸ್ ಅವರು, ಎಲ್ಲರೂ ಯುವರಾಜ್ ಜೈನ್ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಶಿಕ್ಷಕ ದಿನಾಚರಣೆಯ ಬಹುಶಃ ಶಿಕ್ಷಕ ಸಮಿತಿಯ ವತಿಯಿಂದ ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಶ್ರೀ SD ಸಂಪತ್ ಸಾಮ್ರಾಜ್ಯ ಅವರಿದ್ದಾರೆ. ಶ್ರೀಯುತ ನಾರಾಯಣ್ PM ಅವರು ರೋಟರಿ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರಾಗಿ ಮೂಡುಬಿದಿರೆಯ ಉದ್ಯಮಿಯಾಗಿ ರೋಟರಿ ಮೊದಲಾದ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿರುವಂಥವರು. ಶ್ರೀಯುತ ನಾರಾಯಣ್ PM ಅವರು ನಿಶ್ಮಿತಾ ಟವರ್ಸ್ನ ಮಾಲಕರು, ರೋಟರಿ ಸಂಸ್ಥೆಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವವರು. ಶ್ರೀಮತಿ ರಶ್ಮಿತಾ ಯುವರಾಜ್ ಅವರು ಇಲ್ಲಿದ್ರು ಬರಬೇಕು. ಶ್ರೀಮತಿ ರಶ್ಮಿತಾ ಯುವರಾಜ್ ಜೈನ್ ಅವರು ಬರಬೇಕು. ರೋಟರಿ ಸಂಸ್ಥೆಯ
ಪದಾಧಿಕಾರಿಗಳು, ಮೂಡುಬಿದಿರೆಯಲ್ಲಿ 3 ರೋಟರಿ ಕ್ಲಬ್ಗಳಿವೆ. ಮೂಡುಬಿದಿರೆ ಟೆಂಪಲ್ ಟೌನ್, ಮೂಡುಬಿದಿರೆ ಮೇನ್ ಹಾಗೂ ಇನ್ನೊಂದು, ಒಟ್ಟು 3 ರೋಟರಿ ಸಂಸ್ಥೆಗಳಿವೆ. ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷರು, ಪುರಸಭೆಯ ಅಧ್ಯಕ್ಷರು ಶ್ರೀಯುತ ಪ್ರಸಾದ್ ಕುಮಾರ್ ಅವರು ಹಾಗೂ ಅವರ ಸಂಗಡಿಗರು, ಮಿತ್ರರು ಅವರನ್ನು ಗೌರವಿಸ್ತಾ ಇದ್ದಾರೆ. ಈ ಕಡೆಯಲ್ಲಿ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು, ಉಪನ್ಯಾಸಕರು, ಎಕ್ಸಲೆಂಟ್ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಬಹಳ ಪ್ರೀತಿಯಿಂದ ಯುವರಾಜರನ್ನು ಗೌರವಿಸ್ತಾ ಇದ್ದಾರೆ. ಮಕ್ಕಳ ಪ್ರೀತಿಯ ಕರತಾಡನ ಉದ್ಘೋಷದೊಂದಿಗೆ ಈ ಬದಿಯಲ್ಲಿ ಮೂಡುಬಿದಿರೆ ಸರ್ವಮಂಗಳ ಮಹಿಳಾ ಸಂಘದವರು ಕಾಯ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ದಾರಿ ಮಾಡಿಕೊಡಿ. ಸರ್ವಮಂಗಳ ಮಹಿಳಾ ಸಂಘದವರು ಕಾಯ್ತಾ ಇದ್ದಾರೆ. SDM PU ಕಾಲೇಜಿನ ಪ್ರಾಂಶುಪಾಲರು ಪ್ರಮೋದ್ ಅವರು ಅವರ ಉಪನ್ಯಾಸಕ ವೃಂದದವರು ಆಗಮಿಸಿದ್ದಾರೆ. ಶ್ರೀಯುತ ಪ್ರವೀಣ್ ಅವರು ಮಾರ್ನಾಡು, ಮೂಡುಬಿದಿರೆ ಸರ್ವಮಂಗಳ ಮಹಿಳಾ ಸಂಘದ ಸದಸ್ಯರು ಶ್ರೀಮತಿ ರಶ್ಮಿತಾ ಯುವರಾಜ್ ಜೈನ್ ಕೂಡ ಅವರ ಸದಸ್ಯೆಯಾಗಿದ್ದಾರೆ. ಅವರೆಲ್ಲ ಜೊತೆಯಾಗಿ ಇದೀಗ ಶ್ರೀಯುತ ಪ್ರಮೋದ್ ಕುಮಾರ್ ಅವರು SDM ಈ ಕಾಲೇಜಿನ ಪ್ರಿನ್ಸಿಪಾಲ್ ಹಾಗೂ ಅಲ್ಲಿ ಉಪನ್ಯಾಸಕರು ಜಯಮಿಲನ್ನ ಕಾರ್ಯದರ್ಶಿ ಶ್ರೀ ರಾಜೇಶ್, ಖಜಾಂಜಿ ಪುಷ್ಪರಾಜ್ ಹಾಗೂ ಅನಂತವೀರ್ ಅವರು, ರೋಟರಿ ಕ್ಲಬ್ನ
ಅಧ್ಯಕ್ಷರು ಹಾಗೂ ಸದಸ್ಯರು ಕೂಡ ಇದೀಗ ಕ್ರಿಯೇಟಿವ್ ಕಾಲೇಜ್ ಇದರ ಕೋ ಫೌಂಡರ್ ಆಗಿರುವಂತಹ ಶ್ರೀಯುತ ಜೆಸಿ ಕ್ಲಬ್ ನಮ್ಮ ಜೆಸಿ ಸದಸ್ಯರು ಗೌರವಿಸ್ತಾ ಇದ್ದಾರೆ. ಶ್ರೀ ಅಮೃತ್ ಅವರು ಮದುಮಗ, ಮದುವೆಯಾಗಿ 1 ವಾರ ಆಗಲಿಲ್ಲ. ಯುವರಾಜರ ಮೇಲಿನ ಪ್ರೀತಿಯಿಂದ ಇಲ್ಲಿವರೆಗೆ ಆಗಮಿಸಿದ್ದಾರೆ. ಪ್ರಪ್ರಥಮ NSS ಘಟಕದ ವಿದ್ಯಾರ್ಥಿ ನಾಯಕರು ಎಲ್ಲ NSS ವಾಲಂಟಿಯರ್ಸ್ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ.
ವಸತಿ ನಿಲಯ ಪಾಲಕರ ಪರವಾಗಿ ಎಲ್ಲರ ಪರವಾಗಿ ರಾಜೇಶ್ ಲೋಬ್ ಅವರು ಅಭಿನಂದಿಸ್ತಾ ಇದ್ದಾರೆ. ಹಲೋ ಥ್ಯಾಂಕ್ ಯು ಮಕ್ಕಳೇ, ತುಂಬ ಎಂಜಾಯ್ ಮಾಡಿದ್ದೀರಿ. ನನ್ನನ್ನು ವೇಷ ಹಾಕಿಸಿದ್ದೀರಿ ಇವತ್ತು. ಯಾಕಂದರೆ ನಾನು ನಾರ್ಮಲಿ ವೇಷ ಹಾಕಲಿಕ್ಕೆ ಒಪ್ಪೋನಲ್ಲ, ಇಲ್ಲ ಹಾಕಲೇಬೇಕು ಅಂತ ವೇಷ ಹಾಕಿಸಿದ್ದಾರೆ. ಕೆಲವು ಸಂದರ್ಭ ಪುಂಗಿಯ ನಾದಕ್ಕೆ ಕುಣಿದಾಡಬೇಕಲ್ಲ, ಹಾಗೆ ಕುಣಿದಾಡುವ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ಹೀಗೆಲ್ಲ ನಮಗೆ ಇಷ್ಟ ಆಗೋದಿಲ್ಲ. ನಾರ್ಮಲ್ ಲೈಫೇ ತುಂಬ ಇಷ್ಟ. ಯಾವತ್ತೂ ಕೂಡ ಪೊಸಿಷನ್ಸ್ ದೊಡ್ಡದಾದಾಗ ಹೋದಾಗೆ ನಮ್ಮ ಫ್ರೀನೆಸ್ಸನ್ನು ಕಳ್ಕೊಳ್ತೇವೆ. ನಾವು ಯಾವತ್ತೂ ನಾವು ಫ್ರೀಯಾಗಿ ಬದುಕಲಿಕ್ಕೆ ಕಲಿಯುವಂಥದ್ದು ತುಂಬ ಇಷ್ಟ. ಯಾಕೊತ್ತಾ, ಅದರಲ್ಲಿ ಸಿಗುವಂಥ ಖುಷಿಯೇ ಬೇರೆ. ಯಾವತ್ತು ಪೊಸಿಷನ್ಸ್ ದೊಡ್ಡದಾದ ಕೂಡಲೇ ನಾವೆಲ್ಲ ಫ್ರೀಯಾಗಿರ್ತಕ್ಕಂಥದ್ದನ್ನು ಕಳ್ಕೊಂಡು ಬಿಡ್ತೇವೆ. ಅದಕ್ಕೋಸ್ಕರ ಇವತ್ತು ಇದೆಲ್ಲ ಸೇರಿಕೊಂಡು ಸೆಕೆಂಡ್ PUC ಮಕ್ಕಳು ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ನೀವು ಇರುವುದಿಲ್ಲ ಇಲ್ಲಿ. ಅದಕ್ಕೋಸ್ಕರ ಸೆಕೆಂಡ್ PUC ಮಕ್ಕಳು ನಿನ್ನೊಟ್ಟಿಗೆ ಇರಬೇಕು. ಯಾಕೆಂದರೆ ಫಸ್ಟ್ PUC ಅವರಾದರೆ ನೆಕ್ಸ್ಟ್ ಇಯರ್ ಆದರೂ ಇರ್ತಾರೆ, ಯಾವುದೋ ಕಾರ್ಯಕ್ರಮಗಳನ್ನು ಸೇರಿಕೊಳ್ತಾ ಹೋಗ್ತಾರೆ.